ಪೊಲೀಸ್ ಪೊಲೀಸ್ సరి చెప్పు సరి చెప్పు తాళ ఈరు ರಮ್ಯಾ ಹಾಯ್ ಹೆಲೋ ರಮ್ಯಾ ವೆಲ್ಕಮ್. ರಮ್ಯಾ ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ನಿಮ್ಮ ಕಡೆಯಿಂದ. ನಿಮ್ಮ ವಿಡಿಯೋ ಇವತ್ತು ನೋಡಿದೆ ಸಿಸ್, ನಿನ್ನೆ ಎಂಥದೋ ಒಂದು ಟೈಮ್ ಸಿಕ್ಕಿಲ್ಲ, ಇವತ್ತು ಪೂರ್ತಿ ನೋಡಿ ಹಾಕಿದೆ. ಚೆನ್ನಾಗಿ ಬಂದಿದೆ ವಿಡಿಯೋ, ಸೂಪರ್ ಬಂದಿದೆ. ಸ್ವಾತಿ ಬ್ಲಾಗರ್ ಅವರು ಬಂದರು. ಹಾಯ್ ಸ್ವಾತಿ, ವೆಲ್ಕಮ್ ಸ್ವಾತಿ, ವೆಲ್ಕಮ್ ಸ್ವಾತಿ ಅವರೇ. ಲೈಕ್ ಕೊಡಿ, ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ರಮ್ಯಾ ಅವರು. ಥ್ಯಾಂಕ್ ಯು ಸೀಸ್. ಥ್ಯಾಂಕ್ ಯು ಅಂತಕ್ಕೆ ಸೀಸ್, ನಿಮ್ಮದು ನೀವು ನಮಗೆ ಹೆಲ್ಪ್ ಮಾಡುವಾಗ ನಾವು ನಿಮ್ಮದು ನೋಡಬೇಕಲ್ವಾ, ನಿಮಗೂ ಕೂಡ ವಾಚ್ ಅವರ್ ಆಗಬೇಕಲ್ವಾ, ಅದಕ್ಕೆ ನೋಡಿದೆ. ಸ್ವಾತಿ ಹಾಯ್, ಊಟ ಆಯ್ತಾ ನಿಮ್ಮದು? ಏನು ಸ್ಪೆಷಲ್ ಇವತ್ತು? ರಮ್ಯಾ ಲೈಕ್ ಡನ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಸ್ವಾತಿ ಅವರು ಲೈಕ್ ಕೊಟ್ಟಿದ್ದೇನೆ. ಹೌದಾ, ಕೊಟ್ಟಿದ್ದೀರಾ? ಓಕೆ, ಥ್ಯಾಂಕ್ ಯು ಸ್ವಾತಿ ಅವರೇ. ರಮ್ಯಾ ಕನ್ನಡ ಬ್ಲಾಗ್ಸ್ ಅವರು ಲೈಕ್ ಡನ್ ಅಂತಿದ್ದಾರೆ ನೋಡಿ. ನಂದು ವಿಡಿಯೋ ನೋಡಿ. ಓಕೆ ಸ್ವಾತಿ ಅವರೇ, ವಿಡಿಯೋ ನನಗೆ ಒಂದು ವಿಡಿಯೋಕ್ಕೆ ಕಮೆಂಟ್ ಹಾಕಿ, ನಾನು ನೋಡ್ತೀನಿ. ನನ್ನ ವಿಡಿಯೋಕ್ಕೆ ಒಂದು ಕಮೆಂಟ್ ಹಾಕಿ, ನನಗೆ ಯಾರು ಸಪೋರ್ಟ್ ಮಾಡ್ತಾರೆ ನಾನು ಅವರಿಗೆ ಖಂಡಿತವಾಗಿಯೂ ನೋಡ್ತೀನಿ. ದಿನಕ್ಕೆ ಒಂದೇ ನೋಡ್ಲಿಕ್ಕೆ ಆಗೋದು, ನನ್ನ ವೈಫೈ ಹಾಕಲಿಲ್ಲ. ವೈಫೈ ಆದಮೇಲೆ ನಾನು ಪ್ಲೇ ಲಿಸ್ಟ್ ಮಾಡ್ತೀನಿ, ಯಾರ್ದೆಲ್ಲ ನೋಡಬೇಕು ಅವ್ರದ್ದು. ನಂದಾಯ್ತು ಊಟ, ಇವತ್ತು ಊಟ ಮಾಡ್ಕೊಂಡು ಬಂದೆ ನಾನು. ಓಕೆ ಡಿಯರ್ ಅಂತಿದ್ದಾರೆ. ಯಾರೆಲ್ಲ ಐಡಲ್ಲಿದ್ದೀರಿ ಬಂದು ಸಪೋರ್ಟ್ ಮಾಡಿ. ಸುಮ್ಮನೆ ಕೂತ್ಕೋರ, ಸರಿಯಾಗಿ ಮಲಗು. ಎಷ್ಟು ನೀರು ಕುಡಿತೀಯ ಅದು? ಹಾಗೆಲ್ಲ ನೀರು ಕುಡಿಬಾರ್ದು, ಹೊಟ್ಟೆ ತುಂಬ ಊಟ ಇದೆ ಅಲ್ವಾ. ಸ್ವಾತಿ ಸೀಸ್ ಗಿಫ್ಟ್ ಡನ್, ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ನೋಡಿ. ಸ್ವಾತಿ ಅವರೇ, ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ ರಮ್ಯಾ ಅವರು, ಅವರಿಗೆ ರಿಟರ್ನ್ ಮಾಡಿ ಆಯಿತಾ. ಮುನೀರ್ ಎಂ ಮೇಡಮ್ ಹಮಾರೆ ಇಂಟರ್ವ್ಯೂ ಕನ್ನಡ. ಹಾಂ ವೆಲ್ಕಮ್ ವೆಲ್ಕಮ್. ಲೈಕ್ ಡನ್. ಜನರಲ್ ನಾಲೆಜ್ ಭಯ್ಯ ಬಂದರು. ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್ ಜನರಲ್ ನಾಲೆಜ್ ಭಯ್ಯ, ವೆಲ್ಕಮ್ ನಿಮಗೆ. आपको वेलकम भैया. खाना हो गया आपका? ये क्या हो गया बेटा, तू सो जा. क्यों ऐसा करेगा? आसका हाँ चोचे चोचे हाँ आसिया जप हाँ जप आसिया जपले ಥ್ಯಾಂಕ್ ಯು ಸೋ ಮಚ್. ಊಟ ಆಯ್ತು ಸೀಸು? ಊಟ ಆಯಿತು ನಂದು. ಜನರಲ್ ನಾಲೆಜ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಮನ್ ಲೈಕ್ ಡನ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಹಾಯ್ ಹಾಯ್ ಹಾಯ್, ವೆಲ್ಕಮ್ ವೆಲ್ಕಮ್. ಇವತ್ತು ನಂದು ಚಸ್ಮಾ ಇಲ್ಲ, ಕಣ್ ಟೆಸ್ಟ್ಗೆ ಹೋಗಿ ಕೊಟ್ಟು ಬಂದಿದ್ದೇನೆ, ನನಗೆ ವಸ್ತು ಕೊಡ್ತಾರೆ ಅಂದಿದ್ದಾರೆ. ಲೈಕ್ ಡನ್ ಅಂತಿದ್ದಾರೆ ಅಮನ್ ಅವರು. ಬ್ಲೂ ಬ್ಲೂ ದೇ ದಿಯಾ. ವರ್ಷಾ ಗೌಡ ಅವರು ಬಂದರು. ಸ್ವಾತಿ ಗಿಫ್ಟ್ ಡನ್, ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಸ್ವಾತಿ ಅವರೇ, ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಒಂದು ಲೈಕನ್ನು ಕೊಡಿ. ಬ್ಲೂ ದಿಯಾ ಅಪ್ಕೋ. ಬಸಪ್ಪ, ನಿಮಗೆ ಕನ್ನಡ ಬರುತ್ತೆ ಮತ್ತೆ ಕನ್ನಡ ಮಾತಾಡಲ್ಲ ಯಾಕೆ? ಮತ್ತೆ ನಾನು ಈಗ ಎಂತ ಇಂಗ್ಲೀಷ್ ಮಾತಾಡ್ತಿದ್ದೀನಾ ಬಸಪ್ಪ ಅವರೇ? ಏನು ಮಾತಾಡ್ತಿದ್ದೀನಿ ನಾನೀಗ? ಇಂಗ್ಲೀಷ್ ಮಾತಾಡ್ತಿದ್ದೀನಾ ಕನ್ನಡ ಮಾತಾಡ್ತಿದ್ದೀನಾ ಈಗ? ಮುನೀರ್ ಎಂ ಮೇಡಮ್ ಇಂಟರ್ವ್ಯೂ ಕನ್ನಡ. ಹಾಂ ಕನ್ನಡ. ಸೂಪರ್ ರಮ್ಯಾ ಅವರು, ಸೂಪರ್. ಸಿ ಜಿ ಅವರು ಹಾಯ್ ಅಂತಿದ್ದಾರೆ. ಹಾಯ್ ವೆಲ್ಕಮ್ ವೆಲ್ಕಮ್ ಸಿ ಜಿ ಅವರೇ. ಸ್ವಾತಿ ಬ್ಲಾಗರ್, ಹಿಂದಿ ಅವ್ರ ಹತ್ರ ಹಿಂದಿ ಮಾತಾಡೋದು, ಕನ್ನಡದಲ್ಲೇ ಕನ್ನಡ ಮಾತಾಡೋದು.
ಮರಾಠಿಯಲ್ಲಿ ಮರಾಠಿ ಮಾತಾಡೋದು, ತುಳುವಿನವರಿಗೆ ತುಳು ಮಾತಾಡೋದು ಅಷ್ಟೇ ನಂದು ಕೆಲಸ. ಏಯ್ ಸ್ವಾತಿ ಅವರು ಓಕೆ, ವರ್ಷ ಅವರೇ ಮಾಡ್ತೀನಿ ಅಂತಿದ್ದಾರೆ. ಸಿ ಜಿ ಅವರು ಡನ್. ಸಿ ಜಿ ಊಟ ಆಯ್ತಾ? ಸಿ ಜಿ ಎಸ್ ಸಿಸ್. ರಮ್ಯಾ ಅವರು ಸ್ವಾತಿ ಸಿಸ್ ರಿಟರ್ನ್ ಕೊಡ್ತೀರಾ? ಸ್ವಾತಿ ಅವರು ಇದ್ದೀರಾ? ಕೊಡಿ ರಿಟರ್ನ್ ಇಬ್ಬರಿಗೂ. ಊಟ ಏನು ಸಿಸ್ಟರ್ ಇವತ್ತು ವೆಜ್ ಸಿಸ್. ಬ್ಲೂ ದಿಯಾ ಅಮನ್ ಅವರೇ, ಬ್ಲೂ ದಿಯಾ ಆಪ್ಕೋ. ಜನರಲ್ ನಾಲೆಜ್ ಭಯ್ಯ ಸೂಪರ್ ಜಾಯಿನ್, ಥ್ಯಾಂಕ್ ಯು ಸೋ ಮಚ್ ಭಯ್ಯ. ಸಿ ಜಿ ಹಾಯ್ ಆಲ್ ಅಂತಿದ್ದಾರೆ. ಸಿ ಜಿ ಅವ್ರು ರಮ್ಯಾ ಅವರೇ ಹಾಯ್, ಊಟ ಆಯ್ತಾ? ಹಲೋ, ಊಟ ಆಯ್ತಾ ನಿಮ್ಮದು? ಊಟ ಆಯಿತು ಬಸಪ್ಪ ಕುಮಾರ್ ಅವರೇ, ಬಸಪ್ಪ ಅವರೇ ಊಟ ಆಯಿತು ನಂದು. ರಮ್ಯಾ ಜಿ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ನಮ್ಮ ಅಮನ್ ಅವರು. ಅಮನ್ ಅವರಿಗೆ ರಿಟರ್ನ್ ಕೊಡಿ ರಮ್ಯಾ ಅವರೇ. ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸಿ ಜಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಮನ್ ಅವರು ಸಿ ಜಿ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ನೋಡಿ. ಸಿ ಜಿ ಅವರಿಗೆ ಕೊಟ್ಟಿದ್ದಾರೆ, ರಮ್ಯಾ ಅವರು ಕೊಟ್ಟಿದ್ದಾರೆ, ಅಮನ್ ಅವರು ಅವರಿಗೆ ರಿಟರ್ನ್ ಕೊಡಿ. ಓಕೆ ಅಮನ್ ಅಂತಿದ್ದಾರೆ. ಸಿ ಜಿ ಅವರು ಸಿ ಜಿ ಅಂತಿದ್ದಾರೆ ನೋಡಿ. BMHS ಅವರು ಬಂದರು, ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್ BMHS ಅವರೇ, ವೆಲ್ಕಮ್ ನಿಮಗೆ. ಜನರಲ್ ಭಯ್ಯ ಥ್ಯಾಂಕ್ ಯು ಸೋ ಮಚ್. ಆಪ್ಕಾ ಖಾನಾ ಹೋಗಯಾ? ನಿಮಗೆ ಎಷ್ಟು ಸಲ ಹೇಳ್ಬೇಕು ಬಸಪ್ಪ ಅವರೇ ಯಾವ ಊರು ಅಂತ? ಬೆಳಿಗ್ಗೆ ಎಂದಿದ್ದೀನಲ್ವ ಉಡುಪಿ ಅಂತ. ಎಂತ ನನ್ನ ಊರು ಇಟ್ಕೊಂಡು ಏನು ಮಾಡಬೇಕು ಬಸಪ್ಪ ಅವರೇ? ಯಾಕೆ ಪದೇ ಅದೇ ನಿಮ್ಮ ಊರು ಯಾವುದಂತ ಕೇಳ್ತೀರಾ? ಬೆಳಿಗ್ಗೆ ಅಂದಿದ್ನಲ್ವ ನನ್ನ ಊರು ಯಾವುದಂತ, ನೆನಪು ಹೋಯ್ತಾ? ಸಿ ಜಿ ಅವರು ಓಕೆ ಅಂತಿದ್ದಾರೆ. NK ಅವರು ಬಂದರು, ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನಿಮಗೆ ಬ್ಲೂ ಕೊಡ್ತೀನಿ. ಎಷ್ಟು ಸಾರಿ ಹೇಳಿದ್ರು ನಿಮ್ಮೂರು ಯಾವುದು? ಊರನ್ನು ಕಟ್ಕೊಂಡು ಏನು ಮಾಡಲಿಕ್ಕಾಗಿ ಉಂಟು? ಈಗ ಹೇಳಿದ್ದೀನಿ ಉಡುಪಿ ಅಂತ. ಅಮನ್ ರಿಟರ್ನ್ ಡನ್ ಅಂತಿದ್ದಾರೆ ನೋಡಿ. ಅಮನ್ जनरल जी रिटर्न प्लीज. जनरल भाई आपको अमान भैया ने गिफ्ट डन हो गया, प्लीज़ उनको रिटर्न दीजिए. जनरल नॉलेज भैया BMHS ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. जनरल नॉलेज ಸೂಪರ್ ಜಾಯಿನ್. जनरल नॉलेज भैया प्लीज़ रिटर्न दीजिए अमन भैया को. NK ಅವರು कहाँ से हो आप? सुपर सपोर्ट कर्नाटक से. कर्नाटक बैठना ईशो, बैठो बेटा, सो जा ಅಣ್ಣೆ ಉಳ್ಳಿ ಜೈತಿ. ಊಟ ಏನು ಮಾಡಿದ್ರಿ? ಕಣ್ಣು ಸರಿ ಆಯ್ತಾ? ಕಣ್ಣು ಸ್ವಲ್ಪ ಸರಿ ಉಂಟು. ಅದು ಆಗ ಮದ್ದು ಬಿಟ್ಟಿದ್ದಾರಲ್ವ, ಈಗ ಚಸ್ಮೆ ಇಲ್ಲ ನನ್ನದು, ಚಸ್ಮಾ ತರಬೇಕಷ್ಟೇ. ಆಪ್ಕಾ ಲ್ಯಾಂಗ್ವೇಜ್ ಸಮಸ್ಯಾ भी आ रही हूँ. आपको हिंदी में चाहिए? हिंदी में बात करती हूँ NK ब्रदर, हिंदी में बात करती हूँ. आपको हिंदी है ना? हिंदी में बात करती हूँ. कर्नाटक से हूँ मैं. ನಿಮ್ಮದು ವಿಡಿಯೋ ಕಾಲ್ ಬರ್ತಾ ಇಲ್ಲ ಯಾಕೆ? ನಿಮ್ಮದು ವಿಡಿಯೋ ಕಾಲ್ ಯಾರಿಗೆ ಮಾಡಬೇಕು ಬಸಪ್ಪ ಅವರೇ? ಏನು ನೀವು ಇಂಗ್ಲೀಷ್ ಮಾತಾಡ್ತಿದ್ದೀರಾ ಅಲ್ಲ ಕನ್ನಡ ಮಾತಾಡ್ತಿದ್ದೀರಾ? ಯಾರಿಗೆ ನಂಬರ್ ಕೊಟ್ಟಿದ್ದೇನೆ ನಾನು ವಿಡಿಯೋ ಕಾಲ್ ಮಾಡಲಿಕ್ಕೆ? ಏನು ಅಮನ್ ರಿಟರ್ನ್ ಡನ್. ಸ್ವಾತಿ ಬ್ಲಾಗರ್ ಕೊಟ್ಟಿದ್ದಾರಂತೆ. ಸ್ವಾತಿ ಅವರು ನೋಡಿ ಚೆಕ್ ಮಾಡಿ ಎಲ್ಲರೂ. ಸೂಪರ್ ಜಾಯಿನ್. जनरल नॉलेज भैया आपको गिफ्ट डन हो गए नो? देखो अमन भैया प्लीज़ रिटर्न कीजिए. अमन ಓಕೆ ಥ್ಯಾಂಕ್ಸ್ ಅಂತಿದ್ದಾರೆ. ಜನರಲ್ ನಾಲೆಜ್ ಹಾಯ್ ಅಂತಿದ್ದಾರೆ. ಗಂಗಾ ಪ್ರಾಕ್ಷಿ ಅವರು ಹಾಯ್ ಅಂತಿದ್ದಾರೆ. ಗಂಗಾ ಪ್ರಾಕ್ಷಿ ಹಲೋ ಅಂತಿದ್ದಾರೆ. ಸಿ ಜಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಮನ್ ಗಂಗಾಜಿ ರಿಟರ್ನ್ ಪ್ಲೀಸ್. ಗಂಗಾಜಿ ಆಪ್ಕೋ ಅಮನ್ ಭಯ್ಯ ರಿಟರ್ನ್ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ಜನರಲ್ ನಾಲೆಜ್ ಜಾಯಿನ್ ಅಂತಿದ್ದಾರೆ. ಜಪ್ಪು ಮಗಶ ಥ್ಯಾಂಕ್ ಯು. ಸ್ವಾತಿ ಸಿಸ್ ಅಂತಿದ್ದಾರೆ. MDK ಬ್ಲಾಗ್ಸ್ ಅವರು ಹಾಯ್ ವೆಲ್ಕಮ್ MDK ಅವರೇ ವೆಲ್ಕಮ್. ಅಯ್ಯೋ ದೇವ, ಇವರಿಗೊಂದು ಎಷ್ಟು ಆನ್ಸರ್ ಕೊಡಬೇಕಾ? ನಿಮ್ಮದು ವಿಡಿಯೋ ಕಾಲ್ ಬರ್ತಿಲ್ಲ. ಎಲ್ಲಿಂದ ಬರೋದು ನನ್ನ ವಿಡಿಯೋ ಕಾಲು? ನಾನು ವಿಡಿಯೋ ಕಾಲ್ ಮಾಡ್ತಿಲ್ಲ ಬ್ರದರ್.
ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಒಮ್ಮೆ. ಬಸಪ್ಪ ಅವರೇ, ನಿಮ್ಗೆ ಯಾವ ರೀತಿ ಅನ್ಬೇಕಂತನೇ ನನಗೆ ಗೊತ್ತಾಗ್ತಿಲ್ಲ. ನಿಮ್ಮದೊಂದು ವಿಡಿಯೋ ಕಾಲ್ ಎಂತ ಇದು ವಾಟ್ಸಪ್ ಅಲ್ವಾ ವಿಡಿಯೋ ಕಾಲ್ ಮಾಡಲಿಕ್ಕೆ? ಎಂತ ಮಾತಾಡ್ತೀರಾ ಅರ್ಥ ಇಲ್ಲದ್ದಿಲ್ಲ. ಸಿಸ್ ಊಟ ಆಯ್ತಾ ಅಂದಿದ್ದಾರೆ ಸ್ವಾತಿ ಅವರು. ರಮ್ಯಾ ಪ್ರೊಫೈಲ್ ಚೆಕ್ ಮಾಡಿ, ರಮ್ಯಾ ಕೊಟ್ಟಿದ್ದಕ್ಕೆ ಇದ್ದಾರೆ. ಜನರಲ್ ಸಪೋರ್ಟ್ ಅಂತಿದ್ದಾರೆ. MD ಅಮನ್ ಅವರು. ಸ್ವಾತಿಜಿ ರಿಟರ್ನ್ ಪ್ಲೀಸ್. ಸ್ವಾತಿ ಅಮನ್ ಬ್ರದರ್ भैया को रिटर्न ಮಾಡಿ. अमन भैया सबको दे दिया, सब लोग प्लीज़ रिटर्न कीजिए. अमन भैया प्लीज़ कमेंट के साथ भेजो, वीडियो देख के भेजो भैया. MD के ಹಾಯ್ ವೆಲ್ಕಮ್. ಬ್ಲೂ ಕೊಟ್ಟಿದ್ದೀನಿ ನಿಮಗೆ ನೋಡಿ. ನನಗೆ ಯಾರೆಲ್ಲ ಗಿಫ್ಟ್ ಕೊಟ್ಟಿದ್ದೀರಾ ಅವರಿಗೆ ಮಾತ್ರ ಕೊಡುತ್ತೇನೆ ಕಮೆಂಟ್ ಇದ್ದರೆ. ಅಮನ್ ಭಯ್ಯ ಕಮೆಂಟ್ भेजो सबको. ಗಂಗಾಜಿ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ನೋಡಿ. ಥ್ಯಾಂಕ್ ಯು ಸ್ವಾತಿ ಸಿಸ್ ಅಂತಿದ್ದಾರೆ. ಜನರಲ್ ನಾಲೆಜ್ ಭಯ್ಯ ಥ್ಯಾಂಕ್ ಯು ಸೋ ಮಚ್ ಭಯ್ಯ. ಥ್ಯಾಂಕ್ ಯು ಭಯ್ಯ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಗಂಗಾ ಫ್ರಾಕ್ಷಿ ಕನ್ನಡ ಬ್ಲಾಗ್ಸ್ ಅವರು. ಮಾಲಪ್ಪ ಅವರು. ಅಕ್ಕ ಊಟ ಆಯ್ತಾ? ಊಟ ಆಯಿತು ಮಾಲಪ್ಪ ಅವರೇ, ನಿಮ್ದು ಆಯಿತಾ? CG ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. CG ಎಂದ ನಿದ್ದೆ ಬರ್ತುಂಟಾ? ನ್ಯೂ ಮೆಂಬರ್ಸ್ ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ. ಚೋಚಮ್ಮ ಸರಿ. सो जा थोड़ा. क्यों ऐसा करेगा तू? तुरंत रिटर्न मिलेगा मेरे तरफ से. वीडियो को कमेंट करने का भूल दोस्तों प्लीज़. ನೋಡಿ NK ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗ್ತೀರಾ ಅವರಿಗೆ ತುರಂತ್ ರಿಟರ್ನ್ ಮಿಲೇಗ. ಕಮೆಂಟ್ಗೆ ಸಾಥ್ ಮಿಲೇಗ. ಯಾರೆಲ್ಲ ಇದಾಗಿಲ್ಲ ಜಾಯ್ನ್ ಆಗಿ. ಅಯ್ಯೋ ಬಸಪ್ಪ ಅವರೇ, ನಾನು ಕತ್ಲೆಯಲ್ಲಿದ್ದೇನೆ ವಿಡಿಯೋ ಕಾಲ್ ಬರಲಿಕ್ಕೆ. ಎಂಥ ವಿಡಿಯೋ ಕಾಲ್ ಬರುದಂತ ನನಗಂತ ಗೊತ್ತಾಗ್ತಿಲ್ಲ ಬಸಪ್ಪ ಅವರೇ. ನಾನು ವಿಡಿಯೋ ಕಾಲ್ ಮಾಡಲಿಕ್ಕೆ ನಾನು ಇದು ಮಾಡ್ತಾ ಇಲ್ಲ ಅಲ್ವಾ, ನಾನು ಲೈವ್ ಮಾಡ್ತಿದ್ದೀನಿ. ನಾನು ಇದು ಮಾಡ್ತಾ ಇಲ್ಲ, ಎಂತ ವಾಟ್ಸಪ್ಪಲ್ಲಿ ವಿಡಿಯೋ ಕಾಲ್ ಮಾಡ್ತಿಲ್ಲ ನಾನು. ಓ ದೇವಾ, ನೀವು ಎಂತಕ್ಕೆ ತಲೆ ತಿಂತೀರಾ ನೀವು? CG ಊಟ ಆಯ್ತಾ? ಸೂಪರ್ 3 ಕೊಡಿ, 3 ತಗೊಳ್ಳಿ ಅಂತಿದ್ದಾರೆ ನೋಡಿ. ರಮ್ಯಾ ಸೂಪರ್ ಸಪೋರ್ಟ್. ನವೀನ್ ಪ್ರೇಮ ಅವರು ಬಂದರು. ವೆಲ್ಕಮ್ ನವೀನ್ ಅವರೇ. ನವೀನ್ ಪ್ರೇಮ ಅವರೇ ಸೂಪರ್ ಸಪೋರ್ಟಲ್ಲಿದ್ದಾರೆ. ನನ್ನ ಮಗ ಏನೋ ಹೇಳ್ತಾ ಇದ್ದಾನೆ ಅಲ್ವಾ ಸಿಸ್ಟರ್? ಹೌದು CG, ಅವನಿಗೆ ಕಿಸ್ ಕೊಡ್ಬೇಕಂತೆ ನನ್ನ ಮಗನಿಗೆ. ಅಲ್ಲಿ ಕೊಡು ಇಲ್ಲಿ ಕೊಡು, ಮಲಗುವಾಗ ಹಾಗೆ ಅವನು ಸಣ್ಣವನು, ದೊಡ್ಡವನು ಹಾಗೆ ಮಾಡಲ್ಲ, ಸಣ್ಣವನ ಹಾಗೆ ಮಸ್ತಿ ಪೋಖ್ರಿ. ಸೂಪರ್ ಅಕ್ಕ. ಕನ್ನಡ ಮಾತಾಡಿ, ಕನ್ನಡ ನೋಡಿ. ನಿರ್ಪದಿ ಅವರೇ, ನಾನು ಕನ್ನಡದವರಿಗೆ ಕನ್ನಡ ಮಾತಾಡ್ತೀನಿ, ತುಳುವಿನವರಿಗೆ ತುಳು ಮಾತಾಡ್ತೀನಿ. ಹಿಂದಿಯವರಿಗೆ ಕನ್ನಡದಲ್ಲಿ ಮಾತಾಡಿದರೆ ಅರ್ಥ ಆಗಲ್ಲ, ಅವರಿಗೆ ಹಿಂದಿಯಲ್ಲೇ ಮಾತಾಡಬೇಕು. ಹಾಗೆ ನಾವು ಕಾಲಕ್ಕೆ ಅನುಗುಣವಾಗಿ ಅವರಿಗೆ ಯಾವ ರೀತಿ ಮಾತಾಡಬೇಕು ಆ ರೀತಿಯೇ ಆನ್ಸರ್ ಕೊಡಬೇಕಲ್ವ ನಿರ್ಪಡಿ ಅವರೇ? ಹೌದಾ ಅಲ್ವಾ? ನಿಮಗೆ ತಿಳಿದಿರುತ್ತೆ, ಸರಿ ಅಲ್ವಾ? ಕರೆಕ್ಟ್ ಅಲ್ವಾ? ಹಿಂದಿ ಅವರಿಗೆ ನಾವು ಕನ್ನಡದಲ್ಲಿ ಮಾತಾಡಿದರೆ ಅವರಿಗೆ ಅರ್ಥ ಆಗಲ್ಲಲ್ವಾ ಬ್ರದರ್? ಅದಕ್ಕೆ ಹಿಂದಿಯಲ್ಲೇ ಆನ್ಸರ್ ಕೊಡಬೇಕಲ್ವ ಅವರಿಗೆ. ತುಳುವಿನವ್ರು ಬಂದರೆ ತುಳುವಿನವರಿಗೆ ತುಳುವಿನಲ್ಲೇ ಆನ್ಸರ್ ಕೊಡಬೇಕಲ್ವಾ? ನಮ್ಮ ಕನ್ನಡದವರು ಬಂದರೆ ನಮ್ಮ ಕನ್ನಡದವರಿಗೆ ಕನ್ನಡದಲ್ಲೇ ಆನ್ಸರ್ ಕೊಡಬೇಕಲ್ವಾ? ಅದು ಸರಿ ಅಲ್ವಾ ನಿರ್ಪದಿ ಅವರೇ? ಅಕ್ಕ ಕನ್ನಡ ಮಾತಾಡಿ. ನವೀನ್ ಅವರು. ವಿಜಯ್ ರಿಟರ್ನ್ ಅಂತಿದ್ದಾರೆ ನೋಡಿ. ಜನರಲ್ ನಾಲೆಜ್ ನಿರ್ಪಡಿ ಗಿಫ್ಟ್ ಡನ್. ರಿಟರ್ನ್ ಮಾಡಿ ನಿರ್ಪಡಿ ಬ್ರದರ್, ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಜನರಲ್ ನಾಲೆಜ್ ಅವರು ಸೂಪರ್ ಸಪೋರ್ಟ್. ದೀಪಾಸ್ ಅವರು ಡೈಲಿ ಬ್ಲಾಗ್ಸ್ ಅವರು ಬಂದರು. CG ನಗಡ್ತಿದ್ರಿ. ನಿರ್ಪಡಿ ಆಫೀಸಲ್ ಕನೆಕ್ಟ್ ಪ್ಲೀಸ್ ಅಂತಿದ್ದಾರೆ. ಕೂರ್ಗು ಅವರು ಬಂದರು. ಹಾಯ್ ವೆಲ್ಕಮ್ CG ಅವರು ಸೂಪರ್, ಥ್ಯಾಂಕ್ ಯು. ದೀಪಾ ನಯನ್ ಅವರು ಬಂದರು. ಹಾಯ್ ವೆಲ್ಕಮ್. ಹಾಯ್ ಅಕ್ಕ. ಇದು ಯಾರು? ದುರ್ಗಾ ಲಕ್ಷ್ಮಿ ಅವರು ಬಂದರು. ಹಾಯ್ ವೆಲ್ಕಮ್. ಕೂರ್ಗ ಅವರು
ಲೈಕ್ ಡನ್ ಅಂತಿದ್ದಾರೆ. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಒಂದು ಲೈಕ್ ಅನ್ನು ಕೊಟ್ಟು ಸಹಕರಿಸಿ. वैत कन्नड़ा विथ इन सपोर्ट। नो आप भैया आप मेरे को गिफ्ट नहीं वापस दिया, मैं आपको गिफ्ट दिया था आज शाम को, आप नहीं मेरे को वापस रिटर्न नहीं किया विथ इन यार और ಹೆಸರೇನು ಉಂಟು विथ इन ब्रदर, आपने मेरे को रिटर्न नहीं किया था, प्लीज़ चेक करके मेरे को रिटर्न कर दो। ನೀರ್ಪಡಿ ಗಿಫ್ಟ್ ಡನ್, ನೀರ್ಪಡಿ ಗಿಫ್ಟ್ ಡನ್, ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ನೋಡಿ. ನಮ್ಮ ರಮ್ಯಾ ಅವರು, ನವೀನ್ ಅವರು ನೀರ್ಪಡಿ ಸಪೋರ್ಟ್ ಅಂತಿದ್ದಾರೆ. ಸಿ ಜಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಸಿ ಜಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ವೈತ್ ಕನ್ನಡ, ವೈತ್ ಆರ್ಟ್ಸ್ ಒನ್ಲಿ ವಿಡಿಯೋ, ನಿಮ್ಮ ಲ್ಯಾಂಗ್ವೇಜ್ ಬರಲ್ಲಪ್ಪ. ಸ್ಮೈಲಿ ನಿಮಗಾಗಿ, ಯಾರದು ಗಿಫ್ಟ್? ನೀರ್ಪಡಿ ಗಿಫ್ಟ್ ಡನ್. ಅವ್ರು ಇದ್ದಾರೆ ಏನೋ ಗೊತ್ತಿಲ್ಲ, ಅವ್ರು ಕನ್ನಡದಲ್ಲಿ ಮಾತಾಡ್ಬೇಕಂತಿದ್ದಾರೆ. ಸೂಪರ್ ಸಪೋರ್ಟ್ ಆಯಿತು ಆಯಿತು, ನಂದು ಆಯಿತು. ನಿಮ್ಮದು ಯಾವ ಊರು ಅಂತ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಕೇಳಿದೆ. ಅಯ್ಯೋ ದೇವಾ, ನಿಮಗೆ ಎಷ್ಟು ಮಾತು ಹೇಳ್ಬೇಕು ಬಸಪ್ಪ ಅವರೇ, ನಮ್ಮದು ಊರು ಕಟ್ಕೊಂಡು ನಿಮ್ಗೆ ಏನಾಗಬೇಕು ಅನ್ನಿ. ಈಗ ಉಡುಪಿ 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 ಬಂದೆ ಅಂತ, ಮನೆ ಎಲ್ಲಿದೆ, ಯಾವ ಏರಿಯಾದಲ್ಲಿದೆ ಅದೆಲ್ಲ ಕೊಡಬೇಕಾ, ಡೀಟೇಲ್ಸ್ ಕೊಡಬೇಕಾ? ಎಂತಕ್ಕೆ ತಲೆ ತಿಂತೀರಾ ನೀವು? ಯಾಕೆ ತಲೆ ತಿಂತೀರಿ ಅಂತ ಹೇಳಿ ನನಗೆ ಸ್ವಲ್ಪ. ಯಾಕೆ ಈ ರೀತಿ ಮಾಡ್ತೀರಂತ ನನಗೆ ಗೊತ್ತಾಗ್ತಿಲ್ಲಪ್ಪ ದೇವ. ಉಡುಪಿ ಅಂತ ಅಂದನಲ್ವ ನಾನು, ನನ್ನ ಊರು ಕಟ್ಕೊಂಡು ಏನಾಗಬೇಕೀಗ? ರಮ್ಯಾ ಕನ್ನಡ ಬ್ಲಾಗ್ ಸೂಪರ್. ನಿಮ್ಮ ಅವಸ್ಥೆ ನೋಡಿ ಎಂತ, ಮತ್ತೆ ಏನು ಒಬ್ರೊಬ್ರು ಬರ್ತಾರೆ ಏನಂತ ಗೊತ್ತಾಗಲ್ಲ. ಗಂಗಾಸೀಸ್ ಡನ್ ಅಂತಿದ್ದಾರೆ ನೋಡಿ. ಜನರಲ್ ನಾಲೆಜ್ ರಿಟರ್ನ್ ಡನ್ ಅಂತಿದ್ದಾರೆ ನೋಡಿ. ದುರ್ಗಾಲಕ್ಷ್ಮಿ ಅವರು ಹಾಯ್ ಅಕ್ಕ ಹಾಯ್ ವೆಲ್ಕಮ್ ನಿಮಗೆ. ನವೀನ್ ಅವರು, ಇವರಿಗೆ ಒಂದು ಬೆಳಿಗ್ಗೆಯಿಂದ 20 ಸಲ ಆನ್ಸರ್ ಕೊಟ್ಟೆ ನಾನು ಇವರಿಗೆ, ಬಸಪ್ಪ ಅವರಿಗೆ. ನಿಮ್ಮ ಊರು ಯಾವುದು? ಉಡುಪಿ. ಪುನಃ ನಿಮ್ಮ ಊರು ಯಾವುದು? ನಿಮ್ಮದು ವಿಡಿಯೋ ಕಾಲ್ ಬರ್ತಿಲ್ಲ. ಅದು ಎಂತ ಬಸಪ್ಪ ಅವರೇ? ಅದಕ್ಕೆ ಆನ್ಸರ್ ಕೊಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ನಿಮಗೆ. ಎಷ್ಟು ಸಲ ಅಂದೆ ನಾನು ನಿಮಗೆ ಉಡುಪಿ ಅಂತ? ಯಾಕೆ ನಿಮಗೆ ಅರ್ಥ ಆಗಲ್ಲ? ಎಂತ ಏರಿಯಾದು ಹೆಸರು ಕೊಡಬೇಕಾ? ಯಾಕೆ ಅದು ಹಾಗೆ ಮಾಡ್ತೀರಾ ನೀವು? ಯಾಕೆ ಸಿ ಜಿ ಬೇಜಾರಾಗಿದೆ? ಅರ್ಧ ವಿಡಿಯೋ ನೋಡಿದೆ. ಬೆಸ್ಟ್ ಸಪೋರ್ಟಲ್ಲಿದ್ದಾರೆ. ದುರ್ಗಾಲಕ್ಷ್ಮಿ 223 ನವೀನ್ ಡನ್ ಅಂತಿದ್ದಾರೆ ನೋಡಿ. ಸಾರಿ, ನನ್ನ ಮೆಸೇಜ್ ಸ್ವಲ್ಪ ಮೇಲೆ ಹೋಯ್ತು. ಪ್ರೀತಿ ಯಾದವ್ ಅವರು ಬಂದರು. ರಾಧೆ ಕೃಷ್ಣ ಹಾಯ್ ವೆಲ್ಕಮ್ ಲೈಕ್ ಡನ್. ಥ್ಯಾಂಕ್ ಯು. ನನಗೆ ಯಾವ ರೀತಿ ಕ್ವಶನ್ ಕೇಳಿದ್ರಿ ಅಂತಲ್ಲ, ತುಂಬ ಬೇಜಾರಾಗುತ್ತೆ. 1 ಸಾರಿ ಆದರೂ 2 ಸಾರಿ ಆದರೂ ಓಕೆ. ಇದು ಪದೇ ನಿಮ್ಮ ಊರು ಯಾವುದು? ಏನು ನಿಮ್ದು ಏನಾಗಬೇಕು? ನನ್ನ ಊರು ಕಟ್ಕೊಂಡು ಏನಾಗಬೇಕು? ನಾನು ಯಾರಂತ ನಿಮಗೆ ಗೊತ್ತಾಗಿಲ್ಲ ಅಂದರೆ ಮುಖ ನೋಡಿದರೆ ಗೊತ್ತಾಗುತ್ತೆ. ನಾಳೆ ಬೆಳಿಗ್ಗೆ ಬನ್ನಿ, ಮುಖ ತೋರಿಸ್ತೀನಿ. ಈಗ ಮಕ್ಕಳು ಮಲಗ್ತಾ ಇದ್ದಾರೆ, ಅವರನ್ನು ಮಲಗಿಸ್ಬೇಕು. ಅದಕ್ಕೆ ನಾನು ಕತ್ತಲೆ ಇದರಲ್ಲಿದ್ದೀನಿ. ತೋರಿಸ್ತೀನಿ ನಾನು ಯಾರಂತ, ಗೊತ್ತಾದರೆ ನೋಡುವ, ಮಾತಾಡುವ ಆಯಿತಾ? ಒಮ್ಮೆ ಹೇಳಿದ್ನಲ್ವ ನಾನು ಉಡುಪಿ ಅಂತ. ಯಾದವ್ ಲೈಕ್ ಡನ್, ಸೂಪರ್ ಸಪೋರ್ಟಲ್ಲಿದ್ದಾರೆ. ಸಿ ಜಿ ಸೂಪರ್ ಸೂಪರ್. ಏಜೆಸ್ ಅವರು ಹಾಯ್ ಏಜೆಸ್ ಅವರೇ, ವೆಲ್ಕಮ್ ಏಜೆಸ್ ಅವರೇ. ಪ್ರೀತಿ ಯಾದವ್ ರಾಧೆ ನೋಡಿ. ನಿಮ್ಮ ಥರ ಯಾರಾದರೂ ಇಲ್ಲಿ ನಿಮ್ಮ ಊರು ಯಾವುದಂತ ಕೇಳ್ತಾ ಇದ್ದಾರೆ? ಇಲ್ಲ ನೋಡಿ, ಅವ್ರು ಸಪೋರ್ಟಲ್ಲೇ ಇದ್ದಾರೆ. ನೀವು ಹಾಗೆ ಅಲ್ಲ, ಬೆಳಿಗ್ಗೆಯಿಂದ ನಿಮಗೆ 20 ಸರಿ ಕೇಳಿದ್ರಿ ನಿಮ್ಮ ಊರು ಯಾವುದು ಅಂತ. ಎಷ್ಟು ಹಿಂಸೆ ಕೊಡೋದು ಹಾಗೆಲ್ಲ? ನಿಮಗೆ ಮುಖ ತೋರಿಸ್ಬೇಕಾ, ನೋಡಬೇಕಾ? ನಾಳೆ ಬೆಳಿಗ್ಗೆ ಬನ್ನಿ, ಇಲ್ಲಾದರೆ ಈಗ ಒಂದು 10 ಗಂಟೆ ನಂತರ ಮುಖ ತೋರಿಸ್ತೀನಿ. ನನ್ನ ಮಕ್ಕಳು ಮಲಗಬೇಕು, ಹಾಗೆ ನೋಡಿ ಯಾರಂತ ಗೊತ್ತಾಗುತ್ತೆ. ಸೂಪರ್ ಲೈವ್ ಜನರಲ್ ನಾಲೆಜ್ ಸೂಪರ್ ಸಪೋರ್ಟ್ ಯಾದವ್. ಪ್ರೀತಿ ಯಾದವ್ ಅವರೇ, ನಿಮಗೆ ಬ್ಲೂ ಕೊಡ್ತೀನಿ. ಕೊಟ್ಟೆ ಆವಾಗಲೇ. ದೇದಿಯಾ ಬ್ಲೂ? ಪ್ರೀತಿ ಯಾದವ್ ಅವರೇ ಸೂಪರ್ ಸಪೋರ್ಟ್. ಪ್ರೀತಿ ಯಾದವ್ ಬ್ಲೂ ದಿಯಾ ದೀದಿ आपको दिया ब्लू. सी जी और सुपर सपोर्ट अಲ್ಲಿದ್ದಾರೆ. थैंक यू सो मच. पिन करेगी, बाद में किधर नहीं जाने का, गिफ्ट मिलेगा तो वापस तुरंत देने का, वीडियो देख के कमेंट के साथ देने का. मैं पिन करने का मेरा कुछ ये नहीं,
मैं दे पिन करती हूँ, किधर नहीं जाने का बाद में, पिन करके बाद किधर भी नहीं जाने का, इधर रहने का. सब लोग देता है ना वो टाइम वापस देने का. ओके दीदी, सुपर सपोर्ट ಸಿಜ್ಜಿ ಅವ್ರು, ಥ್ಯಾಂಕ್ ಯು ಸೋ ಮಚ್. ನಿರ್ಪಡಿ ಸರಳ ಸಿಸ್, ನಾನು ಹೋಗ್ತೀನಿ, ಊಟ ಮಾಡಿದ್ದೀರಾ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ, ಬೆಸ್ಟ್ ಅವ್ರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಪಿನ್ ಮಾಡಿದ್ದೆ, ಪಿನ್ ಡನ್, ರಿಟರ್ನ್ ಕರೋ ಅಭಿ ಜಾಯಿನ್ ಅಂದಿದ್ದಾರೆ. ಪ್ರೀತಿ ಯಾದವ್ ಸೂಪರ್ ಸಪೋರ್ಟ್. ಕಮೆಂಟ್ ಸಾತ್ ಜಾಯಿನ್ ಕರೋ. ಕಮೆಂಟ್ಗೆ ಸಾತ್ ಜಾಯಿನ್ ಕರೋ. ಸಿ ಜಿ ಅವರು ನಗಡ್ತಿದ್ದಾರೆ. ಯಾಕೆ ಸಿ ಜಿ ನಗಡ್ತಿದ್ದೀರಾ, ಏನಾಯಿತು? ರಿಟರ್ನ್ ಕರೋ ಅಭಿ ಜಾಯಿನ್ ಅಂತಿದ್ದಾರೆ. ಪ್ರೀತಿ ಆದವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸಿ ಜಿ ಪುಟ್ಟ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಪ್ರೀತಿ ಆದವರು ರಿಟರ್ನ್ ಕರೋ ಅಂತಿದ್ದಾರೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಬೆಸ್ಟ್ ಬ್ರದರ್. ರಿಟರ್ನ್ ಕರೋ ಜಾಯಿನ್ ಅಂತಿದ್ದಾರೆ. ತತ್ವಜ್ಞಾನ ಅಮೃತ ಅವರು ಬಂದರು, ಸೂಪರ್ ಸಪೋರ್ಟು. ಒಬ್ಬರೊಬ್ರದ್ದು ಮೆಸೇಜ್ ಬಂದರೆ ತಲೆ ಕೆಟ್ಟು ಹೋಗುತ್ತೆ. ಜಾಯಿನ್ ಪಿನ್ ಮಾಡಿದೆ, ಪಿನ್ ಡನ್ ಹೋಗಯಾ ದೀದಿ. ರಿಟರ್ನ್ ಪ್ಲೀಸ್, ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಒಂದು ಲೈಕನ್ನು ಕೊಡಿ. ನಿರ್ಪಡಿ ಪ್ರೀತಿ ಯಾದವ್ ಕಹಾ ಸೇ ಹೋ. ಪ್ರೀತಿ ಯಾದವ್ ಕಹಾ ಸೇ ಹೋ ಆಪ್. ಸೂಪರ್ ಅಂತಿದ್ದಾರೆ. ಸಿ ಜಿ ಅವರು ಏನಾಯಿತು ಸಿ ಜಿ ನಗಡ್ತಿದ್ದಾರೆ, ಯಾಕೆ? ಏನಾದರೂ ತಪ್ಪಾಗಿ ಮಾತಾಡಿದ್ನ ನಾನು? ಸೂಪರ್ ಸಪೋರ್ಟ್. ಪ್ರೀತಿ ಅವರು ಪಿನ್ ಮೀ ಅಂತಿದ್ದಾರೆ. ಸೂಪರ್ ಲೈವ್ ಅಂತಿದ್ದಾರೆ ನಮ್ಮ ಕೂರ್ಗು ಅವ್ರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಸರಿ ಆಯಿತು ಬಿಡು ಅಕ್ಕ, ಗೊತ್ತಾಯಿತು. ಓಕೆ ಗೊತ್ತಾಯ್ತಾ ಯಾರಂತ? ಯಾಕೆ ಮತ್ತೆ ನನಗೆ ತಲೆ ತಿನ್ನೋದು? ನನಗೆ ತಲೆ ತಿಂದರೆ ನನಗೆ ಬಿ ಪಿ ಹೈ ಆಗುತ್ತೆ ಮತ್ತೆ. ಬೆಳಿಗ್ಗೆಯಿಂದ ಉಡುಪಿ ಅಂದೆ ಅಲ್ವಾ ನಿಮಗೆ. ನೋಡಿ, ಮುಖ ತೋರಿಸ್ಲಿಕ್ಕೆ ಏನಾಗಲ್ಲ, ನಮ್ಮದು ಮುಖದಲ್ಲಿ ಎಂತ ಇಲ್ಲ. ನಾವು ಮುಖ ತೋರಿಸ್ಲಿಕ್ಕೆ ಹಿಂದೆ ಸರಿಯಲ್ಲ, ನಾವು ಸ್ಟ್ರಾಂಗ್ ಇದ್ದೇವೆ ಎಲ್ಲದಕ್ಕೂ. ದುರ್ಗಾಲಕ್ಷ್ಮಿ ಗಿಫ್ಟು ಇಸ್ತಾನು. ಗಿಫ್ಟು ಯಾರಿಗೆ ಕೊಟ್ರಿ ದುರ್ಗಾಲಕ್ಷ್ಮಿ ಅವರೇ ನೀವು? ನಿಮ್ಮದು ತೆಲುಗು ನನಗೆ ಬರ್ತಾ ಇಲ್ಲ, ಸಾರಿ ದುರ್ಗಾಲಕ್ಷ್ಮಿ ಅವೇ. ಗಿಫ್ಟು ಇಸ್ತಾನು. ನೋಡಿ ದುರ್ಗಾಲಕ್ಷ್ಮಿ ಅವರು ಯಾರಿಗಾದರೂ ಗಿಫ್ಟ್ ಕೊಟ್ಟಿದ್ದಾರೆ ಅವರಿಗೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ನವೀನ್ ಪ್ರೇಮ ಅವರು ದುರ್ಗಾ ಲಕ್ಷ್ಮಿ डन. दुर्गा लक्ष्मी सिस नवीन प्रेमा डन, प्लीज़ रिटर्न कीजिए. गिफ्ट डन, प्लीज़ रिटर्न कीजिए. किधर से हो अंतिದ್ದಾರೆ. प्रीति किधर है? प्रीति यादव, आप किधर से हो ಅಂತ ಅಂದಿದ್ದಾರೆ ಇವರು. ಯಾರು? ನಿರ್ಪಡಿ ಅವರು. ನಮ್ಮ ಅಕ್ಕ ಬೆಂಕಿ. ಹೌದು, ಬೆಂಕಿ ಥರನೇ ಇರಬೇಕಲ್ವಾ ಬೆಸ್ಟ್ ಅವರೇ? ಇಲ್ಲಪ್ಪ, ಇವರಿಗೆ ಒಂದು ಸಾರಿ ನೋಡಬೇಕು ಅಂತ, ಅವ್ರಿಗೇನೋ ಗುರ್ತುಂಟಂತ. ಸಾರಿ ಮತ್ತೆ ಕೇಳಲ್ಲ ಆಯಿತಾ? ಓಕೆ ಬ್ರದರ್, ಓಕೆ, ಅರ್ಥ ಮಾಡ್ಕೊಂಡ್ರಲ್ವಾ, ಅದು ಮುಖ್ಯ ಆಯಿತಾ ಬಸಪ್ಪ ಅವರೇ? ಅರ್ಥ ಮಾಡ್ಕೊಂಡ್ರಲ್ವಾ, ಅದು ಮುಖ್ಯ ನಮಗೆ. ಅರ್ಥ ಮಾಡಲಿಲ್ಲ ಅಂದರೆ ನನಗೆ ಇದಾಗುತ್ತೆ. ಅರ್ಥ ಮಾಡ್ಕೊಂಡ್ಮೇಲೆ ಏನಿಲ್ಲ. ನಿಮ್ಮದು ಚಾನಲ್ ಇದೆ ಬಸಪ್ಪ ಅವರೇ? ಬೆಂಕಿ ಥರನೇ ಇರಬೇಕು. ಯಾರು? ಪ್ರೀತಿ ಮೆಸೇಜ್ ಎಂ ಪಿ. ಓ ಪ್ರೀತಿ MP. ಓಕೆ MP. ಪ್ರೀತಿಯವರೇ, ನಾನು ನಿಮಗೆ ಕೊಟ್ಟ ತುಂಬ ದಿನ ಆಯಿತು, ನೀವು ಇನ್ನೂ ವಾಪಸ್ ಮಾಡಿಲ್ಲ. ಯಾರು ಪ್ರೀತಿಯವರಿಗೆ ಕೊಟ್ರಿ ನೀವು? ಪ್ರೀತಿ ಯಾದವ್ ಅವರಿಗ? ದೀಪಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಓಕೆ ಇದೆ. ಓಕೆಯಾ? ಓಕೆ ಇದೆಯಾ? ಚಾನಲ್ ಇದ್ದರೆ ನಾನು ನಿಮಗೆ ಬ್ಲೂ ಕೊಡ್ತೀನಿ. ಚಾನಲ್ ಇರಬೇಕು ಮಾತ್ರ, ಸಪೋರ್ಟ್ ID ಆದರೆ ಬ್ಲೂ ಕೊಡಲಿಕ್ಕಾಗಲ್ಲ. ನಿರ್ಪಡಿ ಮ್ಯಾಮ್ಗೆ ಸಿಸ್ ಎಲ್ಲಿ ಹೋದರು ಅಕ್ಕ? ನಮ್ಮ CG ಸಿಸ್ ಇದ್ದಾರೆ ನೋಡಿ. CG ಸಿಸ್ ಇದ್ದಾರೆ ಇಲ್ಲಿ ನೋಡಿ. ನಿರ್ಪಡಿ ಅವರೇ ಸಿಸ್ ಇದ್ದಾರೆ ಇಲ್ಲಿ. ಬೆಳದಿಂಗಲ್ ಚಾನಲ್ ನೋಡಿ ಅಕ್ಕ, ನೋಡದೆ ಇರ್ತಾರೆ. ಹೌದು, ಬೆಳದಿಂಗಲ್ ಚಾನಲಲ್ಲಿ ಹೋಗಿ ನಾನು ಇರ್ತೇನೆ. ನಾನು ಡೈರೆಕ್ಟ್ ವಿಡಿಯೋ ಹಾಕಿದ್ದೀನಿ ನೋಡಿ.
ಮುಖ ತೋರಿಸಿ, ಕೈ ಕಾಲೆಲ್ಲ ತೋರಿಸಲ್ಲ, ಮುಖವನ್ನೇ ತೋರಿಸಿ ವಿಡಿಯೋ ಹಾಕಿದ್ದೀನಿ. ಯಾರಿಗೆ ನೋಡ್ಲಿಕ್ಕೆ ಉಂಟು ಅಲ್ಲಿ ಹೋಗಿ ನೋಡಿ. ಆ ವಿಡಿಯೋ ಎಲ್ಲ ಪೂರ್ತಿ ನೋಡಿ ಬಂದು ಕಮೆಂಟ್ ಹಾಕಿ ಬನ್ನಿ. ಬೆಸ್ಟ್ ಅವರ್ ಅನ್ಸದೆ ತುಂಬ ಒಳ್ಳೆಯದಾಗಿ ಇದು ಮಾಡಿದ್ರು. ಸ್ವಲ್ಪ ವಿಡಿಯೋ ನೋಡಿ ಕಮೆಂಟ್ ಮಾಡಿ, ವಿಡಿಯೋ ರಿಲೇಟೆಡ್ ಕಮೆಂಟ್ ಮಾಡಿ ಕೊಡ್ತೀನಿ ಅಂತಿದ್ದಾರೆ. ಪ್ರೀತಿ जनरल नॉलेज डन रिटर्न करो. जनरल नॉलेज भैया आपको प्रीति यादव दीदी प्लीज़ रिटर्न कीजिए उनको. डन हो गए आपको. नो देखो. हाय मैम, हाय हाय, वेलकम वेलकम. लुक ಬಸಪ್ಪ ಅವರೇ, ಸಾರಿ ಆಯಿತಾ, ನೀವು ಕೇಳಿದಕ್ಕೆ ನನಗೆ ಸಿಟ್ಟು ಬಂತು ಅಷ್ಟೇ, ಮತ್ತೇನಿಲ್ಲ. ನೀವು ಪದೇ ಪದೇ ಅಂದ್ರಲ್ವ ಊರು ಯಾವುದು, ಉಡುಪಿ ಅಂತಿದ್ದೀನಿ, ಊರು ಯಾವುದು ಅಂತ ಅಂದ್ರಲ್ವ, ಅದು ನನಗೆ ಸಿಟ್ಟು ಬಂತು. ಶರತ್ ಅವರು ಬಂದರು. ಹಾಯ್ ಮ್ಯಾಮ್, ಹಾಯ್, ವೆಲ್ಕಮ್ ವೆಲ್ಕಮ್. ಸ್ವಲ್ಪ ಡಿಮ್ ಇದೆ ನಂದು ಕಣ್ಣು. ಶಶಿ ಕ್ರಿಯೇಷನ್ಸ್ ಅವರು ಬಂದರು. ದುರ್ಗಾ ಲಕ್ಷ್ಮಿ ಗಿಫ್ಟ್ ಡನ್, ರಿಟರ್ನ್ ಮೀ. ದುರ್ಗಾ ಲಕ್ಷ್ಮಿ ಗಿಫ್ಟ್ ಡನ್. ಶಶಿ ಕ್ರಿಯೇಷನ್ಸ್ ಅವ್ರು ಪ್ಲೀಸ್ ರಿಟರ್ನ್. ಆಲ್ ಇನ್ ಒನ್ ವೈಪಿ. ಹಾಯ್ ಸಿಸ್, ಹಾಯ್, ವೆಲ್ಕಮ್ ವೆಲ್ಕಮ್ ಸಿಸ್. ಊಟ ಆಯಿತಾ? ಇಲ್ಲೇ ಇದ್ದೀರಾ ನೋಡಿ. ನಿರ್ಪಡಿ ಅವರು ಕೇಳ್ತಾ ಇದ್ದಾರೆ ನಿಮಗೆ. ಕೂರ್ಗ್ ಅವರು ಸಪೋರ್ಟಲ್ಲಿದ್ದಾರೆ. ಯಾರೆಲ್ಲ ಇದು ಕೂರ್ಗ್ ಅವರಿಗೆ ಕನೆಕ್ಟ್ ಆಗಿಲ್ಲ, ಏಜಸ್ ಅವರಿಗೆ ಕನೆಕ್ಟ್ ಆಗಿಲ್ಲ, ಆಗಿ ಪ್ರೀತಿ ಯಾದವ್ ಅವರೇ, ಏಜಸ್ ಅವರಿಗೆ, ಪ್ರೀತಿ ಯಾದವ್ दीदी इधर एजेस है, कूर्ग है, सबको कनेक्ट हो जाओ. सीजी है दीदी. ಯಾರದು? ಬೆಸ್ಟ್ ಅವ್ರು ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೋಡಿ ಎಲ್ಲರದು ಗಿಫ್ಟ್ ನೋಡಿ ಯಾರೆಲ್ಲ ಕೊಟ್ಟಿದ್ದಾರೆ ಅಂತ. ರಮ್ಯಾ ಜಾಯಿನ್ ಡನ್ ಅಂತಿದ್ದಾರೆ. ಶಶಿಸಿಸ್ ರಿಟರ್ನ್ ಮೀ ಅಂತಿದ್ದಾರೆ. ಸರಳಾಜಿ ರಿಟರ್ನ್ ಮೀ ಅಂತಿದ್ದಾರೆ. ಸರಳಾ ದೀದಿ, ಸರಳಾ ಅಕ್ಕ ನಿಮಗೆ ಕೊಟ್ಟಿದ್ದಾರೆ ನೋಡಿ ಸಿಸ್. ರಮ್ಯಾಜಿ ರಿಟರ್ನ್ ಕರೋ ಅಂತಿದ್ದಾರೆ ಕಮೆಂಟ್ಗೆ ಸಾಥ್ ನೋಡಿ. ಪ್ರೀತಿ ಯಾದವ್ ಅವರು, ದೀಪಾಸ್ ಅವರು ಸಪೋರ್ಟ್. ಇಲ್ಲಿ ದೀಪಾಸ್ ಅವರಿದ್ದಾರೆ. ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ, ಅವರಿಗೂ ಕೂಡ ಅವರು ರಿಟರ್ನ್ ಕೊಡ್ತಾರೆ. ನಿಹಾಲ್ ಪಾಟೀಲ್, ಹಾಯ್ ಬೇಟಾ. ಸಿಜಿ ಸರಳ ಪುಟ್ಟ ರಿಟರ್ನ್ ಗಿಫ್ಟ್. ಸಿಜಿ ಸರಳ ಪುಟ್ಟ ನೋಡಿ, ನಿಹಾಲ್ ಪಾಟೀಲ್ ಅವರಿಗೆ ರಿಟರ್ನ್ ಕೊಡಿ. ಶಶಿ ಅವರೇ ಕೊಟ್ಟೆ, ಹೋಗ್ತೀನಿ ಇರಿ ಒಂದು ನಿಮಿಷ. ನೋಡಿ ಸಿಜಿ ಅವರೇ, ಹೋಗ್ತೀರಲ್ವಾ, ಇವರಿಗೆ ನಿಹಾಲ್ ಪಾಟೀಲ್ ಅವ್ರದ್ದು ಬಂದಿದೆ ನೋಡಿ. ಸಿಸ್ಟರ್ ಆಲ್ರೆಡಿ ಕನೆಕ್ಟೆಡ್ ಅಂತಿದ್ದಾರೆ. ಯಾರಿಗೆ? ಏಜಸ್ ಅವರಿಗೆ ಆಲ್ರೆಡಿ ಕನೆಕ್ಟೆಡ್ ಅಂತೆ ನೋಡಿ. ಸಪೋರ್ಟಲ್ಲಿದ್ದಾರೆ ದೀಪಾ ಅವರು. ಆಲ್ ಇನ್ ಒನ್ ಪಿನ್ ಐ ಡಿ. ಪ್ರೀತಿ ರಿಟರ್ನ್ ಪ್ಲೀಸ್. ಪ್ರೀತಿ ಯಾದವ್ ಪ್ಲೀಸ್ ರಿಟರ್ನ್ ಆಲ್ ಇನ್ ಒನ್ ವೈಪಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಹಾಲ್ ಪಾಟೀಲ್ ಸಪೋರ್ಟೆಡ್ ಅಂತಿದ್ದಾರೆ. ಪ್ರೀತಿ ಡನ್ ಎವ್ರಿಡೇ ಸೂಪರ್ ಸಪೋರ್ಟ್. ಪ್ರೀತಿ ಯಾದವ್, ಫತೇಜಿ ಡನ್ ವಿತ್ ಕಮೆಂಟ್ಗೆ ಸಾಥ್. ಯಾರದು? ಪಟೇಜಿ ಯಾರದು? ಎವ್ರಿಡೇ ಅನ್ಕಟ್ ಸೂಪರ್ ಸಪೋರ್ಟ್. ಎವ್ರಿಡೇ ಅನ್ಕಟ್ ಸೂಪರ್ ಸಪೋರ್ಟ್. ಕೂರ್ಗು ಟ್ರೇಸ್ ನನಗೂ ಯಾರು ಸಪೋರ್ಟ್ ಮಾಡಿದ್ದಾರೆ, ಜೆನ್ಯೂನ್ ಸಪೋರ್ಟ್ ಮಾಡ್ತೀನಿ. ಕೂರ್ಗ್ ಅವ್ರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಹಾಯ್ ಹಾಯ್ ವಿಶ್ವ, ಹಾಯ್, ವೆಲ್ಕಮ್ ವಿಶ್ವ ಅವರೇ. ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಸಿ ಜಿ ಅವರು, ಶಶಿ ಕ್ರಿಯೇಷನ್ಸ್ ಡನ್ ನೋಡಿ. ಸಿ ಜಿ ಅವರೇ, ನಿಹಾಲ್ ಪಾಟೀಲ್ ಅವರು ನಿಮಗೆ ಕೊಟ್ಟಿದ್ದಾರಂತೆ ನೋಡಿ. ಪ್ರೀತಿ ಆಲ್ರೆಡಿ ಕನೆಕ್ಟೆಡ್ ಆಗಿದ್ದೀನಿ ನಿಮಗೆ. ಪ್ರೀತಿ ಯಾದವ್ आपको ಆಲ್ರೆಡಿ ಕನೆಕ್ಟ್ हो गए. ರಮ್ಯಾ ದೀದಿ ಸಪೋರ್ಟ್. ಏಜಸ್ ಅವರು, ದುರ್ಗಾ ಲಕ್ಷ್ಮಿ ಕಮೆಂಟ್ ಬಂದಿಲ್ಲ, ರಿಟರ್ನ್ ಮಾಡ್ತೀನಿ ಬಂದರೆ. ದುರ್ಗಾ ಲಕ್ಷ್ಮಿ ಕಮೆಂಟ್ ಪ್ಲೀಸ್, ಕಮೆಂಟ್ ಮಾಡಿ. ಅವ್ರದ್ದು ತೆಲುಗು ಲ್ಯಾಂಗ್ವೇಜ್ ಅವರವರು. ಏಜಸ್ ಅವರಿಗೆ ಎವ್ರಿಡೇ ಅನ್ಕಟ್ ಸೂಪರ್ ಸಪೋರ್ಟ್. ದುರ್ಗಾ
ಡೈಲಿ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ ನೋಡಿ. ದುರ್ಗಾ ಅವರಿದ್ದಾರೆ ನೋಡಿ, ಅವರಿಗೆ ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ. ಎರುಡೆ ಅನ್ಕಟ್ ಅವರಿದ್ದಾರೆ, ಬೆಸ್ಟ್ ಅವರಿದ್ದಾರೆ ನೋಡಿ. ಬೆಲೆದಂಗಲ್ ಚಾನಲ್ ನೋಡಿ, ನಮ್ಮ ಅಕ್ಕ ಬೆಂಕಿ ಸಿಗ್ತಾರೆ ಮತ್ತೆ ಅಡಿಗೆ ಮಾಡಿದ್ದಾರೆ. ನೋಡು ಬೆಸ್ಟ್, ನೀನು ನೋಡೇ ಇಲ್ಲ ನನ್ನ ವಿಡಿಯೋ. ನಿನಗೆ ಅಕ್ಕ ಅಕ್ಕ ಅಂತ ಕರಿತಿ, ನೀನು ಒಂದು ವಿಡಿಯೋ ನೋಡಿ ಕಮೆಂಟ್ ಹಾಕ್ತೀಯಾ? ಇಲ್ಲ ಅಲ್ವಾ? ನಿಂದು ಒಂದು ವಿಡಿಯೋ ನೋಡ್ಬೇಕಲ್ವಾ ಅಕ್ಕನಿಗೆ? ನಿಂದು ವಿಡಿಯೋ ನಾನು ನೋಡಲ್ವಾ? ನೋಡ್ತೀನಲ್ವಾ? ನೋಡ್ಬೇಕಲ್ವಾ ನೀನು? ಇವತ್ತು ಹಾಕಿದ್ಯಾ ನೀನು? ಮೊನ್ನೆದು ನೋಡಿದ್ದೆ ನಾನು, ನಿನ್ನೆ ಹಾಕಿದ್ದೆ ಗೊತ್ತಿಲ್ಲ ನನಗೆ. ಏಜಸ್ ಲೈವ್ ಅಟೆಂಡ್ ಮಾಡಿದ್ದೀನಿ. ಹೌದೌದು, ಏಜಸ್ ಅವ್ರದ್ದು ಲೈವ್ ಅಟೆಂಡ್ ಮಾಡಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಅವರಿಗೆ ಲೈವ್ ಅಟೆಂಡ್ ಮಾಡಿದ್ದಕ್ಕೆ. ನಾನು ನೋಡಿದ್ದೀನಿ. ಸೂಪರ್ ಸಪೋರ್ಟ್ ಅಂತಿದ್ದಾರೆ ಎವ್ರಿಡೇ ಅನ್ಕಟ್ ಅವರು. ಡೈಲಿ ಅಟೆಂಡ್ ಮಾಡಿ. ಅವ್ರದ್ದು 2:30ಗೆ ಇರುತ್ತೆ. ಸಪೋರ್ಟ್ ಮಾಡಿ ಅವರಿಗೂ ಕೂಡ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಪ್ರೀತಿ ಯಾದವ್, ಸುರೇಶ್ ಜಿ ಜಾಯಿನ್ ಡನ್ ವಿತ್ ಕಮೆಂಟ್ ಚೆಕ್. ಸುರೇಶ್ ಜಿ ಜಾಯಿನ್ ಡನ್ ವಿತ್ ಕಮೆಂಟ್ ಚೆಕ್. ಪ್ಲೀಸ್ ಯಾರೆಲ್ಲ ಕನೆಕ್ಟ್ ಗಿಫ್ಟ್ ನನಗೆ ಇದು ಕೊಟ್ಟಿಲ್ಲ, ಇದು ಲೈಕ್ ಕೊಟ್ಟಿಲ್ಲ, ಕೊಡಿ. ರಮ್ಯಾ, ಯಾರು ಸಬ್ ಆಗಿದ್ದು ಅವರಿಗೆ ಸಬ್ ರಿಟರ್ನ್ ಆಗಿದೆ. ನಿರ್ಪಡಿ ಅವರು. ನಮಗೆ ಯಾರು ಸಬ್ ಆಗಿದ್ದಾರೆ ಅವರಿಗೆ ರಿಟರ್ನ್ ಕೊಟ್ಟಿದ್ದಾರಂತೆ ನೋಡಿ. ನಿರ್ಪಡಿ ಅವರು ಕೊಟ್ಟಿದ್ದಾರೆ ಅವರು ನೋಡಿ. ಸುರೇಶ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ರಮ್ಯಾ ಅವರು. ಸುರೇಶ್ ಅವರೇ ಇದ್ದೀರಾ? ರಮ್ಯಾ ರಿಟರ್ನ್ ಮೀ ಫಾಸ್ಟ್ ನೋಡಿ. ರಮ್ಯಾ ಅವರು ನಿಮಗೂ ಕೊಟ್ಟಿದ್ದಾರೆ. ಸುರೇಶ್ ಅವರೇ ನೋಡಿ, ಚೆಕ್ ಮಾಡಿ. ರಮ್ಯಾ ಸೂಪರ್. ಆಲ್ ಇನ್ ಒನ್ ರಿಟರ್ನ್ ಮಾಡಿ ನೋಡಿ. ಆಲ್ ಇನ್ ಒನ್ ಅವರೇ ರಿಟರ್ನ್ ಮಾಡಿ ಸುರೇಶ್ ಅವರಿಗೆ. ರಮ್ಯಾ 26 ಡನ್. ಉಮೇಶ್ ಅಂತಿದ್ದಾರೆ. ಪ್ರೀತಿ ಆಯ್ ಸೀಸ್ ಅಂತಿದ್ದಾರೆ. ಆಯ್ ಪ್ರೀತಿ ಕುಮಾರ್ ಅವರೇ ಆಯ್, ವೆಲ್ಕಮ್ ನಿಮಗೆ. ಪ್ರೀತಿ ಯಾದವ್, ಮಾರೆ ಬುಲ್ ತರ್ಕ್ ಸಾತೋ ಕರ್ ಜಸ್ತ್ ದೇ ತುझे सारे मुकाश गिर का जाएगा बढ़कर तुम्हारा देखकर तुमको करने लगा. ಓಕೆ. ನನಗೆ ಸಣ್ಣ ಅಕ್ಷರ ಕಾಣ್ತಾ ಇಲ್ಲ, ಎಂತ ಅಂತ ಗೊತ್ತಿಲ್ಲ. ಅದು ಕಣ್ಣು ಬೆಳಿಗ್ಗೆಯಿಂದ ಹಾಗೆ ಉಂಟು. ಚಸ್ಮಾ ಇಲ್ಲ, ಈಗ ಚಸ್ಮಾ ಇಲ್ಲದ ಕಾರಣ ನನಗೆ ಸಣ್ಣದು ಅಕ್ಷರ ಕಾಣ್ತಾ ಇಲ್ಲ. ಹಾಯ್ ಬೇಟಾ ಪ್ರೀತಿ. ಆದಷ್ಟು ಓದಲಿಕ್ಕೆ ಟ್ರೈ ಮಾಡ್ತೀನಿ. ಯಾರ್ದಾದ್ರೂ ಮೆಸೇಜ್ ಮಿಸ್ ಆಗಿದ್ರೆ ಸಾರಿ. ನಿರ್ಪಡಿ ಅವರೇ ರಿಟರ್ನ್ ಮೀ. ನಿರ್ಪಡಿ ಪ್ಲೀಸ್. ಏಜಸ್ ಅವರಿಗೆ ರಿಟರ್ನ್ ಕೊಡಿ. ಏಜಸ್ ನಿರ್ಪಡಿ ಡನ್. ಪ್ಲೀಸ್ ರಿಟರ್ನ್ ಕೊಡಿ ನೀವು. ಶಶಿ ಕ್ರಿಯೇಷನ್ಸ್ ಅವರೇ ಪ್ಲೀಸ್ ರಿಟರ್ನ್ ಕೊಡಿ. ಆಲ್ ಇನ್ ಒನ್ VIP. ನಿಹಾಲ್ ಪಾಟೀಲ್ ಹಾಯ್ ಬೇಟಾ. ಪ್ರೀತಿ ಯಾದವ್ ರಿಟರ್ನ್ ಗಿಫ್ಟ್. ಪ್ರೀತಿ ಯಾದವ್ दीदी प्लीज़ रिटर्न दीजिए. निहाल पाटिल पिन एंड गिफ्ट डन. पिन ID गिफ्ट डन. पिन ID गिफ्ट डन. जनरल नॉलेज नवीन जी ಪ್ರೀತಿ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ನೋಡಿ. ಪ್ಲೀಸ್ ಯಾರೆಲ್ಲ ಲೈಕನ್ನು ಕೊಟ್ಟಿಲ್ಲ, ಒಂದು ಲೈಕನ್ನು ಕೊಟ್ಟು ಸಹಕರಿಸಿ ಪ್ಲೀಸ್. ನಿಮ್ಮಿಂದ ಒಂದು ರಿಕ್ವೆಸ್ಟ್, ಒಂದು ಲೈಕ್ ಕೊಡಿ ಪ್ಲೀಸ್. ಆಲ್ ಇನ್ ಒನ್ ಕಮೆಂಟ್ ಡನ್ ಅಂತಿದ್ದಾರೆ ನೋಡಿ. ಸುರೇಶ್ ಅವರು ಓಕೆ ಅಂತಿದ್ದಾರೆ. ಆಲ್ ಇನ್ ಒನ್ ಪ್ಲೀಸ್ ರಿಟರ್ನ್. ಶಶಿ ಅವರಿದ್ದೀರಾ? ಪ್ಲೀಸ್ ರಿಟರ್ನ್ ಆಲ್ ಇನ್ ಒನ್. ರಮ್ಯಾ ಅವರು. ಪ್ರೀತಿ ಯಾದವ್ ಜಾಯಿನ್ ಆಗಿ 1 ಮಂತ್ ಆಗಿದೆ. प्रीति यादव आपको ज्वाइन हो गया रम्या दीदी 1 मंथ का पहले. ಪ್ಲೀಸ್ ಜಾಯಿನ್ ಮೀ ಅಂತಿದ್ದಾರೆ. ಶಶಿ ಅವರೇ ಪ್ಲೀಸ್ ರಿಟರ್ನ್ ಕೊಡಿ. ಆಲ್ ಇನ್ ಒನ್ YP ಅವರಿಗೆ. ರಾಗಿಣಿ ಅವರು ಬಂದರು. ಹಾಯ್ ರಾಗಿಣಿ ಅವರೇ ವೆಲ್ಕಮ್. ನಿಮಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಪ್ಲೀಸ್ ಗಿವ್ ಮೀ ಲೈಕ್. ನವೀನ್ ಜಿ ಜಾಯಿನ್ ಡನ್ ವಿತ್ ಕಮೆಂಟ್ ಚೆಕ್. ಪಿನ್ ಮೈ ID ಪಿನ್ ಮಾಡ್ತೀನಿ, ಆದರೆ ಎಲ್ಲಿ ಹೋಗಬಾರ್ದು. ಶಶಿ ಕ್ರಿಯೇಷನ್ಸ್ ಅವರೇ ಪಿನ್ ಮಾಡಲಿಕ್ಕೆ ಏನೂ ಅಭ್ಯಂತರ ಇಲ್ಲ, ನಂದು ಮಾಡ್ತೀನಿ. ಆದರೆ ಇರಬೇಕಷ್ಟೇ, ಕೊಡುವವರಿಗೆ ಕೊಡಬೇಕು ರಿಟರ್ನ್.
ರಾಗಿನಿ ರಾಗಿನಿ ಹಾಯ್ ಅಂತಿದ್ದಾರೆ. ಹಾಯ್ ಹಾಯ್, ವೆಲ್ಕಮ್ ವೆಲ್ಕಮ್. ನವೀನ್ ಜಿ ಜಾಯಿನ್ ಡನ್ ವಿತ್ ಕಮೆಂಟ್ ಚೆಕ್. ನವೀನ್ ಜಿ ಜಾಯಿನ್ ಡನ್. ಪ್ರೀತಿ ಯಾದವ್. ಶಶಿ ಪಿನ್ ಮೈ ಐ ಡಿ. ಓಕೆ, ಮಾಡಿದೆ ನೋಡಿ, ಮಾಡಿದೆ. ರಾಗಿನಿ लाइक डन, थैंक यू सो मच. सी जी कमेंट के साइड ज्वाइन करो. नहीं, जनरल नॉलेज कमेंट के साथ ज्वाइन करो. शशि और पिन माई ಐಡಿ ಕೊಟ್ಟೆ, ಮಾಡಿದೆ ಸಿಸ್, ಮಾಡಿದೆ. ಸೂಪರ್ ಸೂಪರ್. ರಮ್ಯ ಅವ್ರು ಥ್ಯಾಂಕ್ ಯು ಸೋ ಮಚ್. ಆಲ್ ಇನ್ ಒನ್ ರಿಟರ್ನ್ ಡನ್ ನೋಡಿ, ಶಶಿ ಅವ್ರು ಕೊಟ್ಟರು. ಸಫಿಯಾ ಅವರು ಇದ್ದಾರೆ. ಪ್ರೀತಿ ಯಾದವ್ ರಿಟರ್ನ್ करो. प्रीति यादव सफिया दीदी को रिटर्न कर दीजिए प्लीज. 3 सब मी भैया. जनरल नॉलेज भैया आप किसको दे दिया 3 सब. सफिया गिफ्ट मी अंतिದ್ದಾರೆ. ಪ್ರೀತಿ ಕುಮಾರ್. ವೀಣಾ ಆರಾಧ್ಯ ಅವರು ಶಶಿ ಗಿಫ್ಟ್ ಕೊಡಿ. ವೀಣಾ ಆರಾಧ್ಯ ಅವರು. प्रीति यादव सफिया जॉइन डन. गो पहले से डन अंते नोडी. देखो सफिया दीदी. ಚೆಕ್ ಕರೋ. ಚೆಕ್ ಮಾಡೋದು ಸುರೇಶ್. ಚೆಕ್ ಮಾಡಿದ್ರಾ ಸುರೇಶ್ ಬ್ರೂ ಅಂತಿದ್ದಾರೆ ರಮ್ಯ ಅವರು. ರಾಗಿನಿ ಅವರು ಪಿನ್ ಐ ಡಿ ಜಾಯಿನ್ ಡನ್ ವಿತ್ ಕಮೆಂಟ್. ಶಶಿ ಅವರೇ ಪ್ಲೀಸ್ ರಿಟರ್ನ್ ಕೊಡಿ. ರಾಗಿನಿ ಅವರಿಗೆ ರಿಟರ್ನ್ ಕೊಡಿ. ಡನ್ ಆಗಿದೆ. ದೀಪಾ ಅವರು ಇದ್ದಾರೆ ನೋಡಿ. ದೀಪಾ ಅವ್ರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಸೂಪರ್ ಸಪೋರ್ಟ್ ದೀಪಾ. ಥ್ಯಾಂಕ್ ಯು ಸೋ ಮಚ್ ದೀಪಾ ಅವರೇ, ಥ್ಯಾಂಕ್ ಯು. ರಮ್ಯಾ ಅವರು ಸೂಪರ್ ಸಪೋರ್ಟ್. ರಾಗಿನಿ ಗಿಫ್ಟ್ ಡನ್. ರಮ್ಯಾ ಅವರು, ರಾಗಿನಿ ಅವರೇ ಗಿಫ್ಟ್ ಡನ್. ಪ್ಲೀಸ್ ರಿಟರ್ನ್ ಕೊಡಿ ರಮ್ಯಾ ಅವರಿಗೆ. ಸಾರಿ ಯಾರಿಗೆಲ್ಲಾದ್ರೂ ಬೇಜಾರಾಗಿದ್ದೀರಿ ಹಿಂದಿ ಮಾತಾಡಿದ್ದಕ್ಕೆ, ಹಿಂದಿ ಲ್ಯಾಂಗ್ವೇಜ್ ಚೇಂಜ್ ಮಾತಾಡಿದ್ದಕ್ಕೆ ಸಾರಿ. ಯಾಕಂದರೆ ಅವರವರ ಲ್ಯಾಂಗ್ವೇಜಲ್ಲಿ ಅವರಲ್ಲಿಗೆ ಮಾತಾಡಬೇಕು, ಇಲ್ಲಾಂದರೆ ಅವ್ರಿಗೆ ಅರ್ಥ ಆಗಲ್ಲಲ್ವ, ಮಾತಾಡಲೇಬೇಕಲ್ವಾ. ನಮ್ಮ ಕನ್ನಡ ಲ್ಯಾಂಗ್ವೇಜ್, ತುಳು ಲ್ಯಾಂಗ್ವೇಜ್ ಯಾವತ್ತೂ ಮರೆಯಲ್ಲ ನಾನು. ನಮಗೆ ಎಲ್ಲ ಲ್ಯಾಂಗ್ವೇಜ್ ಒಂದೇ. ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಅನ್ನು ಕೊಡಿ. ಯಾರು ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಲೈಕ್ ಕೊಡಿ. ನಿಮ್ಮೊಂದು ಲೈಕ್ ಬೇಕು ನನಗೆ. ತುಂಬ ಸೆಕೆ ಉಂಟು ಇಲ್ಲಿ, ಮೆಸೇಜ್ ಓದ್ತೇ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಏನು ಕಣ್ಣು ಡಿಮ್ ಆಗ್ತಾ ಉಂಟು ನಂದು, ಗೊತ್ತಾಗ್ತಿಲ್ಲ ಏನು ಅಂತ. ಪಿನ್ ಮಾಡಿ ಸಿಸ್ ಅಂತಿದ್ದಾರೆ ನವೀನ್ ಜಿ. ನೋಡಿ ಶಶಿ, ನೋಡಿ ನವೀನ್ ಜಿ ಅವರೇ, ಒಂದು 5 ನಿಮಿಷದಲ್ಲಿ ನಿಮ್ಮದು ಮಾಡ್ತೀನಿ ಪಿನ್. ಈಗ ಅವರಷ್ಟೇ ಮಾಡಿದಷ್ಟೇ, ಈಗ ಮಾಡ್ತೀನಿ. ಶಶಿ ಅವರು ಇದ್ದೀರಾ? ಎಲ್ರಿಗೂ ಕೊಟ್ಟರು ಗಿಫ್ಟ್. 4 ರಾಗಿನಿ ಗಿಫ್ಟ್ ಡನ್. ರಾಗಿನಿ ಗಿಫ್ಟ್ ಡನ್. ದುರ್ಗಾ ಲಕ್ಷ್ಮಿ. ನವೀನ್ ಪಿನ್ ಮಾಡಿ ಸಿಸ್ ಮಾಡ್ತೀನಿ ನವೀನ್ ಅವರೇ, ಒಂದು 5 ನಿಮಿಷದಲ್ಲಿ ಮಾಡ್ತೀನಿ. ರಾಗಿನಿ ಗಿಫ್ಟ್ ಡನ್. ರಾಗಿನಿ ಅವರೇ ಪ್ಲೀಸ್, ನಿಮಗೆ ಎಲ್ಲರೂ ಗಿಫ್ಟ್ ಕೊಟ್ಟಿದ್ದಾರೆ, ರಿಟರ್ನ್ ಕೊಡಿ. ರಾಗಿನಿ ಸಿಸ್ ನಿಮಗೆ ಎಲ್ಲರೂ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ರಿಟರ್ನ್ ಕೊಡಿ. ರಾಗಿನಿ ಗಿಫ್ಟ್ ಡನ್, सबको दे दो. सफिया कार्टून. प्रीति कुमारी रिटर्न करो. प्रीति कुमारी रिटर्न करो. रम्या और सुपर सपोर्ट. किरण रोल नंबर 24 प्रेजेंट टीचर. वेलकम किरण. रोल नंबर
ವೆಲ್ಕಮ್ ವೆಲ್ಕಮ್. ವಿಡಿಯೋ ನೋಡಿ ಕೊಡಿ, ಇಲ್ಲ ಲೆಸ್ ಆಗುತ್ತೆ. ಇಲ್ಲ ವಿಡಿಯೋ ನೋಡಿ ಕೊಡಿ, ಕೊಡಿ 2 ಮಿನಿಟ್ ಆದರೂ ವಿಡಿಯೋ ನೋಡೋಕ್ಕೆ ಟೈಮ್ ಕೊಡಿ, ಇಲ್ಲಾಂದರೆ ಲೆಸ್ ಆಗುತ್ತೆ ಅಂತಿದ್ದಾರೆ ರಾಗಿಣಿ ಅವರು. ಬೆಸ್ಟ್ ಅವರೇ, ರಿಟರ್ನ್ ಡನ್ ವಿತ್ ಕಮೆಂಟ್. ರಾಗಿಣಿ ಎಲ್ರಿಗೂ ರಿಟರ್ನ್ ಕೊಡಿ. ತುಂಬ ಜನ ಕೊಟ್ಟಿದ್ದಾರೆ, ರಮ್ಯಾ ಅವರು ಕೊಟ್ಟಿದ್ದಾರೆ, ತುಂಬ ಜನ ಕೊಟ್ಟಿದ್ದಾರೆ ನೋಡಿ. ರಮ್ಯಾ 706 ಡನ್, ರಿಟರ್ನ್ ಮಾಡಿ. ರಮ್ಯಾ ಅವರೇ ಸುರೇಶ್ ಅವರಿಗೆ ರಿಟರ್ನ್ ಕೊಡಿ, ಎವ್ರಿಡೇ ಅನ್ಕಟ್. ಸುರೇಶ್ ಅವರೇ ಗಿಫ್ಟ್ ಡನ್ ಅಂತೆ ನೋಡಿ, ಎವ್ರಿಡೇ ಅನ್ಕಟ್ ಅವರು. ಪ್ರೀತಿ ಅವರು ನೀವು ಕೊಟ್ಟಿದ್ದೀರಿ 5 ಮಿನಿಟ್ ಅಲ್ಲಿ ರಿಟರ್ನ್ ಬಂದಿಲ್ಲ ಅಂದೆ, ವಾಪಸ್ ತಗೊಳ್ಳಿ. ಹೌದು, ನೀವು ಕೊಟ್ಟಿದ್ದೀರಿ 5 ಮಿನಿಟಲ್ಲಿ ರಿಟರ್ನ್ ಬಂದಿಲ್ಲ ಅಂದರೆ ವಾಪಸ್ ತಗೊಳ್ಳಿ ಅಂತಿದ್ದಾರೆ ನೋಡಿ. ಓಕೆ ಸಿಸ್ ಅಂತಿದ್ದಾರೆ. ಓಕೆ, ಈಗ ಮಾಡ್ತೀನಿ. ಪೆನ್ ನವೀನ್ ಜಿ. ಕಿರಣ್ ಅವರು ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಆಲ್ ಡೇಸ್ ಹ್ಯಾಪಿ ಯುವರ್ ಲೈಫ್. ಥ್ಯಾಂಕ್ ಯು ಸೋ ಮಚ್ ಕಿರಣ್ ಅವರೇ, ಇಷ್ಟು ಬೇಗ ಮಲ್ಕೊಂಡ್ರ. ದೀಪಾಸ್ ಡೈಲಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಮೆಸೇಜ್ ಬರ್ತಾ ಉಂಟಪ್ಪ ದೇವ. ಯಾರೆಲ್ಲ ಒಂದು ಲೈಕನ್ನು ಕೊಟ್ಟಿಲ್ಲ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಹಕರಿಸಿ ಪ್ಲೀಸ್. ಎಷ್ಟು ಮಂದಿ ಬಂದಿದ್ದೀರಾ, ಒಂದು ಲೈಕನ್ನು ಕೊಡಿ. ರಮ್ಯಾ ಅವರು ಅಯ್ಯೋ ಅಂತಿದ್ದಾರೆ. ಏನಾಯಿತು ರಮ್ಯಾ ಅವರೇ, ಸೂಪರ್ ಸಪೋರ್ಟಲ್ಲಿದ್ದಾರೆ. ಆಲ್ ಇನ್ ಒನ್ ಅವರು ಥ್ಯಾಂಕ್ ಯು. ರಾಗಿಣಿ ಅಂತಿದ್ದಾರೆ. ಎವ್ರಿಡೇ ಅವರು ದೀಪಾಸ್ ಡೈಲಿ ರಿಟರ್ನ್ ಮಾಡಿ ಅಂತಿದ್ದಾರೆ. ದೀಪಾ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಎವ್ರಿಡೇ ಅನ್ಕಟ್ ಅವರು. ದುರ್ಗಾಲಕ್ಷ್ಮಿ ನೀವು ನಿನ್ನೆ ರಿಟರ್ನ್ ಕೊಟ್ಟಿಲ್ಲ ನನಗೆ. ದುರ್ಗಾಲಕ್ಷ್ಮಿ ಅವರೇ ನೀವು ನಿನ್ನೆ ಪಿ ಆಲ್ ಇನ್ ಒನ್ ವೈಪಿ ಅವರಿಗೆ ರಿಟರ್ನ್ ಕೊಟ್ಟಿಲ್ಲ ಅಂತೆ ನೋಡಿ. ದುರ್ಗಾಲಕ್ಷ್ಮಿ ಅವರೇ ರಿಟರ್ನ್ ಕೊಟ್ಟಿಲ್ಲ ಅಂತಿದ್ದಾರೆ. ರಾಧಮ್ಮ ಅಮ್ಮ ಬಂದರು. ರಾಧಮ್ಮ ಅವರು ವೆಲ್ಕಮ್. ರಾಧಮ್ಮ ಅವರೇ ಪ್ಲೀಸ್ ಒಂದು ಲೈಕ್ ಅನ್ನು ಕೊಡಿ ರಾಧಮ್ಮ ಅವರೇ. ಸುರೇಶ್ ಅವರು 706 ಡನ್. ರಮ್ಯಾ ಅಂತಿದ್ದಾರೆ. ಆಲ್ ಇನ್ ಒನ್. ದುರ್ಗಾಲಕ್ಷ್ಮಿ ಅವರೇ ನೀವು ನಿನ್ನೆ ರಿಟರ್ನ್ ಕೊಟ್ಟಿಲ್ಲ ನೋಡಿ. ದುರ್ಗಾಲಕ್ಷ್ಮಿ ಅವರೇ ನೀವು ಕೊಟ್ಟಿಲ್ಲ ಅಂತೆ. ನವೀನ್ ದುರ್ಗಾಲಕ್ಷ್ಮಿ ಡನ್ ಅಂತಿದ್ದಾರೆ. ರಮ್ಯಾ ಅವರು ಅಕ್ಕ ಸುರೇಶ್ ಅವರಿಗೆ ಹೇಳಿ ಸಾಕಿತ್ತು ನನಗೆ ಎಂತ ಕೊಟ್ಟಿದ್ದೀರ ನೋಡಿ. ಸುರೇಶ್ ಅವರೇ ನಿಮಗೆ ಕೊಟ್ಟಿದ್ದಾರಂತೆ ರಮ್ಯಾ ಅವರು, ನೋಡಿ ಚೆಕ್ ಮಾಡಿ ಒಮ್ಮೆ. ಯು ವೆಲ್ಕಮ್ ಆಲ್ ಓಂ. ರಾಗಿಣಿ ಅವರೇ, ರಾಗಿಣಿ दीदी आप सबको दे दिया. ಕಿರಣ್ ಸೂಪರ್ ಸಪೋರ್ಟ್. ಗುಡ್ ನೈಟ್ ಅಂಡ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಕಿರಣ್ ರೋಲ್ ನಂಬರ್ ಅವರು. ಕಿರಣ್ ಅವರೇ ಒಂದು ಲೈಕ್ ಕೊಡಿ ಪ್ಲೀಸ್ ನಿಮ್ಮ ಕಡೆಯಿಂದ. ಹಾಗೆ ರಾಧಮ್ಮ ಅವರೇ ಒಂದು ಲೈಕ್ ಕೊಡಿ ಪ್ಲೀಸ್. ಪ್ರೀತಿ ಕುಮಾರ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ನವೀನ್ ಗಿಫ್ಟ್ ಡನ್ ಅಂತಿದ್ದಾರೆ. ಗಿಫ್ಟ್ ಮೀ ಅಂತಿದ್ದಾರೆ ಪ್ರೀತಿ ಕುಮಾರ್ ಅವರು. ಆಲ್ ಇನ್ ಒನ್. ದುರ್ಗಾಲಕ್ಷ್ಮಿ ಅವರೇ ನೀವು ನಿನ್ನೆ ರಿಟರ್ನ್ ಕೊಟ್ಟಿಲ್ಲ ನನಗೆ, ನಾನು ಹಾಗೆ ಮಾಡ್ತೀನಿ. ಅದು ರಿಟರ್ನ್ ಬಂದಿಲ್ಲ, ಕೇಳಿ ಕೇಳಿ ಸಾಕಾಯಿತು. ರಿಟರ್ನ್ ಬಂದಿಲ್ಲ ಅಂದರೆ ನಾನು ರಿಟರ್ನ್ ತಗೋತೀನಿ, ಓಕೆನಾ. ನೋಡಿ ಏಜಸ್ ಅವರಿಗೆ ಯಾರೆಲ್ಲ ಏಜಸ್ ಅವ್ರಿಗೆ ಯಾರೆಲ್ಲ ಕೊಟ್ಟಿಲ್ಲ ರಿಟರ್ನ್ ನೋಡಿ. ಅವರಿಲ್ಲ ಅಂದರೆ ವಾಪಸ್ ತಗೊಳ್ತಾರಂತೆ ನೋಡಿ. ಹಾಗೆ ಮಾಡಬೇಡಿ ನೋಡಿ. ಏಜಸ್ ಅವರು ಯಾರಿಗೆಲ್ಲ ಕೊಟ್ಟಿದ್ದಾರೆ, ಅವ್ರಿಗೆ ಯಾರಿಗೆಲ್ಲ ಮೆಸೇಜ್ ಬಂದಿದೆ ನೋಡಿ, ಚೆಕ್ ಮಾಡಿ ಅವರಿಗೆ ರಿಟರ್ನ್ ಕೊಡಿ ಬೇಗ. ದುರ್ಗಾಲಕ್ಷ್ಮಿ ಅವರೇ ನೀವು ನಿನ್ನೆ ದುರ್ಗಾಲಕ್ಷ್ಮಿ ಇದ್ದೀರಾ? ಕಿರಣ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರಕ್ಷಾ ಲೈಫ್ ವಿತ್ ಜರ್ನಿ ಅವರು ಬಂದರು. ಹಾಯ್ ವೆಲ್ಕಮ್ ವೆಲ್ಕಮ್. ಪ್ಲೀಸ್ ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕನ್ನು ಕೊಡಿ ರಕ್ಷಾ ಅವರೇ. ಊಟ ಆಯ್ತಾ ನಿಮ್ಮದು? ಕೊಟ್ಟಿದ್ದು ಸುರೇಶ್ ಅನ್ಸಬ್ ಮಾಡಿ ಮತ್ತೆ ಸಬ್ ಮಾಡ್ತೀನಿ ನೋಡಿ. ಸುರೇಶ್ ಅವರೇ ಅನ್ಸಬ್ ಮಾಡಬೇಕಂತೆ ಮತ್ತೆ ಸಬ್ ಮಾಡ್ತಾರಂತೆ ಅವರು ನೋಡಿ. ರಮ್ಯಾ ಅವರು ಸಾರು ಅಣಿ ಹಾಯ್ ಅಂತಿದ್ದಾರೆ. ಹಾಯ್ ಸಾರು ಅವರೇ, ಹಾಯ್ ವೆಲ್ಕಮ್ ವೆಲ್ಕಮ್ ನಿಮಗೆ. ಕಿರಣ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ರಾಗಿಣಿ ನವೀನ್ ಜಿ ಜಾಯಿನ್ ಡನ್ ವಿತ್ ಕಮೆಂಟ್ ಅಂತಿದ್ದಾರೆ ನೋಡಿ. ನವೀನ್ ಅವರೇ ನಿಮಗೆ ಜಾಯಿನ್ ಆಗಿದ್ದಾರಂತೆ. ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ದುರ್ಗಾಲಕ್ಷ್ಮಿ ನೀವು ನಿನ್ನೆನೇ ಕೊಟ್ಟಿದ್ದೆ. ದುರ್ಗಕ್ಕ ಇದ್ದೀರಾ? ದುರ್ಗಕ್ಕ ಇದ್ದೀರಾ? ರಾಧಮ್ಮ ಗಿಫ್ಟು ನನಗೂ ಸಪೋರ್ಟ್ ಮಾಡಿ ಎಲ್ಲ. ಓಕೆ ಸಾರು ಅವರೇ ನಿಮಗೆ ಬ್ಲೂ ಕೊಡ್ತೀನಿ. ಎಲ್ರಿಗೂ ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ ಅಂತ ಮೆಸೇಜ್ ಮಾಡ್ತಾನೆ ಇದ್ದರೆ ಅದು ಆಗಲ್ಲ. ನೀವು ಹೋಗಿ ನೀವು ಕೂಡ ಕನೆಕ್ಟ್ ಆಗಿ ಇಬ್ಬರು ಒಬ್ರಿಗೊಬ್ರು ಕನೆಕ್ಟ್ ಆಗಿ ರಿಟರ್ನ್ ತಗೊಳ್ಳಿ. पिन आईडी रिटर्न कर दीजिए.
ಪಿನ್ ಐ ಡಿ ಇದ್ದೀರಾ ನೋಡಿ. ರಾಗಿಣಿ ಅವರಿಗೆ ರಿಟರ್ನ್ ಕೊಡಿ. ನನಗೆ 2 ಗಿಫ್ಟ್ ಅಷ್ಟೇ ಬಂದಿದ್ದು. ಯಾವುದು? ನೋಡಿ ಅವರಿಗೆ ದುರ್ಗಾ ಸಿಸ್ ನೋಡಿ, ಅವರಿಗೆ ಆಲ್ ಇನ್ ಒನ್ ವೈಫಿ ಅವರಿಗೆ ನೀವು ರಿಟರ್ನ್ ಕೊಟ್ಟಿಲ್ಲ ಅಂತೆ ನೋಡಿ. ಕಿರಣ್ ದುರ್ಗಾ ಅವ್ರ ರಿಟರ್ನ್ ಡನ್. ಪ್ಲೀಸ್ ರಿಟರ್ನ್ ಕೊಡಿ. ರಜಿತಾ ಶೋಮ್ಯಾನ್ ಹಾಯ್ ರಾಜ್ ಹಾಯ್ ರಾಜ್ ಅವರೇ ಹಾಯ್. ವೆಲ್ಕಮ್. ಟ್ರೈನ್ ಅವ್ರ ಸೂಪರ್ ಸಪೋರ್ಟ್. ಸೋನಾ ಬ್ಲಾಗ್ಸ್ ಅವ್ರ ಹಾಯ್ ಸಿಸ್ ಹಾಯ್. ವೆಲ್ಕಮ್ ನಿಮಗೆ. ಲೈಫ್ ಇದ್ದು ರಂಜು ಅವರೇ ವೆಲ್ಕಮ್. ಪ್ಲೀಸ್ ಸಾರಿ ಮೆಸೇಜ್ ಮೇಲೆ ಹೋಯ್ತು ಎಲ್ಲ. ಪ್ರಿಯಾ ಅವರೇ ವೆಲ್ಕಮ್. ಟ್ರೈನ್ ಅವರೇ ವೆಲ್ಕಮ್. ಸ್ವಾತಿ ಬ್ಲಾಗರ್ ವೆಲ್ಕಮ್. ಇವರು ಯಾಕೆ ಬಂದರು? ಹಾಗೆ ಸೋನಾ ಬ್ಲಾಗ್ಸ್ ಅವರೇ ವೆಲ್ಕಮ್ ನೋಡಿ. ರಾಜ್ ಅವರೇ ವೆಲ್ಕಮ್. ರಾಧಮ್ಮ ಅವರೇ ವೆಲ್ಕಮ್. ಸೂಪರ್ ಥ್ಯಾಂಕ್ ಯು ರಾಧಮ್ಮ ಅವರೇ. ಲೈಕ್ ಕೊಟ್ಟಿಲ್ಲ ಅಂದರೆ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಒಂದು ಲೈಕ್ ಅನ್ಕೊಡಿ. ಬೆಸ್ಟ್ ಅವರೇ ರಾಗಿಣಿ ಥ್ಯಾಂಕ್ ಯು ಅಂತಿದ್ದಾರೆ ನೋಡಿ. ಪ್ರಿಯಾ ಅವರು ಬಂದಿದ್ದಾರೆ. ಊಟ ಆಯ್ತಾ ಸಿಸ್? ಊಟ ಆಗಿ ಬಂದೆ ಇವತ್ತು. ಇಲ್ಲ ಅಂದರೆ ನನಗೆ ಹಸಿವಲ್ಲಿ ಮಾತಾಡ್ಲಿಕ್ಕೆ ಆಗಲ್ಲ, ಅದಕ್ಕೆ ನಾನು ಊಟ ಮಾಡಿಯೇ ಬಂದೆ ಇವತ್ತು. ನಿಮ್ದಾಯ್ತಾ ಸಿಸ್ ಊಟ? ಸೂಪರ್ ಸಪೋರ್ಟಲ್ಲಿದ್ದಾರೆ ಟ್ರೈನ್ ಅವರು. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಲೈಕ್ ಡನ್ ಅಂತಿದ್ದಾರೆ ಸೋನಾ ಬ್ಲಾಗ್ಸ್ ಅವರು ನೋಡಿ. ಸೋನಾ ಬ್ಲಾಗ್ಸ್ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ, ಅವ್ರದ್ದು ಲೈವ್ ಇದೆ. ಎಷ್ಟು ಗಂಟೆಗೆ ಬ್ರದರ್ ನಿಮ್ಮದು? ಎಷ್ಟು ಗಂಟೆಗೆ ಅಂತ ಇರುತ್ತೆ ಟೈಮ್ ಗೊತ್ತಿಲ್ಲ. ಇವತ್ತು ಜಾಯ್ನ್ ಆಗಿಲ್ಲ, ಇವತ್ತು ಸ್ವಲ್ಪ ಬ್ಯುಸಿ ಇದೆ. ಇಲ್ಲಾದರೆ ಜಾಯ್ನ್ ಆಗ್ತೀನಿ ನಿಮ್ಮ ಲೈವಿಗೆ ನಾನು. ಸಿಸ್ 3 ಮೆಂಬರ್ಗೆ ಕನೆಕ್ಟ್ ಆಗ್ತಿದ್ದೀನಿ, ರಿಟರ್ನ್ ಮಾಡಲಿಲ್ಲ. ಯಾರು ಎರಡೇ ಅನ್ಕಟ್ಟವ್ರೆ? ಯಾರಿಗೆಲ್ಲ ಮಾಡಿದ್ರಿ ಕೊಡಿ, ಹೆಸರು ಕೊಡಿ ಅವ್ರದ್ದು. ಸೂಪರ್ ಸಪೋರ್ಟ್ ಟ್ರೈನ್ ಅವರ್ ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ಅವರ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್. ಆಲ್ ಇನ್ 1 ಅವರ್ ಸಿಸ್ ಕನೆಕ್ಟ್ ಅದರಲ್ಲಿ ಯಾರು ವಾಪಸ್ ತಗೋತಾ ಇದ್ದಾರೆ? ನೋಡಿ ಯಾರು ವಾಪಸ್ ತಗೊಳ್ತಾ ಇದ್ದೀರಿ? ವಾಪಸ್ ತಗೋಬೇಡಿ. ವಾಪಸ್ ಯಾರು ತಗೊಂಡು ಹಾಗೆ ಮಾಡಬಾರ್ದಲ್ವಾ? ಸೂಪರ್ ಸಪೋರ್ಟಲ್ಲಿದ್ದಾರೆ. ಆಲ್ ಇನ್ ಒನ್ ಸಿಸ್ ಯಾರದು ವಾಪಸ್ ತಗೊಂಡಿದ್ದು? ವಾಪಸ್ ತಗೊಂಡವ್ರು ಪ್ಲೀಸ್ ವಾಪಸ್ ರಿಟರ್ನ್ ಕೊಡಿ ಅವರಿಗೆ. ಆಲ್ ಇನ್ ಒನ್ ಸೂಪರ್ ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು. ರಮ್ಯಾ ಅವರು ಸೂಪರ್ ಅಂತಿದ್ದಾರೆ. ಬೆಸ್ಟ್ ಅವರು ಗಿಫ್ಟ್ ಬೇಕಾದವರು ಸಂಪರ್ಕಿಸಿ ನೋಡಿ. ಯಾರಿಗೆಲ್ಲ ಗಿಫ್ಟ್ ಬೇಕು ಬೆಸ್ಟ್ ಅವರು ಅಲ್ಲಿಗೆ ಹೋಗಿ, ಬೆಸ್ಟ್ ಅವರು ಕೊಡ್ತಾರೆ ಗಿಫ್ಟ್. ಎಷ್ಟು ಬೇಕು ಗಿಫ್ಟ್ ಅಷ್ಟು ಕೊಡ್ತಾರೆ. ರಮ್ಯಾ ಅವರು ಸೂಪರ್ ಸಪೋರ್ಟ್. ಟ್ರೈನ್ ಅವರು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು. ಬೆಸ್ಟ್ ಅವರು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು. ರಮ್ಯಾ ಅವರು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು. ಎರಡೇ ಅನ್ಕಟ್ಟ ಅವರು 3 ಮೆಂಬರ್ಸ್ ರಿಟರ್ನ್ ಮಾಡ್ತಿಲ್ಲ. ಯಾರೆಲ್ಲ ಎರಡೇ ಅನ್ಕಟ್ಟವರೇ? ನನಗೆ ಅವ್ರದ್ದು ಹೆಸರು ಕೊಡಿ. ಸೂಪರ್ ಸಪೋರ್ಟ್ ಸ್ವಾತಿ ಅವರೇ ಅಂತಿದ್ದಾರೆ. ಲೈಫ್ ಇದ್ ರಂಜು ಅವರು. ಸುರೇಶ್ ಅವರು ರಮ್ಯಾ ಸಬ್ ಮಾಡಿದ್ದೀನಿ ನೋಡಿ. ರಮ್ಯಾ ಅವರೇ ಸಬ್ ಮಾಡಿದ್ದಾರಂತೆ ನೋಡಿ. ನವಿಜ್ಜಿ ಬೆಸ್ಟ್ ಅವರೇ ಶಾರ್ಟ್ ಕಮೆಂಟ್ ಹಾಕಿ ಪ್ಲೀಸ್. ಶಾರ್ಟ್ಗೆ ಕಮೆಂಟ್ ಹಾಕಬೇಕಂತೆ ಬೆಸ್ಟ್ ಅವರೇ ನೋಡಿ. ನವೀನ್ ಜಿ ಅವರಿಗೆ ಟ್ರೈನ್ ಸೂಪರ್ ಸಪೋರ್ಟ್. ಬೆಸ್ಟ್ ಅವರ್ ಸೂಪರ್ ಸಪೋರ್ಟ್ ಟ್ರೈನ್ ಸೂಪರ್ ಸಪೋರ್ಟ್ ಬೆಸ್ಟ್ ಸೂಪರ್ ಸಪೋರ್ಟ್ ಟ್ರೈನ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್. ರಾಜ್ ನಂದು ರಜಿತಾ ಅಲ್ಲ, ಎಂತ ಹೆಸರು ಮತ್ತೆ ನಿಮ್ಮದು ನೋಡಿ. ರಾಜ್ ಅಂತ ಇದೆ. ರಜಿತಾವಾ ಸಿಸ್? ನಿಮ್ದು ಹೆಸರೇನು? ರಜಿತಾ ಆಗಿದೆ. ರಾಜ್ವಿ ಎಂತಂತ ಗೊತ್ತಾಗಿಲ್ಲ. ರಜಿತಾ ಅಲ್ವಾ? ಶೋಮ್ಯಾನ್ ಮತ್ತೆಂತ ಹೆಸರು ನಿಮ್ಮದು? ರಾಜ್ ಅಲ್ವಾ? ರಾಜ್ದಾ ಸೋಮ್ಯಾನ್. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಟ್ರೈನ್ ಲೈಫ್ ಇದ್ದ ಅವರು ಸೂಪರ್ ಬ್ಯುಸಿ. ನೀವು ಯಾರು? ಟ್ರೈನ್ ಸೂಪರ್ ಸಪೋರ್ಟ್ ರಾಧಮ್ಮ ಅವರಿದ್ದಾರೆ ನೋಡಿ. ಯಾರೆಲ್ಲ ಕನೆಕ್ಟ್ ಆಗಿಲ್ಲ ರಾಧಮ್ಮ ಅವರಿಗೆ ಕನೆಕ್ಟ್ ಆಗಿ. ಟ್ರೈನ್ ಅವರು ಸೂಪರ್ ಸಪೋರ್ಟ್ ಟ್ರೈನ್ ಅವರು ಇದ್ದಾರೆ ನೋಡಿ, ಅವರಿಗೆ ಕನೆಕ್ಟ್ ಆಗಿ. ಸೋನಾ ಬ್ಲಾಗ್ಸ್ ಅವರಿದ್ದಾರೆ. ನವೀನ್ ಜಿ ಪ್ಲೀಸ್ ರಿಟರ್ನ್. ನವೀನ್ ಜಿ ಪಿನ್ ಐ ಡಿ ಸೋನಾ ಬ್ಲಾಗ್ಸ್ ಅವರಿಗೆ ರಿಟರ್ನ್ ಕೊಡಿ. ಕಮೆಂಟ್ ಮಾಡಿ ಕೊಡಿ. ರಕ್ಷಾ ಲೈಫ್ ಜರ್ನಿ ಅವರು. ರಾಗಿಣಿ 44 ಡನ್ ರಿಟರ್ನ್ ಕೊಡಿ. ರಾಗಿಣಿ ಡನ್. ರಕ್ಷಾ ಲೈಫ್ ಜರ್ನಿ ಸೂಪರ್ ಆಲ್ ಇನ್ ಒನ್ ಸಿಸ್.
ಯಾರದು ವಾಪಸ್ ತಗೊಳ್ತಿದ್ದೀರಿ? ಸೂಪರ್ ಸಪೋರ್ಟ್ ಸೂಪರ್ ಸಪೋರ್ಟ್ ರಮ್ಯ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. ನವೀನ್ ಜಿ ಓಕೆ ಸಿಸ್ ಅಂತಿದ್ದಾರೆ. ಓಕೆ, ಅವರಿಗೆ ರಿಟರ್ನ್ ಕೊಡಿ. ಸೋನಾ ಅವರಿಗೆ ಡಿ ಡಿ ಕಿಚನ್ ಅವರು ನೈಸ್ ನೈಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಡಿ ಡಿ ಕಿಚನ್ ಅವರೇ. ರಮ್ಯ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ ಎವಡೆ ಅನ್ಕಟ್ಟವರು. ವೈಶು ನ್ಯೂ ಮೆಂಬರ್, ವೈಶು ಬಂದ್ಲು. ಹಾಯ್ ವೈಶು, ನ್ಯೂ ಮೆಂಬರ್ ಕನೆಕ್ಟ್ ಆಗಿ ಅಂತಿದ್ದಾರೆ. ಪ್ರಿಯಾ ಅವರು ದುರ್ಗಾಲಕ್ಷ್ಮಿ ಗಿಫ್ಟ್ ಡನ್ ರಿಟರ್ನ್ ಕೊಡಿ ಅಂತಿದ್ದಾರೆ. ನೋಡಿ ದುರ್ಗಾಲಕ್ಷ್ಮಿ ಅವರು ಡನ್ ಅಂತೆ, ನೋಡಿ ಕೊಡಿ ಅವರಿಗೆ. ಸೂಪರ್ ಅಂತಿದ್ದಾರೆ. ಓಕೆ ಸಿಸ್ ಅಂತಿದ್ದಾರೆ. ಡು ನಾಟ್ ಪುಟ್ ಎಮೋಜಿ ಲೈವ್ ಪ್ರಾಬ್ಲಮ್ ಕಮ್. ನಾಟ್ ಪುಟ್ ಇಮೋಜಿ ಲೈವ್ ಪ್ರಾಬ್ಲಮ್ ಕಮ್. ಏನು ಟ್ರೈನ್ ಅವರೇ, ನಮಗೆ ಇಂಗ್ಲೀಷ್ ಅಂತ ಸ್ವಲ್ಪ ಕಡಿಮೆ ಬರೋದು. ನಾವು ಇಂಗ್ಲೀಷ್ ಸ್ವಲ್ಪ ಮಾತಾಡೋದ್ರಲ್ಲಿ ಹಿಂದೆ, ಹಾಗೆ ಏನಂತ ಅರ್ಥ ಆಗಿಲ್ಲ ನನಗೆ. ಸೂಪರ್ ಸಪೋರ್ಟ್ ರಮ್ಯಾ ಕನ್ನಡ ಸೂಪರ್ ಸಪೋರ್ಟ್. ಟ್ರೈನ್ ಅವರು ಸೂಪರ್ ಸಪೋರ್ಟ್. ನೈಸ್ ಡಿ ಡಿ ಕಿಚನ್ ಅವರು. ಟ್ರೈನ್ ಅವರು ಸೂಪರ್ ಸಪೋರ್ಟ್. 442 डी डी किचन गिफ्ट डन. दुर्गा लक्ष्मी डी डी किचन गिफ्ट डन, प्लीज़ रिटर्न कीजिए. डी डी किचन. स्वाति सुपर. ट्रैन सुपर सपोर्ट. प्रीति ಅವರು ರಿಟರ್ನ್ ಕೊಡಿ ಅಂತೀರಾ? ಸಡನ್ ಕೊಟ್ಟೆ, ಈಗ ನಂದೇ ಲೆಸ್ ಆಯಿತು. ಯಾರು ವಾಪಸ್ ತಗೊಂಡ್ರಿ? ರಿಟರ್ನ್ ಕೊಡಿ ಮಾಡಿ. ನೋಡಿ ಪ್ರೀತಿ ಕುಮಾರ್ ಯಾರು ವಾಪಸ್ ತಗೊಂಡ್ರಿ? ಪ್ರೀತಿ ಕುಮಾರ್ ಅವರೇ, ಅವ್ರದ್ದು ಲೆಸ್ ಆದರೆ ಲೆಸ್ ಆಗಲಿ, ನೀವು ರಿಟರ್ನ್ ಕೊಟ್ಬಿಡಿ. ನಿಮಗೆ ಬಂದಾಗನೇ ರಿಟರ್ನ್ ಕೊಟ್ಬಿಡಿ. ಯಾಕಂದರೆ ಕೆಲವರು ಟೈಮು ಇದಲ್ಲ ಸಿಗಲ್ಲ. ವಿಡಿಯೋ ನೋಡಿ ಕೊಟ್ಟರೆ ಲೆಸ್ ಆಗಲ್ಲ ಪ್ರೀತಿ ಕುಮಾರ್ ಅವರೇ. ಅದು ಲೆಸ್ ಆಗೋದು ಬೇರೆ ಇದರಲ್ಲಿ ಅಂತ ಗೊತ್ತುಂಟ. ಅದು YT ಅವರೇ ಇದರಲ್ಲಿ ಯೂಟ್ಯೂಬ್ ಅವರೇ ಲೆಸ್ ಮಾಡ್ತಾ ಇದ್ದಾರೆ. ಈಗ ನಾವು ಅನ್ಕೊಳ್ಳೋದು ಅವರು ಲೆಸ್ ಮಾಡಿದ್ರು, ಇವರು ಲೆಸ್ ಮಾಡಿದ್ರಂತ. ನನ್ನ ಪ್ರಕಾರ ಅದು ಯೂಟ್ಯೂಬಲ್ಲೇ ಲೆಸ್ ಮಾಡೋದಂತ ನನ್ನ ಅನಿಸಿಕೆ, ಗೊತ್ತಿಲ್ಲ ನನಗೆ. ಸೂಪರ್ ಸಪೋರ್ಟ್. ಅಕ್ಕ ನಾನು ಕಾಣಿಸ್ತಿಲ್ವಾ? ಕಾಣಿಸ್ತೀಯ ವೈಶು, ಇದ್ದೀಯಲ್ವಾ ನೀನು? ನಿನಗೆ ಆಗ ಅಂದಿದ್ನಲ್ವಾ ವೈಶು ಅಂತ. ನೀನು ಕಾಣಬೇಕಲ್ವಾ ವೈಶು? ರಮ್ಯಾ ಅವರು ರಕ್ಷಾ ಗಿಫ್ಟ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಪ್ರಿಯಾ ಅವರು ರಕ್ಷಾ ಅವರೇ ಪ್ಲೀಸ್ ರಿಟರ್ನ್ ಕೊಡಿ ಪ್ರಿಯಾ ಅವರಿಗೆ. ದುರ್ಗಾ ಲಕ್ಷ್ಮಿ ರಿಟರ್ನ್ ಗಿಫ್ಟ್ ಮಾಡಿ. ದುರ್ಗಾಲಕ್ಷ್ಮಿ ಪ್ಲೀಸ್ ರಿಟರ್ನ್ ಮಾಡಿ ಬೆಸ್ಟ್ ಅವರಿಗೆ. ಟ್ರೈನ್ ಸೂಪರ್ ಸಪೋರ್ಟ್. ಅಶ್ವಿನಿ ಭಾಸ್ಕರ್ ಏನಾಯಿತು ಅಶ್ವಿನಿ ಅವರೇ, ಯಾಕೆ ಅಲ್ತಿದ್ದೀರಾ? ಏನಾಯ್ತು ಇವಾಗ? ಸೂಪರ್ ಸಪೋರ್ಟಲ್ಲಿದ್ದಾರೆ. ಟ್ರೈನ್ ಅವರು ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರಾಧಮ್ಮ ಅವರು ಸೂಪರ್ ಅಂದಿದ್ದಾರೆ. ಥ್ಯಾಂಕ್ ಯು ರಾಧಮ್ಮ, ಥ್ಯಾಂಕ್ ಯು. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಒಂದು ಲೈಕನ್ನು ಕೊಟ್ಟು ಸಹಕರಿಸಿ. ದುರ್ಗಾಲಕ್ಷ್ಮಿ ಅವರೇ ನಿಮಗೆ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಪ್ರಿಯಾ ಅವರು ದುರ್ಗಾಲಕ್ಷ್ಮಿ ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್ ಪ್ರಿಯಾ ಸಿಸ್ ಸೂಪರ್ ಅಂತಿದ್ದಾರೆ. ಟ್ರೈನ್ ಇನ್ಫಾರ್ಮೇಷನ್ ಯೋಗೇಶ್ ಅವರು ಪ್ಲೀಸ್ ಸಪೋರ್ಟ್ ಮೀ ಗೈಸ್. ನೋಡಿ ಟ್ರೈನ್ ಇನ್ಫಾರ್ಮೇಷನ್ ಯೋಗೇಶ್ ಅವರಿದ್ದಾರೆ. ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಅವರಿಗೆ ಜಾಯ್ನ್ ಆಗಿ, ಅವರು ರಿಟರ್ನ್ ಕೊಡ್ತಾರೆ ಈಗಲೇ. ರಮ್ಯಾ ಅವರು ಸೂಪರ್ ಕಮೆಂಟ್ ಮಾಡಿ ಕೊಡ್ತಾರೆ ಅವರು. ಅವ್ರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಎಷ್ಟೊಂದು ಕಮೆಂಟ್ ಹಾಕಿದೆ. ಹೌದಾರ? ಸಾರಿ ವೈಶು, ಎಂತ ಗೊತ್ತುಂಟ, ಒಮ್ಮೆಲೆ ಇದು ಮೇಲೆ ಹೋಯ್ತು. ಇವತ್ತು ನನಗೆ ಸ್ವಲ್ಪ ಕಾಣಲ್ಲ, ಎಂತ ಗೊತ್ತುಂಟಾ, ಅದಕ್ಕೆ ನಂದು ಚಸ್ಮಾ ಅವರು ಹಾಸ್ಪಿಟಲಲ್ಲಿ ತಗೊಂಡ್ರು. ಇವತ್ತು ಕೊಡಲ್ಲ ನಾಳೆ ಕೊಡ್ತೀನಿ ಅಂತ ಅಂದರು. ಅದು ಬೇರೆ ಹಾಕ್ಬೇಕಂತ, ಅದಕ್ಕೆ ಸ್ವಲ್ಪ ನನಗೆ ಮಿಸ್ ಆಗ್ತಾ ಉಂಟು. ಆದರೂ ಓದ್ತಿದ್ದೀನಿ, ಯಾರಿಗೆಲ್ಲ ಬೇಜಾರಾಗಬಾರ್ದು ಅನ್ನೋ ಕಾರಣಕ್ಕಾಗಿ. ಯಾರಿದ್ರ ತಪ್ಪು ಓದಿದ್ರೆ ಸಾರಿ. ಮಧ್ಯಾಹ್ನ ಚೂರು ಸಹ ಕಾಣ್ತಿರ್ಲಿಲ್ಲ, ಯಾಕಂದ್ರೆ ಅದು ಡ್ರಾಪ್ಸ್ ಬಿಟ್ಟಿದ್ದರು. ಡ್ರಾಪ್ಸಿಂದ ಏನೂ ಕಾಣ್ತಿಲ್ಲ. ಈಗ ಸ್ವಲ್ಪ ಡಿಮ್ ಅಂತ ಕಾಣ್ತಾ ಉಂಟು. ದೊಡ್ಡ ಅಕ್ಷರ ಕಾಣ್ತಾ ಉಂಟು, ಸಣ್ಣ ಅಕ್ಷರ ಕಾಣ್ತಿಲ್ಲ. ಸೂಪರ್ ಸಪೋರ್ಟ್ ಅಂತಿದ್ದಾರೆ. ಟ್ರೈನ್ ಅವರು ಬೆಸ್ಟ್ ಅವರು. ನವೀನ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ನಮ್ಮದು ಇಷ್ಟು ಇವಾಗಲೇ ಕಣ್ಣು ಹೋಯ್ತಲ್ವಾ ಅಂತ ಬೇಜಾರು, ಮೊಬೈಲಿಂದನೇ ಹೋಗೋದು ಎಲ್ಲ. ಸೂಪರ್ ಸಪೋರ್ಟ್ ರಮ್ಯಾ ಸೂಪರ್ ಸಪೋರ್ಟ್. ಟ್ರೈನ್ ಅವರು ಸೂಪರ್ ಸಪೋರ್ಟ್. ಬೆಸ್ಟ್ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೂಪರ್, ಥ್ಯಾಂಕ್ ಯು ಟ್ರೈನ್, ಥ್ಯಾಂಕ್ ಯು ರಮ್ಯಾ, ಥ್ಯಾಂಕ್ ಯು ಬೆಸ್ಟ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ನವೀನ್ ಜಿ ಬೆಸ್ಟ್ ಡನ್ ಅಂತಿದ್ದಾರೆ. ನೋಡಿ ಬೆಸ್ಟ್ ಅವರಿಗೆ ನವೀನ್ ಅವರು ಕೊಟ್ಟಿದ್ದಾರೆ. ದುರ್ಗಾ ರಿಟರ್ನ್ ಡನ್ ಅಂತಿದ್ದಾರೆ. ಡಿ ಡಿ ಕಿಚನ್ ಅವರು. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಹಾಯ್
ಹಾಯ್ ಹಲೋ ಮ್ಯಾಮ್, ಹಲೋ ಹಲೋ, ವೆಲ್ಕಮ್ ವೆಲ್ಕಮ್. ನಿಮಗೆ ಬ್ಲೂ ಕೊಡ್ತೀನಿ ನೋಡಿ, ಕನೆಕ್ಟ್ ಆಗಿ. ಹೊಸಬ್ರು ನೀವು ಕೊಟ್ಟೆ, ಕನೆಕ್ಟ್ ಆಗಿ. ಎಲ್ರಿಗೂ ಟ್ರೈನ್ ಅವ್ರ ಸ್ವಲ್ಪ ಸಪೋರ್ಟ್. ಹಾಯ್ ಹಾಯ್, ವೆಲ್ಕಮ್ ವೆಲ್ಕಮ್. ಅನುರಾಗ್ ಅಲ್ಲ, ಅನುರಾಗ್. ಟ್ರೈನ್ ಅವ್ರ ಸೂಪರ್ ಸಪೋರ್ಟ್. ದುರ್ಗಾಲಕ್ಷ್ಮಿ ಗಿಫ್ಟ್ ರಿಟರ್ನ್ ಕೊಡಿ. ಟ್ರೈನ್ ಅವ್ರ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್. ಟ್ರೈನ್ ಅವ್ರ ಸೂಪರ್ ಸಪೋರ್ಟ್. ಗಿಫ್ಟ್ ಕೊಡಿ, ರಿಟರ್ನ್ ಮಾಡ್ತೀನಿ ಅಂತೀರ. ವೈಶು ಅವ್ರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ನೋಡಿ. ವೈಶು ಅವರೇ, ಟ್ರೈನ್ ಅವರು ಇದ್ದಾರೆ ನೋಡಿ ಇಲ್ಲಿ. ಪ್ರೀತಿ ಕುಮಾರ್ ಬೆಸ್ಟ್ ಅವರಿದ್ದಾರೆ. ದುರ್ಗಾಲಕ್ಷ್ಮಿ ಗಿಫ್ಟ್ ಕೊಡಿ. ದುರ್ಗಾಲಕ್ಷ್ಮಿ ಸಿಸ್ ಪ್ಲೀಸ್ ಗಿಫ್ಟ್. ನಮ್ಮ ಇವರಿಗೆ, ಯಾರಿಗೆ? ಪ್ರೀತಿ ಕುಮಾರ್ ಅವರಿಗೆ. ಸ್ವಾತಿ ಗೌಡ ಅವರು ಬಂದರು. ವೆಲ್ಕಮ್ ವೆಲ್ಕಮ್ ಸ್ವಾತಿ ಗೌಡ. ಸಾರಿ, ಬಂದವರದ್ದು ಮೆಸೇಜ್ ಎಲ್ಲೆಲ್ಲ ಇದೆಂತ ಸ್ಟ್ರಕ್ ಆಯಿತು ಒಮ್ಮೆಲೆ ಮೆಸೇಜ್, ಏಕಂತ ಗೊತ್ತಿಲ್ಲಪ್ಪ ದೇವಾ. ಪಿನ್ ಮಾಡಿ. ಪಿನ್ ಮಾಡಲಿಕ್ಕೆ ಏನು ಅಭ್ಯಂತರ ಇಲ್ಲ, ಮಾಡುವ. ಪಿನ್ ಮಾಡಿದಾಕೆ ಇಲ್ಲಿಂದ ಹೋಗಬಾರ್ದಷ್ಟೇ. ಪಿನ್ ಮಾಡ್ತೀನಿ ಸಿಸ್, ಇಲ್ಲಿಂದ ಹೋಗಬಾರ್ದಷ್ಟೇ ಇರಬೇಕು. ಯಾರೆಲ್ಲ ಗಿಫ್ಟ್ ಕೊಡ್ತಾರೆ ಅವರಿಗೆ ತುರಂತ ರಿಟರ್ನ್ ಕೊಡಬೇಕು, ಬೇಗ ಬೇಗ ಕೊಡಬೇಕು. ಅಯ್ಯೋ ವೈಶು, ಈಗ ಅಂದಿ ಅಲ್ವಾ ಪಿನ್ ಮಾಡಿ ಅಂತ. ನೋಡಿ, ಡಿ ಕಿಚನ್ ಅವರು ಪಿನ್ ಐ ಡಿ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ನೋಡಿ. ಯಾರು? ನವೀನ್ ಜಿ ಅವರೇ ಪ್ಲೀಸ್ ರಿಟರ್ನ್ ಕೊಡಿ ಡಿ ಕಿಚನ್ ಅವರಿಗೆ. ವಯಸ್ಸು ಅವರು ಅಕ್ಕ ಪಿನ್ ಮಾಡಿ. ಮಾಡ್ತೀನಿ ಸಿಸ್, ಇವ್ರದ್ದೊಂದಾಗಲಿ ಆಯ್ತಾ. ನೀನು ಮತ್ತೆ ಅದು ಅವ್ರು ಮೊದಲೇ ಅಂದರು. ಮಧುಮ್ಮ ರಾಧಮ್ಮ ಗಿಫ್ಟ್ ರಿಟರ್ನ್ ಪ್ಲೀಸ್. ರಾಧಮ್ಮ ಪ್ಲೀಸ್ ಗಿಫ್ಟ್ ರಿಟರ್ನ್. ಪ್ರಿಯಾ ಸಿಸ್. ವೈಶು ಸಿಸ್ ಗಿಫ್ಟ್ ಡನ್ ಅಂತಿದ್ದಾರೆ. ಸ್ವಾತಿ ಗೌಡ. ವೈಶು ಅವರೇ ಗಿಫ್ಟ್ ಡನ್. ಸ್ವಾತಿ ಗೌಡ. ರಕ್ಷಾ ಲೈಫ್ ಅವರು 451. ಸ್ವಾತಿ ಅವರೇ ರಿಟರ್ನ್ ಮಾಡಿ. ಸ್ವಾತಿ ಅವರೇ ಪ್ಲೀಸ್ ರಿಟರ್ನ್ ಮಾಡಿ ಅವರಿಗೆ. ರಿಟರ್ನ್ ಮಾಡಿ ಅಕ್ಕ. ನನ್ನ ಯಾವಾಗ ಪಿನ್ ಮಾಡ್ತೀರಾ ನೋಡಿ. ಈಗ ಇವರು ಇದ್ದಾರೆ, ಯಾರು? ವೈಶು ಅವ್ರಿಗೂ ಅಂದಿದ್ದಾರೆ ಪಿನ್ ಮಾಡಲಿಕ್ಕೆ. ಮತ್ತೆ ವೈಶು ಅವರಾದ್ಮೇಲೆ ನಿಮಗೆ ಮಾಡುವ ಆಯ್ತಾ. ನೀ ಇಷ್ಟೊತ್ತು ಎಂತ ಮಾಡ್ತಿದ್ದೀಯಾ ಬೆಸ್ಟ್ ನಿನ್ ತಮ್ಮ? ರಾಧಮ್ಮ ಗಿಫ್ಟ್ ಡನ್ ಅಂತಿದ್ದಾರೆ. ಅಕ್ಕ ನನ್ನ ಯಾವಾಗ ಪಿನ್ ಮಾಡೋದು? ಮಾಡ್ತೀನಿ ಮಾಡಿದ್ದಾರೆ ನೋಡಿ ರಾಧಮ್ಮ. ವೈಶ್ ಗಿಫ್ಟ್ ಡನ್ ನೋಡಿ. ದುರ್ಗಾಲಕ್ಷ್ಮಿ ವೈಶು ನಿಮ್ಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಅವರಿಗೆಲ್ಲ ರಿಟರ್ನ್ ಕೊಡಿ. ಹೋಗಿ ಚೆಕ್ ಮಾಡಿ. ಮೋಹನ್ ಅವರೇ ಗಿಫ್ಟ್ ಡನ್. ಅಶ್ವಿನಿ ಭಾಸ್ಕರ್ ಅವರು. ಮೋಹನ್ ಅವರು ಇದ್ದೀರಾ? ಗಿಫ್ಟ್ ಡನ್. ನೀರ್ಪಡಿ ಅಕ್ಕ ಅಂತಿದ್ದಾರೆ. ಏನಾಯ್ತು ಸರ್ ನಿಮ್ದು? ಏನಾಯ್ತು ನಿಮ್ದು? ಒಂದು ವಿಡಿಯೋ ನೋಡಿದ್ದೇನೆ ನಾನು, ಒಂದೇ ಇತ್ತು ವಿಡಿಯೋ ಅದರಲ್ಲಿ. ಮತ್ತೆ ಎಂತ ಹಾಕಿಲ್ವಾ ಸರ್ ನೀವು? ನವೀನ್ ದಿ ಕಿಚನ್ ಡನ್. ಸ್ಟ್ರಾಂಗ್ ಇದ್ದೀರಿ ನೀವು. ನೋಡಿದೆ ನಾ ಒಂದು ವಿಡಿಯೋ ನಿನ್ನೆ. ಸೂಪರ್. ಡಿ ಕಿಚನ್ ಡನ್ ಅಂತಿದ್ದೀರಿ. ಸೂಪರ್. ಧನಲಕ್ಷ್ಮಿ ಸಿಸ್ ಗಿಫ್ಟ್ ಕೊಡಿ. ಪಲ್ಲವಿ ಕನಸು ಬ್ಲಾಗ್ ಸಾಕ. ಐ ವೆಲ್ಕಮ್ ಪಲ್ಲವಿ ಅವರೇ. ನಿವಿಜಾಶ್ವಿ ರಿಟರ್ನ್ ಗಿಫ್ಟ್. ನವ್ಯ ಕುಕಿಂಗ್ ಚಾನಲ್ ಪ್ಲೀಸ್ ರಿಟರ್ನ್ ಮಾಡಿ. ನವ್ಯ ಕುಕಿಂಗ್ ಚಾನಲ್. ರಕ್ಷಾ 17 ಪ್ರೀತಿ ಡನ್. ಪ್ರೀತಿ ಅಂತಿದ್ದಾರೆ. ರಕ್ಷಾ ಲೈಫ್ ಜರ್ನಿ. ಊಟ ಅಕ್ಕ, ಊಟ ಆಯಿತು. ನೀರ್ಪಡಿ ಆಫೀಸಲ್ಲಿ ಅವರೇ ಊಟ ಆಯಿತು. ನಿಮ್ದಾಯ್ತಾ? ನೀವು ವಿಡಿಯೋ ಹಾಕಿಲ್ವಾ ನೀವು? ನನಗೆ ಒಂದೇ ಸಿಕ್ತು ನನಗೆ. ಗಿಫ್ಟ್ ಡನ್ ಅಂತಿದ್ದಾರೆ. ಪಲ್ಲವಿ ಗಿಫ್ಟ್ ಕೊಡಿ ಅಂತಿದ್ದಾರೆ. ಪ್ರೀತಿ ಕುಮಾರ್ ಅವರು. ಪ್ರಿಯಾ ಅವರು. ಅಶ್ವಿನಿ ಸಿಸ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. 450. ಸ್ವಾತಿ ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. ಸ್ವಾತಿ ಗೌಡ. ನಿಜಸ್ವಿ ಬ್ಲಾಗ್ಸ್ ಅವರು ಕೊಟ್ಟಿದ್ದಾರೆ ನೋಡಿ, ಬೆಸ್ಟ್ ಅವರು. ನಾನು ಇಲ್ಲೇ ಇರುತ್ತೆ, ನನ್ನ ಪಿನ್ ಮಾಡಿ. ಮಾಡ್ತೀನಿ ವೈಶು ಅವ್ರದ್ದಾದ್ಮೇಲೆ ನಿಮ್ಮದೇ.
5 ನಿಮಿಷ ಎಲ್ಲರದ್ದು ಪಿನ್ ಸೂಪರ್ ನಮ್ಮ ರಾಧಮ್ಮ ಅವರು, ಸ್ವಾತಿ ಅವರು, ನಿಜಶ್ರೀ ಗಿಫ್ಟ್ ಡನ್. ನಿಜಶ್ರೀ ಇದ್ದೀರಾ? ಗಿಫ್ಟ್ ಕೊಡಿ ರಿಟರ್ನ್ ಸ್ವಾತಿ ಅವರಿಗೆ. ಡಿಡಿ ಕಿಚನ್ ಗೌಡ ರಿಟರ್ನ್. ಸ್ವಾತಿ ಗೌಡ ರಿಟರ್ನ್ ಡನ್. ಡಿಡಿ ಕಿಚನ್ ಬೂಸ್ಟ್ ಲೈಕ್ ಡನ್. ಹಾಯ್ ಬೂಸ್ಟ್ ಅವರೇ, ವೆಲ್ಕಮ್ ವೆಲ್ಕಮ್ ಬೂಸ್ಟ್ ಅವರೇ, ವೆಲ್ಕಮ್. ನಿಮಗೆ ಹೊಸದಾಗಿ ಬಂದಿದ್ದೀರಾ ಇವತ್ತು, ವೆಲ್ಕಮ್. ಸಪೋರ್ಟ್ ಅಲ್ಲಿದ್ದಾರೆ ಬೂಸ್ಟ್ ಅವರು, ಥ್ಯಾಂಕ್ ಯು ಸೋ ಮಚ್ ಬೂಸ್ಟ್ ಅವರೇ, ಥ್ಯಾಂಕ್ ಯು ನಿಮ್ಮ ಸಪೋರ್ಟಿಗೆ ಧನ್ಯವಾದ ನನ್ನ ಕಡೆಯಿಂದ, ಥ್ಯಾಂಕ್ ಯು. ರಕ್ಷಸಿಸ್ ಅಂತಿದ್ದಾರೆ ನೋಡಿ, ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಬೂಸ್ಟ್ ಅವರು, ಥ್ಯಾಂಕ್ ಯು ಸೋ ಮಚ್. ಅವರು ಇಸ್ತಾನು ಅಂತಿದ್ದಾರೆ, ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಬೂಸ್ಟ್ ಅವರು, ಥ್ಯಾಂಕ್ ಯು ಸೋ ಮಚ್ ಅವರೇ. ನಾನು ಆಲ್ರೆಡಿ ನಿಮ್ಮದು ಸಬ್ಬಾಗಿದೆ ನೋಡಿ, ಆಲ್ರೆಡಿ ಸಬ್ಬಾಗಿದೆ ಬೆಸ್ಟ್ ಅವರೇ ನೋಡಿ. ಸ್ವಾತಿ ಅವರು, ಸ್ವಾತಿ ಗೌಡ, ವೈಶು ಸಿಸ್ ಗಿಫ್ಟ್ ಕೊಟ್ಟಿದ್ದೀನಿ. ವೈಶು ಸಿಸ್ ಗಿಫ್ಟ್ ಕೊಡ್ಲಿಕ್ಕೆ ಹೋದ್ರಾ? ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಬೂಸ್ಟ್ ಅವರು, ಥ್ಯಾಂಕ್ ಯು ಸೋ ಮಚ್ ಬೂಸ್ಟ್ ಅವರೇ. ಅಶ್ವಿನಿ ಆಲ್ರೆಡಿ ಡನ್, ಗಿಫ್ಟ್ ಡನ್ ಅಂತಿದ್ದಾರೆ. ಮೋಹನ್ ಅವರು ನೋಡಿ, ಮೋಹನ್ ಅವ್ರಿಗೆ ಬಂದಿದ್ರು ನೋಡಿ, ಸಾರಿ ಎಲ್ಲರದ್ದು ನೋಡಲಿಲ್ಲ ಮೆಸೇಜು. ಎಲ್ರಿಗೂ ವೆಲ್ಕಮ್ ವೆಲ್ಕಮ್, ಎಲ್ರಿಗೂ ವೆಲ್ಕಮ್ ನನ್ನ ಕಡೆಯಿಂದ. ಅಕ್ಕ ಅಂತಿದೆ ಪಲ್ಲವಿ ಕಣಿಸೋರು. ತಂಗಿ ಸಿಸ್ ಏನಾಯಿತು? ಬೂಸ್ಟ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ದುರ್ಗಾಲಕ್ಷ್ಮಿ ಅವರು ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಯಾರು ದುರ್ಗಾಲಕ್ಷ್ಮಿ ಅವರೇ? ಬೆಸ್ಟ್ ಅವರು, ದುರ್ಗಾಲಕ್ಷ್ಮಿ ಅವರೇ ರಿಟರ್ನ್ ಮಾಡಿ. ಬೆಸ್ಟ್ ಅವರಿಗೆ ಸೂಪರ್ ಸಪೋರ್ಟ್ ಅಲ್ಲಿದೆ ಬೂಸ್ಟ್ ಅವರು, ಥ್ಯಾಂಕ್ ಯು ಸೋ ಮಚ್. ವಿ ಆರ್ ಮೇಡಮ್ ನನ್ನ ಮೆಸೇಜ್ ಓದ್ತಾ ಇಲ್ಲ, ಸಾರಿ ವಿ ಆರ್ ಅವರೇ, ಅದು ಒಮ್ಮೆಲೆ ಹೋಯ್ತು, ಏನು ಮಾಡಲಿಕ್ಕಾಗಿಲ್ಲ, ಅದು ಸ್ಟ್ರಕ್ ಆಗಿತ್ತು. ವಿ ಆರ್ ಅವರೇ ವೆಲ್ಕಮ್. ಊಟ ಆಯ್ತಾ ನಿಮ್ಮದು? ಏನು ಊಟಕ್ಕೆ ಇವತ್ತು? ನೋಡಿ ವಿ ಆರ್ ಅವರಿದ್ದಾರೆ, ಅವರಿಗೆ ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ, ಅವರು ಕೂಡ ಇದು ಲೈವ್ ಮಾಡ್ತಾರೆ. ನಿಮ್ಮದು ಲೈವ್ ಟೈಮ್ ಇದರಲ್ಲಿ ಮೆನ್ಷನ್ ಮಾಡಿ, ಎಲ್ಲರೂ ಬರುತ್ತಾರೆ, ಜಾಯಿನ್ ಆಗ್ತಾರೆ. ವಿ ಆರ್ ಅವರೇ ರಿಟರ್ನ್ ರವಳಿಸ್ತಾನು. ಓಕೆ ರಾಧಮ್ಮ, ನಮಗೆ ತೆಲುಗು ಬರಲ್ಲ ಅಲ್ವಾ ರಾಧಮ್ಮ? ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಬೂಸ್ಟ್ ಅವರು. ರಾಧಮ್ಮ ನನಗೆ ತೆಲುಗು ಬರಲ್ಲ, ಏನು ಮಾಡೋದೀಗ? ದುರ್ಗಾಲಕ್ಷ್ಮಿ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ಬೆಸ್ಟ್ ಅವರು. ಯಾಕೆ ನನಗೆ ಹಾಯ್ ಹೇಳ್ತೇನೆ. ಹಾಯ್ ಪಲ್ಲವಿ, ಹಾಯ್ ಸಿಸ್ ಪಲ್ಲವಿ ಸಿಸ್, ಹಾಯ್ ವೆಲ್ಕಮ್. ಪ್ಲೀಸ್ ಸಾರಿ ಪಲ್ಲವಿ, ಅಡ್ಜಸ್ಟ್ ಮಾಡಬೇಕು ಒಂದು ಸ್ವಲ್ಪ. ಇವತ್ತು ಓದಲಿಕ್ಕೇನು ಕಣ್ಣು ಕಾಣಲ್ಲ ನನಗೆ, ಅಷ್ಟು ಆಗಿದೆ, ಅದಕ್ಕೆ ಸಾರಿ ಆಯಿತಾ. ಯಾರು ಬೇಜಾರು ಮಾಡ್ಕೋಬೇಡಿ, ಎಲ್ರಿಗೂ ನಾನು ವೆಲ್ಕಮ್ ಮಾಡ್ತೀನಿ ಆಯಿತಾ. ಸಾರಿ, ಇವತ್ತು ಓದಲಿಕ್ಕೆ ಸ್ವಲ್ಪ ನಂದು ಚಸ್ಮ ಇಲ್ಲ, ಆದ್ದರಿಂದ ನನಗೆ ಇವತ್ತೊಂದು ಸ್ವಲ್ಪ ಓದಲಿಕ್ಕೆ ಕಷ್ಟ ಆಗ್ತಾ ಉಂಟು. ಚಸ್ಮ ನಾಳೆ ಮಧ್ಯಾಹ್ನ ಬರುತ್ತೆ ಅಷ್ಟೇ, ಆದರೂ ಸ್ವಲ್ಪ ಓದ್ತಿದ್ದೀನಿ ಅಂದಾಜು ಮಾಡಿ. ಸಾರಿ ಎಲ್ರಿಗೂ, ಸಾರಿ. ಬೂಸ್ಟ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ವೈಶು ದುರ್ಗಾಲಕ್ಷ್ಮಿ ಸಿಸ್ ರಿಟರ್ನ್ ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್ ತಗೋಬೇಡಿ. ಗಿಫ್ಟ್ ಡನ್ ಅಂತೆ ನೋಡಿ ದುರ್ಗಾಲಕ್ಷ್ಮಿ, ವೈಶು ಗಿಫ್ಟ್ ಡನ್. ಪಲ್ಲವಿ ಇನ್ನೊಮ್ಮೆ ನಿಮಗೆ ಹಾಯ್ ಪಲ್ಲವಿ, ವೆಲ್ಕಮ್ ಪಲ್ಲವಿ. ನಿಜಶ್ರೀ ಡನ್, ಪಿನ್ ಐ ಡಿ ಡನ್. ವೈಶು ಪಿನ್ ಮೀ ಅಂತ ಮೆಸೇಜ್ ಮಾಡು ಒಂದು, ನಾನು ಪಿನ್ ಮಾಡ್ತೀನಿ ನಿಮ್ಮದು. ಬೂಸ್ಟ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಬೂಸ್ಟ್ ಅವರೇ. ನಿಮಗೆ ಬ್ಲೂ ಬೇಡವಾ ಬೂಸ್ಟ್ ಅವರೇ? ಬಾಯ್ ಅಂತಿದ್ದಾರೆ, ಥ್ಯಾಂಕ್ ಯು ಬೂಸ್ಟ್ ಅವರೇ. ಇಷ್ಟರವರೆಗೆ ಸಪೋರ್ಟ್ ಮಾಡಿದಾಗೆ ತುಂಬ ಹೃದಯದ ಧನ್ಯವಾದ ನಿಮಗೆ ನನ್ನ ಕಡೆಯಿಂದ. ಬಂದು ಸಪೋರ್ಟ್ ಮಾಡಿದ್ರಲ್ವ, ಅದೇ ನನಗೆ ಖುಷಿ ಆಯಿತು. ಸ್ವಾತಿ ಸಿಸ್ ರಿಟರ್ನ್ ಕೊಡಿ. ರಕ್ಷಾ ಅವರಿಗೆ, ಸ್ವಾತಿ ಅವರೇ ರಿಟರ್ನ್ ಕೊಡಿ. ಪಿ ಆರ್ ಅವರು ಬೂಸ್ಟ್ ಜಂಪ್. ಬೂಸ್ಟ್ ಅವರು ಹೋದರು, ಬಾಯ್ ಅಂದರು ಅವರು ಸಪೋರ್ಟ್ ಮಾಡಿ ಹೋದರು, ಖುಷಿ ಆಯಿತು ನನಗೆ ಅವ್ರ ಸಪೋರ್ಟ್ ನೋಡಿ. ದುರ್ಗಾಲಕ್ಷ್ಮಿ ಅವರು ಗಿಫ್ಟ್ ರಿಟರ್ನ್ ಮಾಡಿ. ದುರ್ಗಾಲಕ್ಷ್ಮಿ ಪ್ಲೀಸ್ ರಿಟರ್ನ್ ಮಾಡಿ ಅಲ್ವಾ, ಪ್ರೀತಿಯಿಂದ ಮಾತಾಡ್ತೀನಿ ನಾವು, ಮಾಡಿ ಅಲ್ವಾ ಅಂತ. ಮಾಡಬೇಕಲ್ವ ಸಿಸ್, ಹಾಗೆಲ್ಲ ಮಾತಾಡುವಾಗ ಮಾಡಬೇಕು. ನಾನು ಜೋರಲ್ಲಿ ಮಾತಾಡಿದ್ದೀನಿ ನಾನು ಎಲ್ರಿಗೂ. ಅಕ್ಕ 500 ಯೂಸ್ ಮಾಡೋಣ. 500 ಹೇಗೆ ನಿರ್ಪಡಿಯವರೇ? 500 ಯೂಸ್, ಒಂದೇ ವಿಡಿಯೋದಲ್ಲಿಯಾ? ಓಕೆ ಸಿ, ಓಕೆ ಬ್ರದರ್, ಓಕೆ. ಅದಕ್ಕೆ ಒಂದೇ ವಿಡಿಯೋ ಹಾಕಿದ್ದ ನೀವು 500 ವ್ಯೂಸ್ ಮಾಡಲಿಕ್ಕೆ? ಇಲ್ಲ, ಹಾಕಿ ಬ್ರದರ್, ಹಾಕಿ. ಬೆಸ್ಟ್ ಅಂತಿದ್ದಾರೆ ಮೋಹನ್ ಅವರು ನೋಡಿ. ಪಲ್ಲವಿ ಸಿ ಸ್ವಿಫ್ಟ್ ಡನ್ ಅಂತಿದ್ದಾರೆ ಸ್ವಾತಿ ಗೌಡ ಅವರು.
ನೋಡಿ ನಾನು ಮೇಲೆ ಮಾಡ್ತೀನಿ ಒಂದು ಸ್ವಲ್ಪ, ನನಗೆ ಅದು ಆಗ್ತಾ ಇಲ್ಲ, ಎಲ್ಲದು ಜಾಮ್ ಆಗಿದೆ ಮೆಸೇಜ್ ಎಲ್ಲ. ನಿಜಸ್ವಿ ರಿಟರ್ನ್ ಪ್ಲೀಸ್. ಅವರೊಂದು ಪಿನ್ ಮಾಡಲಿಕ್ಕೆ ಹೋಗಿ ಎಲ್ಲಿ ಹೋದರು? ನಿಜಸ್ವಿ ಪ್ಲೀಸ್ ರಿಟರ್ನ್ ಮಾಡಿ ನವೀನ್ ಜಿ ಅವರಿಗೆ. ನೋಡಿ ಅವ್ರು ಎಷ್ಟು ಸಲ ಮೆಸೇಜ್ ಹಾಕಿದ್ರು, ಮೆಸೇಜಿನ ಕಡೆಗೆ ಸ್ವಲ್ಪ ಗಮನ ಕೊಡಬೇಕಲ್ವಾ? ನಿಮ್ಮ ಮೆಸೇಜ್ ನೀವು ಪಿನ್ ಮಾಡಿದ್ದೀವಿ, ಪಿನ್ ಮಾಡಿದಾಗ ನೀವು ಕೂಡ ಮೆಸೇಜಿನ ಕಡೆಗೆ ಸ್ವಲ್ಪ ಗಮನ ಕೊಡಬೇಕು. ನಮಗೆ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಇಲ್ಲಾಂದರೆ ನಾನು ಇಷ್ಟು ಬೊಬ್ಬೆ ಹಾಕ್ತಿದ್ದೀನಿ, ಅದಕ್ಕಾದರೂ ಕಿವಿ ಕೊಡಬೇಕು. ಕೊಡಿ ಅವರಿಗೆ. ಸ್ವಾತಿ ಗೌಡ ಗಿಫ್ಟ್ ಮಾಡಿ. ಸ್ವಾತಿ ಗೌಡ ನೋಡಿ ನಿಜಸ್ವಿನಿ ಅವರಿಗೆ ಗಿಫ್ಟ್ ಮಾಡಿ, ರಿಟರ್ನ್ ಮಾಡಿ. ಹಾಗೆ ನಿಜಸ್ವಿನಿ ಅವರೇ ನವೀನ್ ಜಿ ಅವರಿಗೆ ರಿಟರ್ನ್ ಮಾಡಿ. ದುರ್ಗಾ ಅವರು ಪ್ರೀತಿ ಕುಮಾರ್ ಗಿಫ್ಟ್ ಡನ್ ಅಂತಿದ್ದಾರೆ. ಪ್ರೀತಿ ದುರ್ಗಾ ಅವರೇ ಪ್ಲೀಸ್ ಬೆಸ್ಟ್ ಅವರಿಗೆ ರಿಟರ್ನ್ ಕೊಡಿ. ಪಲ್ಲವಿ ಸೀಸ್ ಗಿಫ್ಟ್ ಕೊಡಿ, ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ಪ್ರೀತಿ ಅವರು. ರಾಧಮ್ಮ ಅವರು ರಾಧಮ್ಮ ಅವ್ರದ್ದು ಲ್ಯಾಂಗ್ವೇಜ್ ಅರ್ಥ ಆಗಲ್ಲ ನನಗೆ, ಪಾಪ ಬರೀತಿದ್ದಾರೆ ಅವರು, ನನಗೆ ಅರ್ಥ ಆಗಲ್ಲ. ಕೆಲವೊಂದು ಅರ್ಥ ಆಗುತ್ತೆ, ಕೆಲವೊಂದು ಅರ್ಥ ಆಗಲ್ಲ. ಸುನೀತಾ ಬ್ಲಾಗ್ ಜೈನ್ ಅವರು ಹಾಯ್ ವೆಲ್ಕಮ್ ಸುನೀತಾ ಅವರೇ. ಕೊಟ್ಟಿಲ್ಲ ಅಂದ್ರೆ ಒಂದು ಲೈಕನ್ನು ಕೊಡಿ. ಯಾರೆಲ್ಲ ಒಂದು ನನಗೆ ಲೈಕನ್ನು ಕೊಟ್ಟಿಲ್ಲ ಅವರೊಂದು ಲೈಕನ್ನು ಕೊಡಿ. ರಮ್ಯಾ ಜಯಂತ್ ಅವರು ಬಂದರು. ಹಾಯ್ ರಮ್ಯಾ ಜಯಂತ್ ಅವರೇ, ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ನಿಜಶ್ರೀ ಪಲ್ಲವಿ ಕನಸು ಗಿಫ್ಟ್ ರಿಟರ್ನ್ ಮಾಡಿ. ನಿಜಶ್ರೀ ಅವರೇ ಪಲ್ಲವಿ ಅವರೇ ಗಿಫ್ಟ್ ರಿಟರ್ನ್ ಮಾಡಿ ನಿಜಶ್ರೀ ಅವರಿಗೆ. ನಿವಿಜಾಶ್ರೀ ಪ್ಲೀಸ್ ರಿಟರ್ನ್ ಮಾಡಿ ನಿಂಜಿ ಅವರಿಗೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಸುನೀತಾ ಬ್ಲಾಗ್ಸ್ ಜೈನ್ ಅವರು. ಥ್ಯಾಂಕ್ ಯು ಸೋ ಮಚ್. ಗುಡ್ ಅಂದಿದ್ದಾರೆ ನಮ್ಮ ರಾಧಮ್ಮ ಅವರು. ಪ್ರೀತಿ ಕುಮಾರ್ ಅವರು ಥ್ಯಾಂಕ್ ಯು ರಿಟರ್ನ್ ಮಾಡ್ತೀನಿ. ದುರ್ಗಾಲಕ್ಷ್ಮಿ ಅಂತಿದ್ದಾರೆ ನೋಡಿ. ರಕ್ಷಾ ಜರ್ನಿ ಅವರು ಟ್ರೈನ್ ಅವರೇ ರಿಟರ್ನ್ ಮಾಡಿ. ರಕ್ಷಾ ಜರ್ನಿ ಟ್ರೈನ್ ಬ್ರದರ್ ಪ್ಲೀಸ್ ಇದ್ದೀರಾ, ನೀವು ರಿಟರ್ನ್ ಕೊಡಿ ನಮ್ಮ ರಕ್ಷಾ ಜರ್ನಿ ಅವರಿಗೆ. ವರ್ಷ ಪಲ್ಲವಿ ರಿಟರ್ನ್ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ ನೋಡಿ. ವರ್ಷ ಅವರೇ ನಮ್ದು ನಿಮ್ಮ ವೈಶು ಅವರೇ ಪಿನ್ ಮಾಡ್ತೀನಿ. ಸುನೀತಾ ಜೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರಾಧಮ್ಮ ಅವರು ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ರಾಧಮ್ಮ, ಥ್ಯಾಂಕ್ ಯು ಬೆಸ್ಟ್ ಅವರು. ಆಲ್ರೆಡಿ ಗಿಫ್ಟ್ ಡನ್ ಅಂತಿದ್ದಾರೆ. ಸ್ವಾತಿ ಅವರು ಕೊಟ್ಟಿದ್ದೀನಿ ಅಂತಿದ್ದಾರೆ ನೋಡಿ. ನವ್ಯ ಕುಕಿಂಗ್ ಚಾನಲ್ ನಿರ್ಪಡಿ ರಿಟರ್ನ್ ಗಿಫ್ಟ್. ನಿರ್ಪಡಿ ಬ್ರದರ್ ಇದ್ದೀರಾ, ಪ್ಲೀಸ್ ರಿಟರ್ನ್ ಕೊಡಿ ನವ್ಯ ಕುಕಿಂಗ್ ಚಾನಲ್ ಅವರಿಗೆ. ಸುನೀತಾ ಅವರು ಹಾಯ್ ಲೈಕ್ ಡನ್ ಅಂತಿದ್ದಾರೆ. ಸುರೇಶ್ ಅವರು ಹಾಯ್ ಆಲ್ ಅಂತಿದ್ದಾರೆ ನೋಡಿ. ಸೂಪರ್ ಸೋನಾ ಅವರೇ ರಿಟರ್ನ್ ಕೊಡಿ ಅಂತಿದ್ದಾರೆ. ಸೋನಾ ಅವರೇ ರಿಟರ್ನ್ ಕೊಡಿ ನೋಡಿ. ಅಯ್ಯೋ ತುಂಬ ಮಿಸ್ ಆಯಿತು, ಮಿಸ್ ಆಯಿತು, ಸಾರಿ. ನನಗೆ ಆಯಿತಾ, ಮೆಸೇಜ್ ಎಲ್ಲ ಮೇಲೆ ಹೋಯ್ತು, ಸ್ಟ್ರಕ್ ಆಗಿದ್ದು. ಗಿಫ್ಟ್ ಕೊಡಿ ಅಂತ ನಾವು ಕೇಳಲ್ಲ, ನಾವು ಗಿಫ್ಟ್ ಕೊಟ್ಟು ಕೇಳ್ತಾ ಇದ್ದೀವಿ ರಿಟರ್ನ್ ಮಾಡಿ. ಹೌದು ಗಿಫ್ಟ್ ನಂದು ಅದೇ ಪ್ರಿಯಾ ಅವರೇ, ನಾನು ಯಾರಿಗೂ ಗಿಫ್ಟ್ ಕೊಡಿ ಅಂತ ಯಾರಿಗೂ ಮೆನ್ಷನ್ ಮಾಡೋದೇ ಇಲ್ಲ. ನಾನೇ ಹೋಗಿ ಡೈರೆಕ್ಟ್ ಕೊಟ್ಟು ಅವ್ರ ಹತ್ರ ರಿಟರ್ನ್ ಕೇಳ್ತೀನಿ. ಆದರೆ ನಮಗೆ ಬರೋದೇ ಇಲ್ಲ ಆ ಗಿಫ್ಟ್. ನಾವು ಕೊಡ್ತೀವಲ್ವ, ನಮಗೆ ಬರೋದೇ ಇಲ್ಲ ಅದು. ಮೆಸೇಜ್ ಹಾಕಿ 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 ಮತ್ತೆ ನೋಡಿದ್ರು ನಮ್ಗಲ್ಲ ಅಂತ ಬೇಕಲ್ವಾ, ಅದು ಮುಖ್ಯ ಯಾರ್ದು ಕೂಡ. ರಘುಭೂಮಿ ಅವರಿಗೆ ನೋಡಿ. ನವೀನ್ ಬ್ರೂ ರಿಟರ್ನ್ ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. ನವೀನ್ ಬ್ರೂ ಅವರೇ ನೋಡಿ ಕೊಡಿ. ಅಶ್ವಿನಿ ಭಾಸ್ಕರ್ ಅವರು ಕಮಲಾಕ್ಷಿ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ ನೋಡಿ. ಕಮಲಾಕ್ಷಿ ಅವರೇ ಇದ್ದೀರಾ, ಕೊಡಿ. ರಾಧಮ್ಮ ಗಿಫ್ಟ್ ಅಂತಿದ್ದಾರೆ. ರಾಧಮ್ಮ ಅವರೇ ವೈಶು ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ವೈಶು ಅವರಿಗೆ ರಿಟರ್ನ್ ಕೊಡಿ. ವೈಶು ಅವರೇ ಗಿಫ್ಟ್ ರಿಟರ್ನ್ ಮಾಡಿ. ನಿವಿಜಸ್ವಿ ಅವರಿಗೆ ವೈಶು ಅವರೇ ಗಿಫ್ಟ್ ರಿಟರ್ನ್ ಮಾಡಿ. ಅದಕ್ಕೆ ನಾನು ಮೆಸೇಜ್ ಓದಲ್ಲ ಅಂತ ಸುಮ್ಮನೆ ಇರ್ತೀನಿ. ಒಂದೊಂದು ಸರ್ತಿ ಬೇಜಾರಾಗುತ್ತೆ ಮಾತಾಡಿ. ಇವರಿಗೆ ಮೆಸೇಜ್ ಕೊಡಿ ಕೊಡಿ ಕೊಡಿ. ಇಷ್ಟು ದೊಡ್ಡ ವಯಸ್ಸುಂಟು ನಂದು, ಅಷ್ಟು ದೊಡ್ಡ ವಯಸ್ಸಲ್ಲಿ ಮಾತಾಡ್ತಿದ್ದೀನಿ. ಕೊಡಿ ಒಬ್ರಿಗೊಬ್ರು, ಕೊಡಿ ಅವರದ್ದು. ಆದರೂ ಅವ್ರಿಗೆ ಕಿವಿಯ ಸೈಡಿಗೆ ಹೋಗಲ್ಲ ನೋಡಿ, ಚೆಕ್ ಮಾಡಬೇಕಲ್ವ. ಹಾಗಾದರೂ ಹೋಗಿ. ದುರ್ಗಾಲಕ್ಷ್ಮಿ ಸುನೀತಾ ಜೈನ್ ಸೂಪರ್ ಸಪೋರ್ಟ್ ಅಲ್ಲದೆ ಬೆಸ್ಟ್ ಗಿಫ್ಟ್ ಡನ್ ಅಂತಿದ್ದಾರೆ. VR ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸ್ವಾತಿ ಅವರೇ ಗಿಫ್ಟ್ ಕೊಡಿ, ನಾನು ರಿಟರ್ನ್ ಮಾಡ್ತೀನಿ. ನಿವಿಜಾಶ್ವಿ ಅವರು ನೋಡಿ. ಕೂರ್ಗ್ ಅವರು ವೈಶು ಡನ್. ಫಿಶ್ ಕರಿ ರೆಸಿಪಿ ಕಮೆಂಟ್ ಡನ್. ವೈಶು ಇದ್ದೀರಾ ನೋಡಿ. ಕೂರ್ಗ್ ಅವರು ಡನ್ ಮಾಡಿದ್ದಾರಂತೆ ನೋಡಿ. ಅವರಿಗೆ ರಿಟರ್ನ್ ಕೊಡಿ. ಅಶ್ವಿನಿ ಸಿಸ್ ರಿಟರ್ನ್ ಪ್ಲೀಸ್. ಅಶ್ವಿನಿ ಸಿಸ್ ಪ್ಲೀಸ್ ರಿಟರ್ನ್ ಮಾಡಿ. ಪ್ರಿಯಾ ಅವರಿಗೆ ರಿಟರ್ನ್ ಮಾಡಿ ಪ್ಲೀಸ್. ನಿವಿಜಾ
ಪ್ಲೀಸ್ ರಿಟರ್ನ್ ಅಂತಿದ್ದಾರೆ ನೋಡಿ. ನೀವು ಅವರು ಕೊಟ್ಟಿಲ್ವಾ ದೇವ, ಅವ್ರದ್ದೇ ಅವ್ರು ಕೇಳ್ತಾ ಇದ್ದಾರೆ ಮಾತ್ರ. ಅವರಿಗೆ ಬಂದದ್ದು ಅವ್ರು ಕೊಡೋದಿಲ್ಲ ನೋಡಿ. ನಿವಿಜಾಶ್ರೀ ಪ್ಲೀಸ್ ರಿಟರ್ನ್ ಮಾಡಿ ನವೀನ್ ಜಿ ಅವರಿಗೆ. ನೀವು ಕೊಟ್ಟದ್ದು ಮಾತ್ರ ಕೇಳಬಾರ್ದು, ನೀವು ನಿಮಗೆ ಬಂದಿದೆ ಯಾರ್ದಂತ ಅದನ್ನು ಕೂಡ ನೀವು ಇದು ಮಾಡಬೇಕಲ್ವಾ, ಅದು ಕೂಡ ನೋಡಿ ಕೊಡಿ. ನಿಮಗೆ ಕೊಟ್ಟದ್ದು ಮಾತ್ರ ಅದರ ಹಿಂದೆನೇ ಹೋಗಬೇಡಿ. ನಿಮಗೆ ಯಾರ್ದೆಲ್ಲ ಬಂದಿದೆ ಅದನ್ನು ಕೂಡ ಕೌಂಟ್ ಮಾಡಿ, ಅವರಿಗೂ ಕೂಡ ರಿಟರ್ನ್ ಕೊಡಿ. ಹಾಗೆ ಮಾಡಿ ಅಲ್ವಾ. ಪ್ಲೀಸ್ ರಿಟರ್ನ್ ಅಂತಿದ್ದಾರೆ ಕೂರ್ಗ್ ಅವರು. ಎಲ್ಲರೂ ರಿಟರ್ನ್ ಕೊಡಿ. ಹಾಗೆ ಯಾಕೆ ಮಾಡ್ತೀರಾ? ಮಾಡಬಾರ್ದಲ್ವಾ ನೀವು. ಹಾಗೆಲ್ಲ ಮಾಡಿದರೆ ಹೇಗೆ? ಅಕ್ಕ ನನ್ನ ಮೊಬೈಲ್ ಮೊದಲೇ ಅವರಿಗೆ ಗಿಫ್ಟ್ ಕೊಟ್ಟಿದ್ದೀನಿ, ಅವರು ಅನ್ಸಬ್ ಮಾಡಿದ್ದಾರೆ ಮತ್ತೆ ಗಿಫ್ಟ್ ಕೇಳ್ತಾ ಇದ್ದಾರೆ ನೋಡಿ. ಅಕ್ಕ ಯಾರಿಗೆ ಕೊಟ್ಟಿದ್ದೀರಾ ನೋಡಿ. ವೈಶು ಅವರು ಮೊದಲೇ ಕೊಟ್ಟಿದ್ದಾರಂತೆ, ಅನ್ಸಬ್ ಮಾಡಿದ್ದೀರಾ ನೀವು? ರಕ್ಷಾ ಅವರೇ ಡನ್ ಅಂತಿದ್ದಾರೆ ನೋಡಿ. ನಮ್ಮ ರಮ್ಯಾ ಜಯಂತ್ ಅವರು. ಕೆಲವರು ಪಕ್ಕ ಕೊಡ್ತಾರೆ, ನನಗೆ ಖುಷಿ ಆಗುತ್ತೆ. ಕೆಲವರಿಗೆ ಒಂದು ಗಿಫ್ಟ್ ಕೊಟ್ಟು ವಾಪಸ್ ತಗೋಬೇಡಿ ಅಂತೇಳಿ. ಹೌದು, ಗಿಫ್ಟ್ ಕೊಟ್ಟು ವಾಪಸ್ ತಗೋಬೇಡಿ ಪ್ಲೀಸ್. ಎಲ್ಲರೂ ಕೊಡ್ತಾರೆ, ಒಂದು ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ, ಕೊಡ್ತಾರೆ. ಕಮಲಾಕ್ಷಿ ಕುಮಾರ್ ಸೂಪರ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಹೆಲೋ ವೈಶು ಸಿಸ್ ಗಿಫ್ಟ್ ಮಾಡಿ. ಎಂತ ಮಾಡೋದು, ಎಷ್ಟು ಬೊಬ್ಬೆ ಹಾಕೋ ಹೇಳಿ. ನಾನು ಕೂಡ ಎಷ್ಟು ಬೊಬ್ಬೆ ಹಾಕ್ಬೋದು. ಸುನೀತಾ ಅಂತಿದ್ದಾರೆ ನಮ್ಮ ನವೀನ್ ಜಿ ಅವರು. ಬಾನ್ವಿ ಅವರು ಬಂದರು. ಆಯ್ ಬಾನ್ವಿ ಅವರೇ, ವೆಲ್ಕಮ್ ನಿಮಗೆ. ಏನಾಯ್ತಪ್ಪ ದೇವರೇ, ಮೆಸೇಜ್ ಪೂರ ಸ್ಟ್ರಕ್ ಆಗ್ತುಂಟು. ಬಾನ್ವಿ ಅವರೇ ವೆಲ್ಕಮ್ ನಿಮಗೆ. ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕನ್ನು ಕೊಡಿ. ಮೆಸೇಜ್ ಸ್ಟ್ರಕ್ ಆಗ್ತದೆ ನಾನು ಹಾಗೆ ಇಟ್ಕೊಂಡ್ರೆ. ಅಶ್ವಿನಿ ನಿಮ್ಮ ಆಲ್ರೆಡಿ 2 ಮೆಸೇಜ್ ಬ್ಯಾಕ್ ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. ಮೋಹನ್ ಅವರು ಗಿಫ್ಟ್ ಕೊಟ್ಟಿದ್ದಾರಂತೆ. KS ಅವರು ಹಾಯ್ ಅಂತಿದ್ದಾರೆ. ಹಾಯ್ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್ ಬಾನ್ವಿ ಅವರೇ, ಥ್ಯಾಂಕ್ ಯು. ಸ್ವಾತಿ ಅವರು ಬ್ಲಾಗರ್ ಓಕೆ ಅಂತಿದ್ದಾರೆ. ವೈಶು ಅವರು. ರಘುಭೂಮಿ ಸಿಸ್ ರಿಟರ್ನ್ ಗಿಫ್ಟ್ ಡನ್. ರಘುಭೂಮಿ ಸಿಸ್ಸರ್ ಡನ್ ಅಂತೆ ನೋಡಿ. ವೈಶು ಅವರು ಸ್ಟಕ್ ಆಗ್ತಾ ಉಂಟು. ಡಿ ಕಿಚನ್ ನೈಸ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ನಿಹಾಲ್ ಪಾಟೀಲ್ ಹಾಯ್ ಬೇಟಾ. ವೈಶು ರಿಟರ್ನ್ ಗಿಫ್ಟ್. ವೈಶು ಅವರೇ ನೋಡಿ, ನಿಹಾಲ್ ಬೇಟಾ ಅವರು ಕೊಟ್ಟಿದ್ದಾರಂತೆ ನೋಡಿ. ಯಾರು ಲೆಸ್ ಮಾಡಿದ್ರು ನಾಳೆ ಗೊತ್ತಾಗುತ್ತೆ. ನಿನ್ನೆ ಕೊಟ್ಟಿದ್ದು ಇವತ್ತು ಲೆಸ್ ಆಗಿದಂದರೆ ಅದೇನು, ಇವತ್ತು ಅವರೇ ಕೇಳೋದಂದರೆ ಅದೇಗೆ? ಯಾರೆಲ್ಲ ಐಡಲ್ ಇದ್ದೀರಾ ಒಂದು ಸಪೋರ್ಟ್ ಮಾಡಿ. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಒಂದು ಲೈಕನ್ನು ಕೊಡಿ. ಲೈಕ್ ಕೊಟ್ಟು ಬಾನ್ವಿ ನೀ ವಿಜೇಶ್ ಏನು ಮಾನ್ವಿಯವರೇ ಅರ್ಥ ಆಗಿಲ್ಲ. ಅರ್ಥ ಆಯ್ಜಿ. ಪ್ರೀತಿ ಕುಮಾರ್ ಗಿಫ್ಟ್ ರಿಟರ್ನ್ ಪ್ಲೀಸ್. ಡಿ ಕಿಚನ್ ರಿಟರ್ನ್ ಮಾಡಿ. ವೈಷ್ಣಯ್ ನಿವಿಜಾಶ್ರೀ ಪ್ಲೀಸ್ ರಿಟರ್ನ್. ನವೀನ್ ಜಿ ಮೋಹನ್ ರಿಟರ್ನ್ ವಿಡಿಯೋ ಕಮೆಂಟ್ ಹಾಕೋಕೆ ಕಮೆಂಟ್ ಓಪನ್ ಆಗ್ತಿಲ್ಲ ನೋಡಿ. ಮೋಹನ್ ಅವರೇ ಕಮೆಂಟ್ ಓಪನ್ ಆಗ್ತಿಲ್ಲ ಅಂತೆ ನೋಡಿ. ನಿವಿ ಡನ್ ರಿಟರ್ನ್ ಪ್ಲೀಸ್. ನಿವಿಜಾಶ್ರೀ ಪ್ಲೀಸ್ ಡನ್. ಸ್ವಾತಿ ಬ್ಲಾಗರ್ ಪ್ಲೀಸ್ ರಿಟರ್ನ್. ಲೈಫ್ ಇದು ರಂಜು ಸ್ವಾತಿ ಗೌಡ ಕನೆಕ್ಟೆಡ್ ಡನ್ ಅಂತಿದ್ದಾರೆ. ಯಾರೆಲ್ಲ ಲೈಕನ್ನು ಕೊಟ್ಟಿಲ್ಲ ಒಂದು ಲೈಕನ್ನು ಕೊಡಿ. ಮೋಹನ್ ರಿಟರ್ನ್ ಅಂತಿದ್ದಾರೆ ನೋಡಿ. ಮೇಡಮ್ ಗಿಫ್ಟ್ ಕೊಟ್ಟೆ ವಾಪಸ್ ತಗೋತಿದ್ದಾರೆ. ಯಾರದು ಗಿಫ್ಟ್ ಕೊಟ್ಟು ಎಷ್ಟು ಸಲ ಬೊಬ್ಬೆ ಹಾಕಬೇಕು? ಗಿಫ್ಟ್ ಕೊಟ್ಟು ವಾಪಸ್ ಯಾಕೆ ತಗೊಳ್ತೀರಾ? ಅವರು 1-2 ನಿಮಿಷ ಲೇಟ್ ಆಗ್ಬೋದು. ಎರಡು ನಿಮಿಷ ಆದ್ರೂ ಕೊಡ್ಬೇಕಲ್ವಾ ಟೈಮ್ ಅವರಿಗೆ, ಯಾಕೆ ವಾಪಸ್ ತಗೊಳ್ತೀರಾ? ಕನೆಕ್ಟ್ ಆಗುವವರು ಅನ್ಸಬ್ ಮಾಡಬೇಡಿ ಮಾರ್ರೆ. ಗಿಫ್ಟ್ ಕೇಳಬೇಡಿ ಪ್ಲೀಸ್. ನೋಡಿ ಅನ್ಸಬ್ ಮಾಡೋರು ಯಾರು ಗಿಫ್ಟ್ ಕೇಳಬೇಡಿ. ಯಾಕೆ ಕೇಳ್ತೀರಾ? ನಿಮಗೆ ಅನ್ಸಬ್ ಇದ್ರೆ ಶಾರ್ಟ್ ವಿಡಿಯೋಗೂ ಕಮೆಂಟ್ ಮಾಡಿ ಅಂತಿದ್ದಾರೆ ಮೋಹನ್ ಅವರು. ಲೈಫ್ ಇದ್ರು ಅಂಜು ಸೂಪರ್ ಸಪೋರ್ಟ್ ಅಲ್ಲಿದೆ ಲೈಕ್ ಡನ್ ಅಂತಿದ್ದಾರೆ ನಮ್ಮ RR ಅಡಿಗೆ ಅವರು. ಹಾಗೆ ಮಾಡಬೇಡಪ್ಪ ಸಾರಿ, ಎಲ್ರಿಗೂ ಹಾಗೆ ಮಾಡಬೇಡಿ. ಯಾಕೆ ಮಾಡ್ತೀರಿ ಈ ಥರ? ಗಿಫ್ಟ್ ಕೊಡೋಕ್ಕೆ ಬೇಡಿ, ಇಲ್ಲ ಅಂದರೆ ಕೊಡೋಕ್ಕೂ ಇಷ್ಟ ಅಂತ ಹೇಳಿ. ಹೌದು, ಕೊಡ್ಲಿಕ್ಕೆ ಇಷ್ಟ ಅಲ್ಲ ಅಂದರೆ ಕೊಡಬೇಡಿ. ಯಾಕೆ ಇದು ಮಾಡಿದೆ? ನೀವಾಗಿ ಕೊಡಲ್ಲ, ಅವಾಗಿ ಕೊಟ್ಟರು ಕೂಡ ಅದನ್ನು ವಾಪಸ್ ಕೊಡಬೇಕಲ್ವ ನೀವು? ಯಾಕೆ
ನೈಸ್ ನೈಸ್ ಅಂತಿದ್ದೆ ನೋಡಿ. ಸಪೋರ್ಟ್ ಮಾಡಿ ಪ್ಲೀಸ್ ಅಂತಿದ್ದಾರೆ ಸುರೇಶ್ ಅವರು ನೋಡಿ. ಸೂಪರ್ ಸಪೋರ್ಟ್ ನೋಡಿ. ಅಶ್ವಿನಿ ಅವರೇ, ಇವತ್ತು ನೀವು ಬರ್ದಿಡಿ. ನಿಮಗೆ ಯಾರಾದ್ರೂ ಲೈವಲ್ಲಿ ಅವರು ಸಿಕ್ಕಿದ್ರಂದರೆ ಅವರು ಗಿಫ್ಟ್ ಕೇಳ್ತಾರೆ. ಆಗ ಗೊತ್ತಾಗುತ್ತದೆ ಯಾರು ನಿಮ್ಮದು ಲೆಸ್ ಮಾಡಿದ್ದಾರೆ, ಯಾರು ಯಾರು ಅನ್ಲೆಸ್ ಮಾಡಿದ್ದಾರೆ ಅಂತ ನೀವು ಅವ್ರ ಗಿಫ್ಟ್ ಕೇಳುವಾಗ ಗೊತ್ತಾಗ್ತದೆ ಅವರಿಗೆ. ನೀವು ಅದನ್ನು ಏನು ಮಾಡಿ ಬರ್ದಿಡಬೇಕು. ನಾನೀಗ ಒಮ್ಮೊಮ್ಮೆ ಹಾಗೆ ಮಾಡ್ತೀನಿ, ಮತ್ತು ಅವ್ರ ಹತ್ರ ಕೇಳುವುದಿಲ್ಲ, ತಗೊಳ್ಳೋದಿಲ್ಲ ನಾನು. ಸೂಪರ್ ಸಪೋರ್ಟಲ್ಲಿದ್ದಾರೆ. ಯಾಕೆ ಹಾಗೆ ಮಾಡ್ತೀರಾ? ಯಾಕೆ? ಎಂತಕ್ಕೆ? ಏನು ಸಿಗುತ್ತೆ ಹಾಗೆ ಮಾಡಿದರೆ? ಒಬ್ರಿಗೂ ನೋವು ಸಿಗುತ್ತೆ ಹೊರತು ಮತ್ತೆ ಏನೂ ಸಿಗಲ್ಲ. ಆ ನೋವು ಸಿಗೋದು ಒಳ್ಳೇದಲ್ಲಲ್ವಾ? ಎಲ್ಲರೂ ಇದಾಗಬೇಕನ್ನೋ ಆಸೆ ಎಲ್ರಿಗೂ ಇರುತ್ತಲ್ವ ಪಾಪ. ನನಗೂ ಇಂಟ್ರೆಸ್ಟ್ ಹೋಗ್ಬಿಟ್ಟಿದೆ. ನೀವು ಆ ರೀತಿ ಮಾಡಿದ್ರೆ ನನಗೆ ಮೆಸೇಜ್ ಓದ್ಲಿಕ್ಕೂ ಇಂಟ್ರೆಸ್ಟ್ ಹೋಗುತ್ತೆ. ಎಂತ ಗೊತ್ತುಂಟ, ಎಷ್ಟು ಪಾಪ ಅವರು ಕೂಡ ಅನ್ನೋದು ಅಂತ. ಕೊಡಿ ಆಯ್ತಾ, ಎಲ್ರು ಹಾಗೆ ಮಾಡಬೇಡಿ. ಕೊಡಿ, ಅವ್ರವ್ರ ಗಿಫ್ಟ್ ಅವರವರಿಗೆ ಕೊಡಿ. ನಿಮ್ಮಾಗೆ ಅವರು ಕೂಡ ಕಷ್ಟಪಡ್ತಿದ್ದಾರಲ್ವಾ, ಹಾಗೆ ಮಾಡಬೇಡಿ, ಯಾರು ಮಾಡಬೇಡಿ ಆಯ್ತಾ. ವೀಣಾ ಅವರು ಬಂದ್ರು ನೋಡಿ, ಹೋದವರು ಹೋಗ್ಲಿ ಅಂತಿದ್ದಾರೆ ನೋಡಿ. ಓಕೆ, ಸ್ವಾತಿ ಸಿಸ್ ಅಂತಿದ್ದಾರೆ. ನಿಜಸ್ವಿ ಅವರು ಅವರಿದ್ದು ಗಿಫ್ಟ್ ಮಾತ್ರ ಕೇಳ್ತಾ ಇದ್ದಾರೆ. ಅವರಿಗೆ ಬಂದದ್ದು ಕೊಡ್ಲಿಲ್ವಾ ನಿಜಸ್ವಿ ಅವರೇ? ನೀವು ನಿಮಗೆ ಯಾರ್ದೆಲ್ಲ ಬಂದಿದ್ದ ನೋಡ್ಬೇಕಲ್ವಾ ಸಿಸ್? ನೀವು ಕೂಡ ಅವರಿಗೂ ಕೂಡ ಕೊಡ್ಬೇಕಲ್ವಾ? ಅವರಿಗೂ ಅಲ್ಲಿ ಬೇಕಂತ ಅವರಿಗೂ ಇದು ಇರ್ತದಲ್ವಾ? ವೀಣಾ ಆರಾಧ್ಯ, ನೀವು ಸಿಸ್ ಸಬ್ಬಾಗಿ, ನೀವೀ ಸಿಸ್ ಸಬ್ಬಾಗಿ ಅಂತಿದ್ದಾರೆ ನೋಡಿ. ಗುಡ್ ಅಂತಿದ್ದಾರೆ. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಒಂದು ಲೈಕ್ ಅನ್ನು ಕೊಡಿ. 124 ನವೀನ್ ಜಿ ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್. ನವೀನ್ ಜಿ ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್. ಮೋಹನ್ ಅವರಿಗೆ ಕೊಡಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬೆಸ್ಟ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಡಿ ಕಿಚನ್ ರಿಟರ್ನ್ ಮಾಡಿ. ಸೂಪರ್. ಏನು ಹೇಳಿದ್ರು ಯೂಸು ಇಲ್ಲ ಬಿಡಿ ಸಿಸ್. ಎಂತ ನಾನು ನಿಜಸ್ವಿನಿ ಅವರು ಒಂದು ನನಗೆ ರಿಯಾಕ್ಟ್ ಮಾಡಿದ್ರು ಖುಷಿ ಇರ್ತಿತ್ತು. ಅವರು ಅದನ್ನು ಕಿವಿಯ ಬದಿಗೆ ತಗೊಳ್ಳಿಲ್ಲ. ಏನು ಮಾಡೋದು? ನವೀನ್ ಅವರೇ, ನಿಮಗೆ ಗಿಫ್ಟ್ ಕೊಟ್ಟರು ಅವರು. ವೀಣಾ ಅವರೇ ರಿಟರ್ನ್ ಮಾಡಿ ಅಂತಿದ್ದಾರೆ ನೋಡಿ. ನಿಜಸ್ವಿನಿ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ವೀಣಾ ಅವರೇ ರಿಟರ್ನ್ ಮಾಡಿ. ಪ್ರೀತಿ ನಿಮಗೆ ಫುಲ್ ಕೊಟ್ಟಿದ್ದೀನಿ, ವಿಡಿಯೋ ಫುಲ್ ನನಗೆ ಕೊಡಿ ಅಂತಿದ್ದಾರೆ. ವಿಡಿಯೋ ನೋಡಿ ಕೊಡಿ ಅಂತಿದ್ದಾರೆ. ಓಕೆ ನಿವಿಸಿಸಿ ಅಂತಿದ್ದಾರೆ ನೋಡಿ. ಸುರೇಶ್ ಅವರು ಸೂಪರ್ ಸಪೋರ್ಟ್. ವೀಣಾ ಗಿಫ್ಟ್ ಊಟ ಮೇಡಮ್ ಅಂತಿದ್ದಾರೆ ನೋಡಿ. ಹಾಯ್ ಬೇಟಾ. ಡಿ ಕಿಚನ್ ರಿಟರ್ನ್ ಗಿಫ್ಟ್. ಡಿ ಕಿಚನ್ ಬ್ರದರ್ ಪ್ಲೀಸ್, ಸಿಸ್ ಪ್ಲೀಸ್ ರಿಟರ್ನ್ ಗಿಫ್ಟ್. ನಿಹಾಲ್ ಪಾಟೀಲ್, ಇಲ್ಲಕ್ಕ ಎಲ್ರಿಗೂ ಖಂಡಿತ ಕೊಡ್ತೀನಿ, ಬಟ್ ಸ್ವಲ್ಪ ಲೇಟ್ ಆಗುತ್ತಿದೆ ಅಪ್ಲೋಡ್ ಆಗುವುದು ಅಷ್ಟೇ. ಹೌದಾ? ಕೊಟ್ಟಿದ್ದೀರಾ? ಕೊಡಿ ಆಯಿತಾ, ಕೊಡಿ. ನಾನು ಕೂಡ ಪ್ರೀತಿಯಿಂದ ಅಂದಿದ್ದು ಕೊಡಿ ಆಯಿತಾ, ಎಲ್ರಿಗೂ ಕೊಡಿ. ಅವರು ಆಗದಿಂದ ಇದು ಮಾಡ್ತಿದ್ದಾರೆ, ನೀವು ಕೊಡಿ. ಅವ್ರಿಗೆ ಬಂದಿದ್ದು ಕೊಡಿ ಅಷ್ಟೇ ಆಯಿತಾ. ಕಮಲಕ್ಷ್ಮಿ ಸೂಪರ್ ಅಕ್ಕ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಣಾ ಆರಾಧ್ಯ ಊಟ ಆಯ್ತಾ ಅಂತಿದ್ದಾರೆ. ಮ್ಯಾಮ್ ರಿಟರ್ನ್ ಕರ್ ದಿಯಾ. ನಿಜಸ್ವಿನಿ ರಿಟರ್ನ್ ಕರ್ ದಿಯಾ. ಡಿ ಕಿಚನ್ ಗಿಫ್ಟ್ ತಗೊಳ್ಳಿ, ರಿಟರ್ನ್ ಕೊಡಿ ಫ್ರೆಂಡ್ಸ್. ಹೌದು, ಇದು ಸತ್ಯ. ನಿಹಾಲ್ ಸಪೋರ್ಟ್ ಅಂತಿದ್ದಾರೆ. ನಿಹಾಲ್ ಸಪೋರ್ಟ್ ನವೀನ್ ಜಿ. ಸಾರಿ, ನಾನು ಎಲ್ಲ ಮೆಸೇಜ್ ಮೇಲೆ ಮಾಡಿದೆ. ಅದು ಎಂತಂತ ಗೊತ್ತಿಲ್ಲ, ಕರ್ಮದ್ದು ಎಲ್ಲ ಸ್ಟಕ್ ಆಗಿ ಹೋಗುತ್ತೆ. ಯಾರೆಲ್ಲ ಲೈಕನ್ನು ಕೊಟ್ಟಿಲ್ಲ ಪ್ಲೀಸ್ ಒಂದು ಲೈಕನ್ನು ಕೊಡಿ. ನನಗೆ ಲೈಕ್ ಕೊಡೋದೇ ಇಲ್ಲ ನೀವು ಯಾರು.
ಒಬ್ರೊಬ್ರು ಕೊಡ್ತಾರೆ, ಒಬ್ರೊಬ್ರು ಕೊಡಲ್ಲ. ನೋಡಿ ಹಿಟ್ಲರ್ ಬಂದರು ನೋಡಿ, ಅಕ್ಕ ಅಂತ. ನೋಡಿ ಹಿಟ್ಲರ್ ಅವರೇ, ನನಗೊಂದು ಲೈಕ್ ಅನ್ನು ಕೊಡಿ. ಅಕ್ಕ ಅಂತ ಅಷ್ಟು ಪ್ರೀತಿಯಿಂದ ಕರೆದ್ರಿ, ಒಂದು ಲೈಕ್ ಅನ್ನು ಕೊಡಿ ಹೋಗಿ. ನೀವೇ ಕೊಡ್ಬೇಕಲ್ವಾ ಹಿಟ್ಲರ್ ಅವರೇ. ಹೊಂಗಿರನವರೇ ಬಂದ್ರಿ ನೋಡಿ, ಊಟ ಆಯ್ತಾ ಅಕ್ಕ ಅಂತೀರಿ. ಊಟ ಆಯ್ತು ನೋಡಿ, ನನಗೊಂದು ಲೈಕ್ ಅನ್ನು ಕೊಡಿ ಅಲ್ಲಿ ಹೋಗಿ. ಊಟ ಆಯ್ತು, ನಿಮ್ದಾಯ್ತಾ? ಅಶ್ವಿನಿ ಭಾಸ್ಕರ್ ಕರ್ಮ ರಿಟರ್ನ್ ತಿಳ್ಕೊಳ್ಳಿ. ಯಾರಪ್ಪ ಅದು ರಿಟರ್ನ್ ತಗೊಳ್ಳೋದು? ಯಾಕೆ ತಗೊಳ್ತೀರಾ? ಅಯ್ಯೋ ದೇವಾ. ವಂಗಿರನ ಬ್ಲಾಗ್ಸ್ ನೋಡಿ, ರಿಟರ್ನ್ ಯಾರು ತಗೋಬೇಡಿ. ಯಾಕೆ ತಗೊಳ್ತೀರಾ? ಪಾಪ ಅವರು ಕಷ್ಟಪಟ್ಟು 1K ಆಗ್ಲಿಕ್ಕೆ ಎಷ್ಟು ಇದು ಮಾಡ್ತಿದ್ದಾರೆ, ಕಷ್ಟಪಡ್ತಿದ್ದಾರೆ. ಅದಕ್ಕೆ ಅದೊಂದು ಬೆಲೆ ಕೊಡಬೇಕಲ್ವಾ ನೀವು? ರಿಟರ್ನ್ ಕೊಡೋದಾದ್ರೆ ನೀವು ಯಾಕೆ ಗಿಫ್ಟು ಬೇಕಂತ ಅಂತೀರಾ? ಪ್ಲೀಸ್ ರಿಟರ್ನ್ ತಗೋಬೇಡಿ. ಅಕ್ಕ ನಮಸ್ತೆ ನಮಸ್ತೆ. ಹಿಟ್ಲರ್ ಅವರೇ, ವಂಗಿರನವರೇ, ಒಂದು ಲೈಕ್ ಕೊಡಿ ನಿಮ್ಮ ಕಡೆಯಿಂದ. ಹಿಟ್ಲರ್ ಅವರೇ, ಒಂದು ಲೈಕನ್ನು ಕೊಡಿ ನಿಮ್ಮ ಕಡೆಯಿಂದ. ಮೋಹನ್ ಬ್ರೋ ಚೆಕ್ ಮಾಡಿದ್ರಾ ಅಂತಿದ್ದಾರೆ ಪ್ರೀತಿ ಅವರು. ನವೀನ್ ಅವರು, ಕಮಲಾಕ್ಷಿ ಕುಮಾರಿ ರಿಟರ್ನ್ ಅಂತಿದ್ದಾರೆ. ಕಮಲಾಕ್ಷಿ ಕುಮಾರಿ ರಿಟರ್ನ್ ಪ್ಲೀಸ್. ನವೀನ್ ಅವರಿಗೆ 660 ಕಿಚನ್ ಡನ್ ಅಂತಿದ್ದಾರೆ ನೋಡಿ. ನಿವಿಜಸ್ವಿ ಅವರು ಬಂದರು, ಕೊಡ್ತಾ ಇದ್ದಾರೆ ನೋಡಿ. ಎಲ್ರು ತಗೊಳ್ಳಿ ನೋಡಿ, ಕೊಡ್ತಾರೆ. ಲೇಟ್ ಆಯ್ತಂತೆ ಅವ್ರದ್ದು. ಅವರು ಕೊಡುವುದರಲ್ಲಿ ಬ್ಯುಸಿ ಇದ್ದರು. ಅವರಿಗೂ ಕೂಡ ಗಿಫ್ಟ್ ಬೇಕಲ್ವ, ಅದಕ್ಕೆ ಕೊಡುವುದರಲ್ಲಿ ಬ್ಯುಸಿ ಇದ್ದರು. ಈಗ ರಿಟರ್ನ್ ಕೊಡುವುದರಲ್ಲಿ ಬ್ಯುಸಿ ಇದ್ದಾರೆ ನೋಡಿ. ಹಾಗೆ ಕೊಡ್ತಾ ಇರಿ ಎಲ್ರಿಗೂ. ಗಿಫ್ಟ್ ಕೊಡಿ, ರಿಟರ್ನ್ ತಗೊಳ್ಳಿ ಅಕ್ಕ ಅಂತಿದ್ದಾರೆ ಅಂಗಿರಣ್ಣ ಅವರು. ನೋಡಿ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ, ನನಗೊಂದು ಲೈಕ್ ಕೊಡಿ. ಅಶ್ವಿನಿ ಸಿ ಸಹಾಯ ಅಂತಿದ್ದಾರೆ ವೀಣಾ ಅವರು. ಸ್ವಾತಿ ಅವರು ವೀಣಾ ಸಿಸ ಅಂತಿದ್ದಾರೆ. ಓಕೆ ವೀಣಾ ಸಿಸ್, ವೀಣಾ ಸಬ್ ಮಾಡಿದ್ನಿ. ಕಮಲಕ್ಷ್ಮಿ ಕುಮಾರ್ ಓಕೆ ಅಂತಿದ್ದಾರೆ. ಡಿ ಅವರು. ಅಕ್ಕ ಎಂಚೊಲ್ಲರು ಯಾನು ಹುಷಾರಿಲ್ಲ, ಹಿರಿ ಎಂಚೊಲ್ಲರು ಯಾನು ಸೌಖ್ಯ. ಕ್ಯೂಟ್ ಎಂಗಲ್ ಅವರು ಬಂದರು. ಹಾಯ್ ಕ್ಯೂಟ್ ಎಂಗಲ್ ಅವರೇ, ವೆಲ್ಕಮ್ ನಿಮಗೆ, ವೆಲ್ಕಮ್. ಸುರೇಶ್ ಅವರೇ ಸಬ್ ಕೊಡಿ ಅಂತಿದ್ದಾರೆ ನೋಡಿ, ಗಿಫ್ಟ್ ಕೊಡಿ ಅಂತಿದ್ದಾರೆ ನೋಡಿ. ನಮ್ಮ ನಿವಿಜಾಶ್ವಿ ಅವರು ಗಿಫ್ಟ್ ಕೊಡಿ ಅಂತಿದ್ದಾರೆ. ನಮ್ಮ ಕ್ಯೂಟ್ ಎಂಗಲ್ ಅವರು. ಕ್ಯೂಟ್ ಎಂಗಲ್ ಅವರೇ, ಲೈಕ್ ಕೊಟ್ಟಿಲ್ಲ ಅಂದರೆ ನನಗೊಂದು ಲೈಕ್ ಅನ್ನು ಕೊಡಿ. ಮಿಟ್ಲಾರ್ ಅವರು ನವೀನ್ ಗಿಫ್ಟ್ ಡನ್ ಅಂತಿದ್ದಾರೆ. ಹಿಟ್ಲರ್ ಅವರೇ, ನನಗೊಂದು ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಅನ್ನು ಕೊಡಿ. ನೈಸ್ ಅಂತಿದ್ದಾರೆ. ಡಿ ಕಿಚನ್ ಅವರು ಥ್ಯಾಂಕ್ ಯು ಸೋ ಮಚ್. ದೀಪಸ್ ಅವರು ಇದ್ದಾರೆ ನೋಡಿ, ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಿಸ್. ಸುರೇಶ್ ಅವರು ಓಕೆ ಅಂತಿದ್ದಾರೆ. ನವೀನ್ ಡನ್ ಅಂತಿದ್ದಾರೆ. ನವೀನ್ ಅವರೇ, ನಿಮಗೆ ಹಿಟ್ಲರ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ರಿಟರ್ನ್ ಕೊಡಿ. ಮೋಹನ್ ಅವರು ಐ ವೀನಾ ಊಟ ಆಯ್ತಾ ಅಂತಿದ್ದಾರೆ. ಗಿಫ್ಟ್ ಕೊಟ್ಟು ಒಂದು ಕಮೆಂಟ್ ಮಾಡಿ. ಇಲ್ಲ ಅಂದರೆ ಗೊತ್ತಾಗಲ್ಲ. ಹೌದು ಕಮೆಂಟ್ ಮಾಡಿ. ಕ್ಯೂಟ್ ಎಂಗಲ್ ರಿಟರ್ನ್ ಮಾಡಿ. ಕ್ಯೂಟ್ ಎಂಗಲ್ ಅವರೇ ನೋಡಿ, ನಿವಿ ಅವರಿಗೆ ರಿಟರ್ನ್ ಮಾಡಿ. ನಿವಿಜಾಶ್ ಅವರಿಗೆ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಡೈಲಿ ದೀಪಾಸ್ ಬ್ಲಾಗ್ಸ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಬೆಸ್ಟ್ ಅವರು ವೈಶು ಆಲ್ರೆಡಿ ಡನ್ ಅಂತಿದ್ದಾರೆ. ನವೀನ್ ಅವರೇ, ನಿಮಗೆ ಹಿಟ್ಲರ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಅಕ್ಕ ಪಿನ್ ಮೈ ಚಾನಲ್. ಆಗ ಯಾರಂದ್ರಿ ನನಗೆ ಪಿನ್ ಮಾಡಲಿಕ್ಕೆ? ಒಬ್ಬರು ಯಾರು ಅಂದರು ಮೆಮ್ತಿ. ಯಾರು ಅಂದದಾಗ? ಯಾರೇ ಆಗಲಿ, ಈಗ ಅಂದಿಲ್ಲಲ್ವಾ. ನನಗೂ ಲೈಕ್ ಕೊಟ್ರ ಎಮ್ ಆರ್ ಹಿಟ್ಲರ್ ಅವರೇ. ಕ್ಯೂಟ್ ಎಂಗಲ್ ಅವರೇ, ಒಂದು ಲೈಕ್ ಅನ್ನು ಕೊಡಿ. ನೈಸ್ ಅಂತಿದ್ದಾರೆ ನೋಡಿ. ನಮ್ಮ ಇವರು ಡಿ ಕಿಚನ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ನಮ್ಮ ಹಿಟ್ಲರ್ ಬ್ರದರ್ ಅವರು ದೀಪಾಸ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೋಡಿ ದೀಪಾಸ್ ಅವರು ಇದ್ದಾರೆ. ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಅವರು ಗ್ಯಾರಂಟಿ 100% ಆಗಿ ರಿಟರ್ನ್ ಕೊಡ್ತಾರೆ. ರಿಟರ್ನ್ ವಾಪಸ್ ತಗೊಳ್ಳೋದಿಲ್ವ ನಂಬಿಕೆ ನನಗೆ ಇದೆ. ಅವರು ಕೊಡ್ತಾರಂತ ನಂಬಿಕೆ ಇದೆ. ಕೊಡಿ ಅವರಿಗೆ. ಓಕೆ ಕೊಟ್ಟಿದ್ದೇನೆ ಅಂತಿದ್ದಾರೆ ನೋಡಿ. ನ್ಯೂ ಮೆಂಬರ್ ಸಬ್ಬಾಗಿ ಅಂತಿದ್ದಾರೆ ವೀಣಾ ಅವರು. ನೋಡಿ ವೀಣಾ ಅವರೇ, ದೀಪಸ್ ಅವರಿದ್ದಾರೆ, ಅವರಿಗೆ ಕೊಡಿ, ಅವರು ರಿಟರ್ನ್ ಕೊಡ್ತಾರೆ. ಹಿಟ್ಲರ್ ಅವರು ಪಿನ್ ಐಡಿ ಅವರಿಗೆ ರಿಟರ್ನ್ ಕೊಡ್ಲಿಕ್ಕೆ ನಾನು ಅಕ್ಕ ಆಲ್ ಬೆಸ್ಟ್. ಸಾರಿ ಬೆಸ್ಟ್, ಈಗ ಹಾಕ್ತೀನಿ. ನಾನು ಅದೇ ಅನ್ಕೊಂಡೆ, ಯಾರು ಕೊಡ್ಲಿತ್ತು ನೀನಂತ ನನಗೆ ಗೊತ್ತಾಗಿಲ್ಲ. ತಮ್ಮ ಪ್ಲೀಸ್ ಸಾರಿ. ನೀನು ತಮ್ಮ ಅಲ್ವಾ, ಅಡ್ಜಸ್ಟ್ ಮಾಡ್ಕೋ. ಈಗ ಮಾಡ್ತೀನಿ, ಇದು 5 ನಿಮಿಷ ಬಿಟ್ಟು ನಿಂದೆ ಪಿನ್ ಮಾಡ್ತೀನಿ ಆಯಿತಾ. ಸಾರಿ. ಮೋಹನ್ ವೀಣಾ ಅಂತಿದ್ದಾರೆ ನೋಡಿ, ಸೂಪರ್ ಸಪೋರ್ಟಲ್ಲಿದ್ದಾರೆ. ಹಿಟ್ಲರ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ ನೋಡಿ. ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಮಿಸ್ ಹಿಟ್ಲರ್ ಗಿಫ್ಟ್ ರಿಟರ್ನ್ ಮಾಡಿ. ವೀಣಾ ಅವರು ಬೆಸ್ಟ್ ಮಾತಾಡಲ್ಲ ನನ್ನ ಜೊತೆ. ಯಾಕೆ ವೀಣಾ ಅವರೇ ಬೆಸ್ಟ್ ಮಾತಾಡಲ್ಲ?
ಶೈಲು ಅವರು ಬಂದರು. ಹೆಲೋ ಹೆಲೋ ಹೆಲೋ, ವೆಲ್ಕಮ್ ವೆಲ್ಕಮ್, ಸಪೋರ್ಟ್ ಸಪೋರ್ಟ್ ಅಂತೆ. ವೀಣಾ ಅವರು ಊಟ ಆಯ್ತಾ? ಊಟ ಆಯಿತು, ನಂದು ಊಟ ಮಾಡಿ ಬಂದೆ ನಾನು. ಆರ್ ಅಡಿಗೆ ಮನೆ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಆರ್ ಅಡಿಗೆ ಮನೆಯವರೇ ಗಿಫ್ಟ್ ರಿಟರ್ನ್ ಕೊಡಿ ಜಾಸ್ತಿ ಅವರಿಗೆ. ಕ್ಯೂಟ್ ಎಂಗಲ್ ಅವರು ದೀಪಾಸ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ದೀಪಾಸ್ ಅವರೇ ಕ್ಯೂಟ್ ಎಂಗಲ್ ಅವರಿಗೆ ರಿಟರ್ನ್ ಮಾಡಿ. ಅಕ್ಕ ಅನ್ಸಬ್ ಮಾಡ್ಕೊಂಡೆ ಮತ್ತೆ ಗಿಫ್ಟ್ ಕೊಡಿ ಅಂತ ಕೇಳ್ತಾರೆ ಜನ. ಹೌದಾ? ಯಾರದು? ನಾನು ಮೆನ್ಷನ್ ಮಾಡ್ತೀನಿ ಅವರಿಗೆ. ಯಾರು ಅನ್ಸಬ್ ಮಾಡಿ ಮತ್ತೆ ಗಿಫ್ಟ್ ಕೊಡಿ ಅಂದಿದ್ದು? ಹಿಟ್ಲರ್ ಅವರು ರಿಟರ್ನ್ ಮಾಡ್ತೀನಿ ಗಿಫ್ಟ್ ಅಂತಿದ್ದಾರೆ ನೋಡಿ. ಹಿಟ್ಲರ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನೋಡಿ. ಲೈಫ್ ಇದ್ದು ರಂಜು ಅವರಿದ್ದಾರೆ ನೋಡಿ. ಸ್ವಾತಿ ಅವರಿದ್ದಾರೆ ನೋಡಿ. ಸ್ವಾತಿ ಅವರು ಡನ್ ಅಂತಿದ್ದಾರೆ ನೋಡಿ. ನನಗೂ ಬೇಜಾರಾಗುತ್ತೆ, ಎಲ್ಲರೂ ರಿಟರ್ನ್ ತಗೋತಿದ್ದಾರೆ ಅನ್ನುವಾಗ ಯಾಕೆ ಹೀಗೆ ಮಾಡ್ತೀರಾ? ಎಂತಕ್ಕೆ ನೀವು ಹಾಗೆ ಮಾಡ್ತೀರಾ? ನನಗೆ ಅದೇ ಬೇಜಾರು. ಸ್ವಾತಿ ಡನ್, ಓಕೆ ಡನ್ ಅಂತಿದ್ದಾರೆ ನೋಡಿ. ಸ್ವಾತಿ ಡನ್ ಅಂತಿದ್ದಾರೆ. ಯಾರೆಲ್ಲ ಲೈಕನ್ನು ಕೊಟ್ಟಿಲ್ಲ ನಂದು, ನನ್ನ ಲೈಕ್ ಆದರೂ ಕೊಡಿ ನನಗೆ. ಆರ್ ಅಡಿಗೆ ಅವರು ನಿಜಸ್ವಿನಿ 725 ಡನ್ ಅಂತೆ ನೋಡಿ. ಕ್ಯೂಟ್ ಎಂಗಲ್ ರಿಟರ್ನ್ ಅಂತಿದ್ದಾರೆ. ಬೆಸ್ಟ್ ಅವರು ವೀಣಾ ಆರಾಧ್ಯ, ನಾನು ನಿಮ್ಮ ಲೈವ್ ಬಂದಿದ್ದೇನೆ, ಹಾಗೆ ಮಾತಾಡೋಣ, ಚೆಕ್ಕಿಟ್ ಬಂದಿದ್ದಾರಂತೆ ನೋಡಿ. ನನ್ನ ಹಾಗೆ ಈಗ ಯಾರು ಬಂದದ್ದು ನನಗೆ ಗೊತ್ತಾಗ್ತಿಲ್ಲ. ಹಾಗೆ ಆಯ್ತಾ ಅಂತ ನಿಮಗೂ ಕೂಡ. ಹಿಟ್ಲರ್ ರಿಟರ್ನ್ ಗಿಫ್ಟ್ ಕೊಡಿ. ಹಿಟ್ಲರ್ ಅವರೇ ರಿಟರ್ನ್ ಕೊಡಿ ವೈಶು ಅವರಿಗೆ. ಶೈಲು ರಿಟರ್ನ್ ಡನ್ ಥ್ಯಾಂಕ್ ಯು ಅಂತಿದ್ದಾರೆ ವೀಣಾ ಅವರು. ಹಿಟ್ಲರ್ ರಿಟರ್ನ್ ಮಾಡಿ ಅಂತಿದ್ದಾರೆ ನಿವಿಜಾಸ್ವಿ ಅವರು. ಹಿಟ್ಲರ್ ಅವರೇ ನಿವಿಜಾಸ್ವಿ ಅವರಿಗೆ ಮತ್ತು ವೈಶು ಅವರಿಗೆ ರಿಟರ್ನ್ ಮಾಡಿ. ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ, ಮಾಡ್ತಾರಂತೆ ನೋಡಿ. ಕ್ಯೂಟ್ ಎಂಗಲ್ ರಿಟರ್ನ್ ಮಾಡಿ. ಕ್ಯೂಟ್ ಎಂಗಲ್ ಅವರೇ ಪ್ಲೀಸ್ ರಿಟರ್ನ್ ಮಾಡಿ. ಲೈಫ್ ಇದ್ದು ರಂಜು ಪ್ಲೀಸ್ 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 ಪಿ ಅಂತಿದ್ದಾರೆ ನೋಡಿ. ಸಪೋರ್ಟು ಆರ್ ಅವರು ಸೂಪರ್ ಸಪೋರ್ಟ್ ಅಲ್ಲಿ ಪಿ ಕೈಂಡ್ ಅಂತಿದ್ದಾರೆ. ಲೈಫ್ ಬಂದೆ ನಾನು, ನೀವು ಸಪೋರ್ಟ್ ಮಾಡ್ತೀರಿ. ಯಾರು ಗಿಫ್ಟ್ ವಾಪಸ್ ತಗೋಬೇಡಿ ಪ್ಲೀಸ್. ಎಲ್ರಿಗೂ ಹೆಲ್ಪ್ ಆಗಬೇಕಂತ ಆಸೆ ನಿಮಗೂ ಇದ್ದಾರೆ. ಎಲ್ರಿಗೂ ಇದು ಮಾಡುವ ನಾವು. ನನಗೂ ಬೇಜಾರು ಹಿಡಿದು ಹೋಗ್ತದೆ, ನೀವೆಲ್ಲ ಗಿಫ್ಟ್ ತಗೊಳ್ತಾರೆ ಅನ್ನುವಾಗ. ನಂದು ಎಷ್ಟು ತಗೊಂಡು ನನಗೊಂದು ಯಾರಾದರೂ ಗಿಫ್ಟ್ ಕೊಟ್ಟಿಲ್ಲ ಅಂದರೆ ಕೊಡಿ. ಗುಡ್ ಈವ್ನಿಂಗ್ ಅಲ್ವಿನ್ ಬ್ಲಾಗ್ಸ್ ಅವರು. ಹಾಯ್ ವೆಲ್ಕಮ್. ಶೈಲಿ ಅವರು ದೀಪಾ ರಿಟರ್ನ್ ಕರು. ದೀಪಾ ಅವರೇ ರಿಟರ್ನ್ ಮಾಡಿ. ಗುಡ್ ಈವ್ನಿಂಗ್ ನಿಜಸ್ವಿನಿ ಹೇಳ್ತಾರೆ. ತುಂಬ ದುರ್ಗಾ ಅವರು ಸಕು ತಾಯಿಗೆ ಗಿಫ್ಟ್ ಡನ್. ಶೈಲು ಅವರೇ ಡನ್ ಅಂತೆ ನೋಡಿ. ದುರ್ಗಾ ಅವರು ಪ್ಲೀಸ್ ರಿಟರ್ನ್. ಶೈಲುಜಿ ಪ್ಲೀಸ್ ರಿಟರ್ನ್. ದುರ್ಗಾ ಲಕ್ಷ್ಮಿ, ಅಲ್ವಿನ್, anyone name guys, please connect with us and send a gift for give return 24 hours. Oh diva, super support. Sunita blog zain super support. ಶೈಲು ಅವರು ಪಿನ್ ಐ ಡಿ ರಿಟರ್ನ್ ಕರೋ. ಪಿನ್ ಐ ಡಿ ಶೈಲು ಅವರಿಗೆ ರಿಟರ್ನ್ ಮಾಡಿ. ಸಪೋರ್ಟ್ ಬೆಸ್ಟ್ ಅವರ್ ಸಪೋರ್ಟ್. ಅಯ್ಯಮ್ಮ. Alvin Blogs, please give me like video. ಅಯ್ಯೋ ಬೊಬ್ಬೆ ಹಾಕಿ ನಾನು ಸುಸ್ತಾಗಿ ಹೋಗ್ತೀನಿ. ಥ್ಯಾಂಕ್ ಯು ವಾಚಿಂಗ್ ದಿಸ್ latest sentiment. You enjoyed this video. Please subscribe to our channel Teaching Tourist. अल्विन ब्लॉग्स प्लीज़ मेरा चैनल को सब करो. मेरा चैनल को सब नहीं होएगा तो करो, मैं रिटर्न देगी. ನಮಿತಾ ಅಕ್ಕ ಹಾಯ್, ಸುನಿತಾ ಅಕ್ಕ ಹಾಯ್ ಅಂತಿದ್ದಾರೆ ನೋಡಿ.
ಜಾಯ್ಸಪ್ ಮಲೆನಾಡು ಅವರು ಬಂದರು, ನೀವು ಕನೆಕ್ಟ್ ಆಗಿ ಅಂತಿದ್ದಾರೆ ನೋಡಿ. ಕನೆಕ್ಟ್ ಆಗಿ ಅವರಿಗೆ ಜಾಯ್ಸಪ್ ರಿಟರ್ನ್ ಕೊಡ್ತಾರಂತೆ, ಕಮೆಂಟ್ ಮಾಡಬೇಕಂತೆ ನೋಡಿ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸೂಪರ್ ಸಪೋರ್ಟ್ ಸೂಪರ್ ಸಪೋರ್ಟ್ ಸೂಪರ್ ಸಪೋರ್ಟ್. ಯಾರೆಲ್ಲ ಲೈಕನ್ನು ಕೊಟ್ಟಿಲ್ಲ ಒಂದು ಲೈಕನ್ನು ಕೊಡಿ. ಬಂದಿಲ್ಲ ಹಿಟ್ಲರ್ ಸರ್, ನಂದು ಅಷ್ಟೇ ಸಬ್ಬು ಇನ್ಕ್ರೀಸ್ ಆಗಿಲ್ಲ ನೋಡಿ. ಬಂದಿಲ್ಲ ಅಂತೆ ಹಿಟ್ಲರ್ ಅವರೇ, ಅಪ್ಡೇಟ್ ಆಗುತ್ತೆ. ಸೂಪರ್ ಸಪೋರ್ಟ್ ಅಲ್ಲರೆ ನೀವು ಜಸ್ವಿ ಅವರು ಎಲ್ರಿಗೂ ಕೊಟ್ರ. ನೀವು ಜಸ್ವಿ ಪ್ರೀತಿ ಕುಮಾರ್ ಸೂಪರ್ ಸಪೋರ್ಟ್ ಬರುತ್ತೆ ಲೇಟಾಗಿ ಅಂತಿದ್ದಾರೆ ನೋಡಿ. ಲೈಕ್ ಕೊಡಿ. ಲೈಕ್ ಕೊಡದಿದ್ದವರು ಮಾಡೂರ್ ಬ್ಲಾಗ್ಸ್ ಅವರು ಬಂದರು. ಹಾಯ್ ಮಾಡೂರ್ ಅವರೇ, ವೆಲ್ಕಮ್ ವೆಲ್ಕಮ್. ಹಿಟ್ಲರ್ ಮತ್ತೆ ಮಾಡ್ತೀನಿ. ಮಾಡೂರ್ ಅವರೇ ವೆಲ್ಕಮ್ ನೋಡಿ. ಮಾಡೂರ್ ಬ್ಲಾಗ್ಸ್ ಅವರಿದ್ದಾರೆ, ನ್ಯೂ ಮೆಂಬರ್. ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಬೆಸ್ಟ್ ಅವರೇ ಇದ್ದೀರಾ? ಬೆಸ್ಟ್ ಕೋಪ ಬಂತ ನಿಮಗೆ? ಬೆಸ್ಟ್ ಅವರೇ ಒಂದು ಪಿನ್ ಮಾಡಿ ಅಂತ ಕಮೆಂಟ್ ಹಾಕಿ. ಮಾಡ್ತೀನಿ, ನೀವು ಆವಾಗ ಅಂದ್ರೆ ಅಲ್ವಾ 5 ನಿಮಿಷ ಎಲ್ರದ್ದು ಮಾಡ್ತೀನಿ ನಾನು. ಮಿಸ್ಟರ್ ಹಿಟ್ಲರ್ ಗಿಫ್ಟ್ ರಿಟರ್ನ್ ಮಾಡಿ, ಇನ್ನೊಂದು ಸಲ ಮಾಡ್ತೀನಿ ನೋಡಿ ಅಂತಿದ್ದಾರೆ ನೋಡಿ. ಮಾಡೂರು ಲೈಕ್ ಡನ್ ಕೊಟ್ಟೆ, ಹೌದಾ? ಬೆಸ್ಟ್ ತಮ್ಮ, ಓ ಬೆಸ್ಟ್ ತಮ್ಮ, ಒಂದು ಪಿನ್ ಮಾಡಿ ಅಂತ ಕಮೆಂಟ್ ಹಾಕು. ನ್ಯೂ ಮೆಂಬರ್ ಕನೆಕ್ಟ್ ಮೀ ಅಂತಿದ್ದಾರೆ ನೋಡಿ ವೈಶು ಅವರು. ವೈಶು ನೀನು ಅಂದಿಯಾ ಪಿನ್ ಮಾಡಲಿಕ್ಕೆ? ಸಾರಿ ಈಗ ಮಾಡ್ತೀನಿ ಆಯಿತಾ, ನೆನಪೋಗುತ್ತೆ. ನವೀನ್ ಮಾಡೂರು ರಿಟರ್ನ್ ಪ್ಲೀಸ್. ನವೀನ್ ಅವರು ಮಾಡೂರು ಅವರೇ ಪ್ಲೀಸ್ ರಿಟರ್ನ್ ಮಾಡಿ ನೋಡಿ. ನವೀನ್ ಅವರಿಗೆ ಯಾರೆಲ್ಲ ಒಂದು ಲೈಕನ್ನು ಕೊಟ್ಟಿಲ್ಲ ಆದರೆ ನನಗೊಂದು ಲೈಕನ್ನು ಕೊಡಿ. ಲೈಕ್ ಕೊಟ್ಟಿಲ್ಲ ಅಂದರೆ ಬೇಜಾರಾಗುತ್ತೆ. ಸಾರಿ, ನನ್ನ ಮೊಬೈಲ್ ಬ್ಲ್ಯಾಕ್ ಆಯಿತು, ಅದಕ್ಕೆ ಸ್ವಲ್ಪ ಒಂದು ಕಲರ್ ಕೊಟ್ಟು ಬರ್ತೀನಿ. ಅದರ ಟೈಮ್ ಆಗುವಾಗ ಅದು ಮಲಗ್ತದೆ. ನನ್ನ ಮೊಬೈಲ್ದ ಇದೇ ಆಗಿ ಆನೆಸ್ಟ್ ರಿಟರ್ನ್ ಗಿಫ್ಟ್, ಆನೆಸ್ಟ್ ಟ್ಯಾಗ್ ರಿಟರ್ನ್ ಗಿಫ್ಟ್ ಆಯಿತು. ಗಿಫ್ಟನ್ನ ಎಲ್ಲರೂ ರಿಟರ್ನ್ ಗಿಫ್ಟ್ ಆಯ್ತಂತೆ, ಎಲ್ಲರೂ ಗಿಫ್ಟ್ ಮಾಡಿ ಅಂತಿದ್ದಾರೆ. ಮಾಡೂರು ಡನ್ ಅಂತಿದ್ದಾರೆ ನೋಡಿ. ಮಾಡೂರು ಅವರೇ ಡನ್ ಅಂತೆ ನೋಡಿ. ನಿಮಗೆ ಇವರು ನಿವಿಜಸ್ವಿ ಅವರು ಕೊಟ್ಟರು ನೋಡಿ. ಮಾಡೂರು ಅವರೇ ಪ್ಲೀಸ್ ರಿಟರ್ನ್ ಕೊಡಿ. ಕೂರ್ಗ್ ಅವರೇ ನೀವು ನಮ್ಮ ಕಮೆಂಟನ್ನು ಓದಿಲ್ಲ ಅಂತಿದ್ದಾರೆ. ಸಾರಿ, ಯಾರ್ದು ಕಮೆಂಟ್ ಓದಿಲ್ಲ ಅಂದರೆ ಸಾರಿ. ನನ್ನ ಕಣ್ಣಲ್ಲಿ ನೀರು ಬರ್ತಾ ಉಂಟು, ಯಾಕಂತ ಗೊತ್ತುಂಟಾ? ನನಗೆ ಮೊಬೈಲ್ ನೋಡಿದರೆ ಹಾಗೆ ಆಗುತ್ತದೆ. ಈಗ ಚಸ್ಮಾ ಇಲ್ಲ, ಚಸ್ಮಾ ನಾಳೆ ಮಧ್ಯಾಹ್ನ ನಂತರ ಬರುವುದು. ನೋಡಿ 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 ನೀರು ಬರ್ತಾ ಉಂಟು ಕಣ್ಣಲ್ಲಿ. ಸಾರಿ, ಓದಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಮೆಸೇಜು ಚಸ್ಮೆ ಇದ್ದರೆ ಓದಲಿಕ್ಕೆ ಖುಷಿ ಆಗುತ್ತೆ. ಕಣ್ಣಲ್ಲಿ ನೀರು ಬರಲಿಕ್ಕೆ ಶುರುವಾಯಿತು. ಆಗುತ್ತೆ, ಏನು ಮಾಡೋದು, ಆಗುತ್ತೆ, ಎಂಥದ್ದು ಮಾಡೋದು. ಕಣ್ಣಲ್ಲಿ ನೀರು ಬರ್ತಾ ಉಂಟು ನನಗೆ. ಬಾಯ್ ಸಿಸ್, ಗುಡ್ ನೈಟ್. ಗುಡ್ ನೈಟ್ ನವೀನ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಇಷ್ಟವರೆಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ ನಿಮಗೆ. ಗಿಫ್ಟ್ ಎಲ್ಲ ಸಿಗ್ತಾ ನವೀನ್ ಅವರೇ ನಿಮಗೆ? ನೈಸ್ ಅಂತಿದ್ದಾರೆ ಸ್ವಾತಿ ಅವರು. ಬೆಸ್ಟ್ ಅವರು. ಕಮಲಾಕ್ಷಿ ಕುಮಾರ್ ಗಿಫ್ಟ್ ಡನ್ ಅಂತಿದ್ದಾರೆ. ಕಮಲಾಕ್ಷಿ ಕುಮಾರಿ ಅವರೇ ಗಿಫ್ಟ್ ಡನ್. ಬೆಸ್ಟ್ ಅವರು. RR ಬ್ಲಾಗ್ಸ್ ಅವರೇ ರಿಟರ್ನ್ ಡನ್ ಅಂತಿದ್ದಾರೆ. ಹಿಟ್ಲರ್ ಬ್ರೂ ಬಂದಿಲ್ಲಂತೆ ನೋಡಿ. ಕೊಟ್ಟಿದ್ದೀನಿ ನಿಜವಾಗ್ಲೂ ಅಂತಿದ್ದಾರೆ. ಅದು ನೋಡಿ ಮೆಸೇಜ್ ಯಾವುದಕ್ಕೆ ಹಾಕಿದ್ದಾರೆ ಅಂತ ಗೊತ್ತಾಗ್ತದೆ ಆಗ. ಧನಲಕ್ಷ್ಮಿ ಗಿಫ್ಟ್ ಕೊಡಿ ಅಂತಿದೆ ಹಿಟ್ಲರ್ ಅವರು. ಯಾರಾದರೂ?
2 ಸಲ ಚೆಕ್ ಮಾಡಿದ್ದೀನಿ, 2 ಸಲ ಮಾಡಿದಾರಂತೆ ನೋಡಿ. ಊರ್ಗವ್ರೆ ಟೈಮಿಂಗ್ ಆಗಲಿ ಕನ್ಫರ್ಮ್ ಕೂಡ ಮಾಡ್ತೀನಿ. ನೀವು ವಾಪಸ್ ತಗೊಂಡ್ರು ನನ್ನ ಸಪೋರ್ಟ್ ಹಾಗೇ ಇರುತ್ತೆ. ಹೌದೌದು, ನಾನು ಕೂಡ ಹಾಗೇ ಇವರೇ. ನನಗೆ ಯಾರು ವಾಪಸ್ ತಗೊಂಡ್ರು ನಾನು ಅವರ ಸಪೋರ್ಟನ್ನು ವಾಪಸ್ ತಗೊಳ್ಳೋದಿಲ್ಲ. ಒಮ್ಮೊಮ್ಮೆ ಅಷ್ಟು ನನ್ನ ಮೆಸೇಜ್ ಕೇರ್ಲೆಸ್ ಮಾಡ್ತಾರಲ್ವ ಒಂದೊಂದು ಇದ್ದವ್ರೆ ಈಗೆಲ್ಲ, ಅವರಿಗೆ ನಾನು ಮತ್ತೆ ಅಲ್ಲೇಸ್ ಮಾಡ್ತೀನಿ. ಮಂತ್ರಾಲಯ ವಿಡಿಯೋ ನೋಡಿದಾರಂತೆ ನೋಡಿ. ಸಾರಿ, ಕಣ್ಣು ನೀರು ಬರ್ತುಂಟು ಕಣ್ಣಲ್ಲಿ. ಚಸ್ಮಾವನ್ನು ತೆಗೆದುಟ್ಟು ನನಗೆ ಮೋಸ ಮಾಡಿದರು ನಮ್ಮ ಹಾಸ್ಪಿಟಲ್ ಅವರು. ನಾಳೆ ವಸ್ತು ಚಸ್ಮಾ ಬರ್ತದೆ ನನ್ನದು. ಅಯ್ಯಪ್ಪ, ಎಲ್ಲರೂ ಮೆಸೇಜ್ ಮಾಡಿ ಇದ್ದೀನಿ. ಓದಿಲ್ಲ ಅಂದರೆ ನಾಳೆಯಿಂದ ಖಂಡಿತವಾಗಿಯೂ ಸರಿಯಾಗಿ ಓದ್ತೀನಿ ಮಧ್ಯಾಹ್ನದ ನಂತರ. ಸಾರಿ ಎಲ್ರಿಗೂ ಮೆಸೇಜ್ ಓದಿಲ್ಲ ಅಂತ. ನೀವು ಸಪೋರ್ಟ್ ಮಾಡಿ ಪ್ಲೀಸ್. ಕಣ್ಣು ಅಂದರೆ ಕಣ್ಣು ನೋವು ಹಿಡಿಯುತ್ತದೆ ನನಗೆ. ಚಸ್ಮಾ ಇಲ್ಲ ಅಂದರೆ ಚಸ್ಮಾ ಒಂದು ಸ್ವಲ್ಪ ಎಷ್ಟೋ ತನಕ ಓದಿದೆ ನೋಡಿ, ನೀರು ಬರ್ತುಂಟು ಕಣ್ಣ. ಚಸ್ಮಾ ಬೇಕೇ ಬೇಕು ನನಗೆ. ಮಾಡೂರು ಅವರೇ ಕೊಡಿ, ಲಕ್ಷ್ಮಿ ಅವರೇ ಒಬ್ರಿಗೊಬ್ರು ಕೊಡಿ. ಯಾರು ಕೂಡ ಹಾಗೆ ಇಟ್ಕೋಬೇಡಿ, ಯಾರು ಕೂಡ. ಎಲ್ಲರೂ ಅವರವರ ಗಿಫ್ಟ್ ಅವರವರಿಗೆ ಕೊಡಲೇಬೇಕು ನೋಡಿ. ನಮ್ಮ ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಬೆಸ್ಟ್ ಅವರು ಕೊಡಿ ಅವರಿಗೆ. ಅವ್ರು ಕೊಡ್ತಾರೆ, ಅವರು ರಿಟರ್ನ್ ಕೊಟ್ಟೇ ಕೊಡ್ತಾರೆ. ನಮ್ಮ ಬೆಸ್ಟ್ ತಮ್ಮ ನೋಡಿ. ವೈಶು ಅವರಿದ್ದಾರೆ, ನನಗೆ ಮೆಸೇಜ್ ಡಿಮ್ ಆಗ್ತಾ ಉಂಟು. ಬೆಸ್ಟ್ ಅವರಿದ್ದಾರೆ. ದುರ್ಗಾಲಕ್ಷ್ಮಿ ಕಮೆಂಟ್ ಮಾಡಿ, ದುರ್ಗಕ್ಕ ಕಮೆಂಟ್ ಮಾಡಿ. ಮೆಸೇಜ್ ಮಾಡ್ತಾ ಇರಿ. ಬಂದೆ, ಮಗ ಎದ್ದ ಹಾಗೆ ಬಂದೆ. ಆಮೇಲೆ ಮಲಗಿಸಿ ಬರ್ತೀನಿ. ಅದೇ ಕಡೆ ಇಟ್ಟಿದ್ದೀನಿ ಮೊಬೈಲ್. ಪ್ಲೀಸ್ ಯಾರು ಗಿಫ್ಟ್ ವಾಪಸ್ ತಗೋಬೇಡಿ. ಎಲ್ರಿಗೂ ಅವರವರ ಗಿಫ್ಟನ್ನು ಕೊಡಿ. ಬಂದೆ, ಮೆಸೇಜ್ ಹಾಕಿ ಸಪೋರ್ಟು. ಬಂದೆ. ವೈಶು ಅವರಿದ್ದಾರೆ, ನೀವು ಜಾಸ್ತಿ ಅವರಿದ್ದಾರೆ. ಬೂಸ್ಟ್ ಅವರು ಬಂದರು ಮತ್ತೆ ಪುನಃ ನೋಡಿ. ವೈಶು ಇವಾಗ ಸ್ವಲ್ಪ ಓದಲಿಕ್ಕೆ ಕಷ್ಟ ಆಗ್ತುಂಟು ನನಗೆ, ಕಣ್ಣದ್ದು ಪ್ರಾಬ್ಲಮ್ ಬರುತ್ತದೆ. ಲೈಫ್ ಇದ್ದು ರಂಜು. ಅಪ್ಪು ಅವರು ಬಂದರು ನೋಡಿ, ತುಂಬ ಜನ ಬಂದರು. ಅಪ್ಪು ಅವರೇ ಒಂದು ಲೈಕನ್ನು ಕೊಡಿ ಪ್ಲೀಸ್, ಒಂದು ಲೈಕ್ ಕೊಡಿ. ವೈಶು ಅವರು ನೋ ಬೂಸ್ಟ್ ಅಂತಿದ್ದಾರೆ. ಸ್ವಾತಿ ಬ್ಲಾಗರ್ ಯಾರು ರಿಟರ್ನ್ ತಗೋಬೇಡಿ. ಹೌದು ವೈಶು, ವಾಪಸ್ ತಗೋಬೇಡ. ವೈಶು ವಾಪಸ್ ತಗೋಬೇಡ ಅಂತಿದ್ದಾರೆ ನೋಡಿ. ವೈಶು ನಾಳೆ ಲೈವ್ ನಂದು ಮಾಡು, ಬೂಸ್ಟ್ ವಾಪಸ್ ಮಾಡಿ. ಬೂಸ್ಟ್ ವಾಪಸ್ ಮಾಡಬೇಕಂದ್ರೆ ನೋಡಿ ನಿವಿ ಜಾಸ್ತಿ ಅವರಿಗೆ. ದುರ್ಗಾ ಗಿಫ್ಟ್ ಕೊಡಿ, ದುರ್ಗಾಲಕ್ಷ್ಮಿ ಅವರಿಗೆ ಗಿಫ್ಟ್ ಕೊಡಿ. ನಿವಿ ಜಾಸ್ವಿ ಕೊಟ್ಟಿದ್ದೀನಿ.
ನೀವು ರಿಟರ್ನ್ ಮಾಡಿ ನೋಡಿ, ಮೆಸೇಜ್ ಬಂದ್ರಾದರೂ ಸ್ವಲ್ಪ ನೋಡಿ ರಿಟರ್ನ್ ಮಾಡಿ. ಪಾಪ ಅವರು ಕೂಡ ಎಷ್ಟು ಎಷ್ಟು ಕೊಡಿ 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 ಅವರೇ. ಅಪ್ಪು ಅವರೇ, ನೀವು ಯಾವತ್ತೂ ನನಗೊಂದು ಲೈಕ್ ಕೊಡುವುದೇ ಇಲ್ಲ. ಈಗ ಇವತ್ತಾದರೂ ಒಂದು ಲೈಕನ್ನು ಕೊಡ್ತೀರಾ ಅಪ್ಪು ಅವರೇ? ಥ್ಯಾಂಕ್ ಯು ವೈಶು ಅವರೇ, ಥ್ಯಾಂಕ್ ಯು ಅಪ್ಪು ಅವರೇ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ನನಗೆ ತುಂಬ ಹೃದಯದ ಧನ್ಯವಾದ ನಿಮಗೆ. ನಾಳೆ ಖಂಡಿತವಾಗಿಯೂ ಮೆಸೇಜ್ ಓದ್ತೀನಿ. ಕೊಟ್ಟೆ ಅಂತಿದ್ದಾರೆ ಬೂಸ್ಟ್ ಅವರು. ನೋಡಿ, ಕಣ್ಣು ನೋವು ಬರ್ತುಂಟು, ಅದು ಮೊಬೈಲ್ ನೋಡಿ. ಚಸ್ಮಾ ಇಲ್ಲದೆ ನೋಡ್ಲಿಕ್ಕೆ ಆಗಲ್ಲ ನನಗೆ. ಲೈಫ್ ಇದ್ದು ಅಪ್ಪು ಅಂತಿದ್ದಾರೆ. ಬೆಸ್ಟ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ ನೋಡಿ. ಹಾಂ, ಬೂಸ್ಟ್ 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 ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಬೆಸ್ಟ್ ವೈಶು. ಮಂತ್ರಾಲಯಕ್ಕೆ ಹೋಗಿದ್ದೀರಾ? ದುರ್ಗಾಲಕ್ಷ್ಮಿ ಅವರು ಸ್ವಲ್ಪ ಸಪೋರ್ಟ್ ಅಲ್ದಿರಿ. ದುರ್ಗಾ ಅವರೇ ನೋಡಿ, ಅವರಿಗೆ ನಿವಿಜಾಶ್ರೀ ಅವರಿಗೆ ಗಿಫ್ಟ್ ಕೊಡಿ ರಿಟರ್ನ್. ಬೂಸ್ಟ್ ಅವರೇ ರಿಟರ್ನ್ ಕೊಡಿ. ರಮ್ಯಾ ಅಂತಿದ್ದಾರೆ ನೋಡಿ. ಬೂಸ್ಟ್ ಅವರೇ ಬೆಸ್ಟ್ ಅವರಿಗೆ ರಿಟರ್ನ್ ಕೊಡಿ. RR ಅವರಿದ್ದಾರೆ. ಥ್ಯಾಂಕ್ ಯು ದುರ್ಗಾಲಕ್ಷ್ಮಿ ಅಂತಿದ್ದಾರೆ ನೋಡಿ. ಇವರು ಕೊಡ್ತಾ ಇದ್ದಾರೆ, ನಾನು ಓದ್ಬೇಕಂತೇನೇ ಇಲ್ಲ ಅವರಿಗೆ. ಬೂಸ್ಟ್ 39 ಡನ್ ಅಂತಿದ್ದಾರೆ ನೋಡಿ. ನಿವಿಜಾಶ್ವಿ ಬೂಸ್ಟ್ ಅವರು. ವೈಶು ಯಾವತ್ತು ಹೋಗಿದ್ದೀಯಾ ಫಸ್ಟು? ಹರೀಶ್ ಅವರು ಬಂದರು. ಹಾಯ್ ಹರೀಶ್ ಅವರೇ, ವೆಲ್ಕಮ್ ವೆಲ್ಕಮ್ ಹರೀಶ್ ಅವರೇ, ವೆಲ್ಕಮ್. ಪ್ಲೀಸ್ ಲೈಕ್ ಕೊಡಿ, ಲೈಕ್ ಗಿವ್ ಮಿ ಲೈಕ್ ಎವ್ರಿ ಡೇ. ಊಟ ಆಯ್ತಾ? ಆಯಿತು ಸಿಸ್, ನಂದು ಊಟ ಆಯಿತು. ಊಟ ಆಗಿ ಬಂದೆ, ಇಲ್ಲಾದ್ರೆ ನಿಮ್ಮ ಬೊಬ್ಬೆ ಹಾಕ್ಲಿಕ್ಕೆ ಆಗಲ್ಲ. ನಿವಿಜಾಶ್ರೀ ಬ್ಲಾಗ್ಸ್ ಅವರು ಆಯ್ ಅಂತಿದ್ದಾರೆ. ಊಟ ಮಾಡಿದ್ರಾ? ಹೌದು, ಊಟ ಮಾಡಿದ್ದೆ. ನೀವು ಮಾಡಿದ್ರಾ ಹರೀಶ್ ಅವರೇ? ಹರೀಶ್ ಅವರೇ ಒಂದು ಲೈಕ್ ಕೊಡಿ ಪ್ಲೀಸ್, ಒಂದು ಲೈಕ್ ಪ್ಲೀಸ್. ಅಪ್ಪು ಅವರೇ ಒಂದು ಲೈಕನ್ನು ಕೊಡಿ. ಹರೀಶ್ ಅವರೇ ಒಂದು ಲೈಕ್ ಕೊಡಿ. ಅಪ್ಪು, ಓ ಅಪ್ಪು ಒಂದು ಲೈಕ್ ಕೊಡಿ. ಸುರೇಶ್ ಅವರು ಬಂದರು. ಸುರೇಶ್ ಪೂಜಾರಿ ಅವರು. ಹಾಯ್ ಸುರೇಶ್ ಪೂಜಾರಿ ಅವರೇ, ವೆಲ್ಕಮ್. ಆಯಿತು ಅಂತಿದ್ದಾರೆ. ಹರೀಶ್ ಅವರೇ ಒಂದು ಲೈಕನ್ನು ಕೊಡಿ ಪ್ಲೀಸು. ಸುರೇಶ್ ಅವರೇ ಒಂದು ಲೈಕನ್ನು ಕೊಡಿ. ಅಪ್ಪು ಅವರೇ ಒಂದು ಲೈಕನ್ನು ಕೊಡಿ. ನಾನು ಲೈಕನ್ನು ಬೇಡಿ ನಾನು ಸುಸ್ತಾಗ್ತೀನಿ ಅರ್ಧ. ಅಪ್ಪು ಅವರೇ ರಿಟರ್ನ್ ಮಾಡಿ ಅಂತಿದ್ದಾರೆ. ಮುಖ ತೋರಿಸಿ. ಮುಖ ಯಾಕೆ ಸುರೇಶ್ ಅವರೇ? ನನ್ನ ವಿಡಿಯೋಗೆ ಹೋಗಿ, ಚಾನಲ್ಗೆ ಹೋಗಿ. ನನ್ನ ಚಾನಲಲ್ಲಿ ನನ್ನ ಮುಖ ಇದೆ ನೋಡಿ, ಆಯಿತಾ ಸುರೇಶಣ್ಣ? ಅಲ್ಲಿ ಡೈರೆಕ್ಟ್ ಆಗಿದ್ದೀನಿ ಮುಖದಲ್ಲಿ. ಮುಖ ಉಂಟು ವಿಡಿಯೋದಲ್ಲಿ, ನೋಡಿ ಹೋಗಿ. ವಿಡಿಯೋ ನೋಡಿದಾಗೆ ಆಗ್ತದೆ, ನನ್ನ ಮುಖ ನೋಡಿದಾಗೇನೂ ಆಗ್ತದೆ. ಬೂಸ್ಟ್ ಗಿಫ್ಟ್ ರಿಟರ್ನ್ ಮಾಡಿ. ಬೂಸ್ಟ್ ಅವರೇ ಪ್ಲೀಸ್ ರಿಟರ್ನ್ ಮಾಡಿ ಬೆಸ್ಟ್ ಅವರಿಗೆ. ನೋಡಿ, ದುರ್ಗಾಲಕ್ಷ್ಮಿ ಡನ್ ಅಂತೆ ನೋಡಿ. ನಿವಿಜಾಶ್ರೀ ಅವರೇ ನಿಮಗೆ. ಹರೀಶ್ ಗಿಫ್ಟ್ ಕೊಡಿ ಅಂತಿದ್ದಾರೆ ನೋಡಿ. ಬೂಸ್ಟ್ ನೋ ಗಿಫ್ಟ್ ಕೊಟ್ಟಿದ್ದೀನಿ ನಿಮಗೆ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಹಾಯ್ ಸಿಸ್ಟರ್, ಹಾಯ್. ಕೊಡ್ತೀನಿ, ನೀವು ಕೇಳೋದು ಬೇಡ, ನಾನು ಕೊಡ್ತೀನಿ ಆಯಿತಾ? ಕನೆಕ್ಟ್ ಆಗಿ ಒಬ್ರಿಗೊಬ್ರು. ನಾನು ಚಾನಲ್ ಯಾರ್ದು ಉಂಟಂತ ನನಗೆ ಗೊತ್ತಾಗ್ತದೆ, ಅದಕ್ಕೆ ನಾನು ಅವ್ರಿಗೆ ಬ್ಲೂ ಕೊಡ್ತೀನಿ. ಕೊಟ್ಟೆ ಬ್ಲೂ. ಒಬ್ರಿಗೊಬ್ರು ಕನೆಕ್ಟ್ ಆಗಿ. ರಮ್ಯಾ ಕನ್ನಡ ಬ್ಲಾಗ್ಸ್ ಅವರು. ನಾನೇ ಇದೆಲ್ಲ ಹಾರ್ಲಿಕ್ಸ್ 9 ಕೊಡ್ತೀನಿ ಅಂತ. ಬೆಸ್ಟ್ ಅವ್ರು ಸೂಪರ್ ಸಪೋರ್ಟ್ ರಿಟರ್ನ್ ಮಾಡಿ ಬೂಸ್ಟ್ ಅಂತಿದ್ದಾರೆ. ರಿಟರ್ನ್ ಮಾಡಿ ಬೂಸ್ಟ್ ಅವರೇ ಪ್ಲೀಸ್, ರಿಟರ್ನ್ ಮಾಡಿ ಎಲ್ರಿಗೂ. ಬೂಸ್ಟ್ ಅವರೇ ನ್ಯೂ ಮೆಂಬರ್ ಕನೆಕ್ಟ್ ಆಗಿ ಅಂತಿದ್ದಾರೆ ನೋಡಿ. ಅಪ್ಪು ಅವರು ಗಿಫ್ಟ್ ನೋಡಿ. ನಾನು ಅಪ್ಪು ಅವ್ರ ಹತ್ರ ಆಗದಿಂದ ನನಗೆ ಲೈಕ್ ಕೊಡಿ ಅಂತಿದ್ದೀನಿ. ಅವರಿಗೂ ಲೈಕ್ ಕೊಟ್ಟಿಲ್ಲ ಅಪ್ಪು ಅವರು. ಯಾಕೆ ಅಪ್ಪು ಅವರೇ? ಅಕ್ಕ, ನನ್ನ ಪೇಸ್ ಸಿಗುತ್ತೆ ಫಿಶ್ ಅಡಿಗೆ
ಅಕ್ಕನ ಪೇಸು ಸಿಗುತ್ತೆ ಫಿಶ್ ಅಡಿಗೆಯಲ್ಲಿ. ಆಲ್ರೆಡಿ ಸೂಪರ್ ಸಪೋರ್ಟ್. ಯಾಕೆ ಮುಖ ತೋರಿಸಿ ಅಂತಾರ, ಮುಖದಲ್ಲಿ ನನ್ನ ಇದು ಏನಾದರೂ ಇದೆಯಾ? ಯಾರಾದರೂ ಮುಖ ನೋಡಿ ಸಪೋರ್ಟ್ ಮಾಡ್ತಾರಾ? ಏನೋ ದೇವರೇ ಗೊತ್ತು ಈಗಿನ ಜನ. ಅದಕ್ಕೆ ನಾನು ಅಲ್ಲಿ ಮುಖ ತೋರಿಸ್ಲಿಕ್ಕೆ ನನಗೆ ಇವತ್ತು ನನಗೆ ಕಣ್ಣು ಸ್ವಲ್ಪ ಆಗ್ತಾಯಿಲ್ಲ, ಓದಲಿಕ್ಕೂ ಕೂಡ ಆಗ್ತಾಯಿಲ್ಲ. ಅದಾದರೂ ಓದ್ತಿದ್ದೀನಿ, ನಿಮಗೆಲ್ಲ ಬೇಜಾರಾಗಬಾರ್ದಂತ ಓದ್ತಾ ಇದ್ದೀನಿ ಅಷ್ಟೇ. ಲೈಫ್ ಇದ್ದು ಅಪ್ಪು ಅವರೇ ಕಮೆಂಟ್, ಲೈಫ್ ಇದ್ದು ರಂಜು ಅಪ್ಪು ಅವರೇ ಕಮೆಂಟ್ ಹಾಕಿ ಅಂತಿದ್ದಾರೆ. ಅರಿನಾ ಬೂಸ್ಟ್ ಅಂದರೆ ಏನು ಮತ್ತೆ ಅಂತ? ಅದು ಬೂಸ್ಟ್ ಅಲ್ವಾ? BOST. ಎಂತ ಹೆಸರು ಅಂತೆ ಹರೀಶ್ ಅವರೇ ಅವ್ರದ್ದು ಹೆಸರು ಎಂತ? ಬೂಸ್ಟ್ ಅವ್ರದ್ದು BOST. ಬೂಸ್ಟ್ ಅಂತ ಕರಿಬೇಕು, ಮತ್ತೆ ಎಂತ ಕರಿಬೇಕು? ಪೋಸ್ಟ್ ಅಂತ ಕರಿಬೇಕಾ? ಬೆಂಗಳೂರು ಟೈಗರ್, ಆಯ್ ಬೆಂಗಳೂರು ಫೈಟರ್. ಸ್ವಾತಿ ಹಾಯ್. ನೋಡಿ 46 ಲೈಕ್ ಕೊಟ್ಟಿಲ್ಲ. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಲೈಕ್ ಅನ್ಕೊಡಿ. ಎಂತ ಹೆಸರು ನಿಮ್ಮದು? ಬೂಸ್ಟ್ ಏನು? BOST ಮತ್ತೆ ಎಂತ ಕರಿಬೇಕಪ್ಪ ದೇವ? ನನಗೆ ಮಿಸ್ ಆಗ್ತಾ ಉಂಟು. ಏನು ಕರಿಬೇಕು ನಾನು? ನಿಮ್ದು ಹೆಸರು ಎಂತ? ಬೂಸ್ಟ್ ಹಾರ್ಲಿಕ್ಸ್. ಎಂತ ಹೆಸರು ನಿಮ್ಮದು ಬ್ರದರ್? ನಿಮ್ಮದು ಹರಿನಾ ಮ್ಯಾಂಗ್ಳೂರ್. ನನ್ನ ಕಣ್ಣು ಹೋಯಿತು, ನಂದು ಕಣ್ಣು ಏನೋ ಆಗಿದೆ. ನಾಳೆಯಿಂದ ಸರಿಯಾಗುತ್ತೆ, ನೋವಿದೆ ಸ್ವಲ್ಪ. ಮತ್ತೆಂತ ಉಂಟು? BOST. ಹೌದು BOST. ಮತ್ತೆ ಏನಂತ ನಿಮ್ಮದು ಓದಬೇಕದು? ಹೆಸರು ಏನಿಲ್ಲ, ನಿಮ್ಮದು ಹೆಸರು ಅಂತ ನನಗೆ ಕೊಡಿ, ನಾನು ಅದನ್ನಾದರೂ ಓದ್ತೀನಿ. ಕಣ್ಣು ಸರಿ ಇದೆ ನಂದು, ನಾನು ಓದುವುದು ಸರಿ ಇದೆ ಅಂತ. ನಿಮಗೆ ನಿಮ್ಮದು ಹೆಸರು ಎಂತ? ಹರಿನಾ ಯಾವ ಊರು? ಅಯ್ಯೋ ದೇವಾ, ನಂದು ಉಡುಪಿ. ನಿಮ್ಮ ಲೈವ್ ಎಂತ ಮಾರೆ, ನೀವೀ ಲೈವ್ ಮಾಡಿದ್ದೀರಾ ಅಂತಿದ್ದಾರೆ. ಮತ್ತೆ ನಿಮ್ದು ಹೆಸರೇನು ಅಂತ ಇದು ಮಾಡಿ ಮೆನ್ಷನ್ ಮಾಡಿ ನೋಡಿ. ಅವ್ರದ್ದು ಹೆಸರು ಅದೇ ಅಲ್ವಾ? ಎಷ್ಟು ಗಿಫ್ಟ್ ಬೇಡ ವೈಶು ಅವರೇ, ಅವ್ರದ್ದು ಹೆಸರು ಏನು ನೋಡಿ, ಅದೇ ಅಲ್ವಾ? ನಾನು ಓದಿದ್ದು ಕರೆಕ್ಟ್ ಅಲ್ವಾ? ರಮ್ಯಾ ಅವರೇ, ಅವ್ರದ್ದು ಹೆಸರು ನಾನು ಓದಿದ್ದು ತಪ್ಪ ಸರಿಯಾ? ಅಕ್ಕ ಟೇಕ್ ರೆಸ್ಟ್ ಮಾಡಿ. ಓಕೆ ಸೂಪರ್ ಸಪೋರ್ಟ್. ಮೋಸ್ಟ್ ಅವ್ರದ್ದು ಹೆಸರು ಓದ್ಲಿಕ್ಕೆ ಹೋಗೋ ನನಗೆ ಇದಾಗುತ್ತೆ ಅಂತ ಗೊತ್ತಿಲ್ಲ ಅವ್ರದ್ದು ಹೆಸರು ಎಂತ. ನಾನು ಹೆಸರು ಓದಿದ್ದು ತಪ್ಪ ಬೆಸ್ಟ್ ಅವರೇ? ನಾನು ಅವರ ಹೆಸರು ಓದಿದ್ದು ತಪ್ಪ ಸರಿಯಾ? ಇದ್ದಾಗೆ ಓದಿದ್ದೀನಲ್ವ ನಾನು. ಅಲ್ಲ ರಮ್ಯಾ ಅವರೇ, ಅದು ಅವ್ರದ್ದು ಹೆಸರು ಸರಿ ಅಲ್ವಾ ನಾನು ಓದಿದ್ದು? ಹೌದು ಬೆಸ್ಟ್ ಅವರೇ, ನಾನು ಅವ್ರದ್ದು ಹೆಸರು ಸರಿಯಾ ಅಂತ ಅಂದಿದ್ದು. ಮತ್ತೆ ಎಂತ ಅವರು ಬೂಸ್ಟ್ ಅಂದರೆ ಏನು ಅಂತೆಲ್ಲ ಪ್ರಶ್ನೆ ಮಾಡ್ತಾರೆ. ಹೆಸರು ಹಾಕಿದ್ದು ಹಾಕಿದ್ದು ನಾನು ಓದ್ದೆ, ತಪ್ಪು ಓದಿದೇನಾ? ಹಾಂ ಥ್ಯಾಂಕ್ ಯು ತಮ್ಮ. ಸರಿ ಇದೆ ಅರಿನಾಸಿ, ಸರಿ ಇದೆ ಅಲ್ವಾ? ಮತ್ತೆಂತ? ನನ್ನ ನೇಮ್ ಬೆಸ್ಟ್ ಅಲ್ಲ ಬೂಸ್ಟ್. ಬೆಸ್ಟ್ ಅಂತ ನಿಮಗೆ ಅಂದಿದ್ದಲ್ಲ. ಬೆಸ್ಟ್ ಅಂದರೆ ನನ್ನ ತಮ್ಮ ಇದ್ದಾನೆ ಅಲ್ಲಿ ನೋಡಿ, ಬೆಸ್ಟ್ ಅವರಿದ್ದಾರೆ, ನನ್ನ ತಮ್ಮ ಅವರಿದ್ದಾರೆ, ಅವರಿದ್ದು ಅಂದಿದ್ದು ಬೆಸ್ಟ್ ಅಂತ. ನಿಮ್ಮದು ಹೆಸರು BOST.
ಅವ್ರದ್ದು ಬೆಸ್ಟ್, ನಿಮ್ಮದು ಬೂಸ್ಟ್. ಏನೋ ಹೆಸರು ನನಗೆ ಗೊತ್ತಿಲ್ಲಪ್ಪ ದೇವ್ರೇ, ನಾನೇ ತಪ್ಪು ಓದಿದ್ದೀನಾ ನನಗೆ ಗೊತ್ತಿಲ್ಲ. ಹೇಮಂತ ಗೌಡ ಅವರು ಬಂದರು. ಆಯ್ ವೆಲ್ಕಮ್. ಪ್ಲೀಸ್ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಒಂದು ಲೈಕನ್ನು ಕೊಡಿ ಪ್ಲೀಸ್ ಪ್ಲೀಸ್. ಮೀನಾ ಅಕ್ಕ ಹಾಯ್ ಅಂತಿದ್ದಾರೆ ನೋಡಿ. ಹೇಮಂತ್ ಗೌಡ ಬೂಸ್ಟ್ ನಾನು ಬೆಸ್ಟ್. ಹೌದು ಅದೇ ಅವ್ರು ಬೂಸ್ಟ್. ಅಕ್ಕ ಯಾರು ಯಾರೇ ಬೂಸ್ಟ್? ಏನೋ ನನಗೆ ಕನ್ಫ್ಯೂಸ್ ಮಾಡ್ತಿದ್ದೀರಾ ನೀವು. ನಾನು ಓದಿ ತಪ್ಪಲ್ಲಲ್ವಾ, ಸರಿ ಅಲ್ವಾ? ಮತ್ತೆ ಏನಂತ ಓದಬೇಕು ನೋಡಿ, ಅವ್ರದ್ದು BOOST ಬೂಸ್ಟ್ ಅಂತಲೇ ಓದಬೇಕು. ಬೆಸ್ಟ್ ಅವರಿಗೆ ಬೆಸ್ಟ್ ಅಂತಲೇ ಓದಬೇಕು. ಅಕ್ಷು ಶಶಿ ಅವರು ಬಂದರು. ಆಯ್ ವೆಲ್ಕಮ್ ವೆಲ್ಕಮ್ ಅಕ್ಷು ಶಶಿ ಅವರೇ. ನನ್ನನ್ನೇ ಮಂಗ ಮಾಡ್ತಿದ್ದೀರವಲ್ವ ನೀವು. ಬ್ಲಾಗ್ ವಿತ್ ಭವ್ಯ ಅವರು ಬಂದು ವೆಲ್ಕಮ್ ವೆಲ್ಕಮ್ ಭವ್ಯ ಅವರೇ. ಅಕ್ಷು ಅವರೇ ವೆಲ್ಕಮ್. ಮೀನಾ ಅವರೇ. ರಂಜು ಹಾಯ್ ಅಂತಿದ್ದಾರೆ. ಅಕ್ಷು ಅವರು ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಕ್ಷು ಅವರೇ. ಸ್ವಾತಿ ಬ್ಲಾಗರ್ ಅವರು ಹಾಯ್ ಅಂತಿದ್ದಾರೆ. ಬ್ಲಾಗ್ ವಿತ್ ರಮ್ಯಾ ಅವರು, ಭವ್ಯ ಅವರು ಡನ್ ಅಂತಿದ್ದಾರೆ. ಬೂಸ್ಟ್ ಅವರು ಹರಿನಾ ನಿಮ್ಮ ನೇಮು ಅನ್ನ ನಿಮ್ಮ ವಯಸ್ಸು ಏನು ಮಾಡ್ತಿದ್ದೀರಾ ನನಗೆ ಗೊತ್ತಿಲ್ಲ. ಬೂಸ್ಟ್ ಅವರೇ ನೀವೇನು ಬರಿತಿದ್ದೀರಾ ನನಗೆ ಗೊತ್ತಿಲ್ಲ. ವೈಶು ಅವರಿಗೆ ಗೊತ್ತುಂಟಂತೆ ನೋಡಿ. ವೈಶು ಅವರಿಗೆ ಗೊತ್ತಾ ನಿಮಗೆ? ವೀಣಾ ಅಕ್ಕನಾ? ಅಕ್ಕ ನೀವು ಫಸ್ಟ್ ನೀವು ರೆಸ್ಟ್ ಮಾಡಿ, ರಿಲ್ಯಾಕ್ಸ್ ಮಾಡಿರಿ. ಐ ಮೇಲೆ ಇಟ್ಕೊಳ್ಳಿ, ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಕ್ಕ. ಥ್ಯಾಂಕ್ ಯು ಸೀಸ್. ಇಷ್ಟು ಕ್ಯಾರಾಗಿ ಮಾತಾಡ್ತೀರಲ್ವ, ತುಂಬ ಹೃದಯದ ಧನ್ಯವಾದ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆದಷ್ಟು ನಾನು ಹಾಯ್ ಹಾರ್ಲಿಕ್ಸ್ ಬೂಸ್ಟ್ ಎಂತದ ದೇವರೇ ಗೊತ್ತು. ಊಟ ಆಯ್ತಾ ಸೀಸ್? ಊಟ ಆಯಿತು ಅಕ್ಷು ಅವರೇ, ನಿಮ್ದಾಯ್ತಾ? ಯಾರು ಬೂಸ್ಟ್ ಯಾರು ಬೂಸ್ಟ್ ಅಂತ ಗೊತ್ತಿಲ್ಲ. ನಾನು ಬೂಸ್ಟ್ ವಿಷಯಕ್ಕೆ ಇಲ್ಲ ನೋಡಿ. ಯಾರು ಬೆಸ್ಟ್? ನಾನು ಬೆಸ್ಟ್. ಅಯ್ಯೋ ದೇವ. ಹೇಮಂತು ರಾಜು ಅಕ್ಕ, ಅದಕ್ಕೆ ನಾನು ಇವತ್ತು ಇದು ರಾಜು ಅಕ್ಕ ಹಾಯ್ ಅಂತಿದ್ದಾರೆ. ರಾಜು ಅಕ್ಕ ಅಲ್ಲ, ರಂಜು ಅಕ್ಕ ಹಾಯ್. ರಂಜು ಅಕ್ಕ ಹಾಯ್ ಅಂತೆ ನೋಡಿ. ಹೇಮಂತ್ ಅವರು ಬೂಸ್ಟ್ ಅಲ್ಲ, ಹಾರ್ಲಿಕ್ಸ್ ಅವರು. ಅಯ್ಯೋ ಬೂಸ್ಟ್ ಅವರೇ, ನೀವು ಹಾರ್ಲಿಕ್ಸ್ ಹಾಕಿ ಅದಕ್ಕೆ. ಬ್ಲಾಗ್ ವಿತ್ ಭವ್ಯ ಸಬ್ ಆಗಿ ರಿಟರ್ನ್ ಮಾಡ್ತೀನಿ ವೀಣಾ ಅವರು ಅಂತಿದ್ದಾರೆ. ಲೈಫ್ ಇದ್ದವರು ನೀವು ಗಿಫ್ಟ್ ನೀವು ಅದು ಇದು ಅಂತ ಇದು ಮಾಡಿ ನನ್ನನ್ನು ಮಂಡೆ ಕೆಡಿಸ್ಬಿಟ್ರಿ. ನನ್ನ ತಲೆನೇ ಕೆಟ್ಟೋಯ್ತು. ಬೂಸ್ಟ್ ಚಾನಲಲ್ಲಿ ನೇಮ್ ಹಾಕಿದ್ದಾರೆ ಅಕ್ಕ. ನಾನು ನೋಡಲಿಲ್ಲ, ಅದು ಚಾನಲಲ್ಲಿ ನೇಮ್ ಗೊತ್ತಿಲ್ಲ ನನಗೆ. ನಾನು ಇದರಲ್ಲಿ ಇದ್ದದ್ದು ನೋಡಿದೆ ಅಷ್ಟೇ. ಓ ಬೂಸ್ಟ್ ಅವರೇ, ಮೆಸೇಜ್ ಡಿಲೀಟ್ ಮಾಡಬೇಡಿ, ಅದಾಗ ಮಾಡಬಾರ್ದಂತೆ. ಬೂಸ್ಟ್ ಬೆಸ್ಟ್. ಬೂಸ್ಟ್ ದ ಬೆಸ್ಟ್. ಅಯ್ಯೋ ದೇವ. ಬೂಸ್ಟ್ ಸಪೋರ್ಟೆಡ್. ನಾನೇ ತಪ್ಪಾಗಿ ಓದ್ತಿದ್ದೀನ ನನಗೆ ಗೊತ್ತಿಲ್ಲ. ಊಟ ಆಯ್ತಾ ಸಿಸ್ ಅಂತಿದ್ದಾರೆ JNS ಸರ. ಊಟ ಆಯಿತು, ನಿಮ್ದು ಆಯ್ತಾ ಸಿಸ್? ಏನು ಊಟಕ್ಕೆ ಇವತ್ತು? ನಾನೇ ತಪ್ಪಾಗಿ ಓದ್ತೀನಿ ಅಂತ ನನಗೆ ಟೆನ್ಷನ್. ಅಯ್ಯೋ ದೇವ. ಅಕ್ಷು ಶಶಿ ನಿಮಗೆ ರಿಟರ್ನ್ ಮಾಡಿ. ಅಕ್ಷು ಅವರೇನು ಕೊಟ್ಟಿದ್ದಾರಂತೆ ನೋಡಿ, ಎವ್ರಿಡೇ ಅನ್ಕಟ್ ಅವರು. ಬೂಸ್ಟ್ ಗಿಫ್ಟ್ ರಿಟರ್ನ್ ಮಾಡಿ. ಬೂಸ್ಟ್ ಸರಿ ಅಲ್ವಾ ಬೂಸ್ಟ್? ಅಯ್ಯೋ ದೇವ. ಯಾರದು? ದೀದಿಗೆ ರಿಟರ್ನ್ ಕರೋ. ಯಾರದು? ನೂರ್ಬಾಯಿ ಅವರು. ಪ್ಲೀಸ್ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ಕೊಡಿ. ವೈಶು ಸೂಪರ್. ಓಕೆ. ಏನು ಸಿಸ್? ಥ್ಯಾಂಕ್ ಯು. ವೀಣಾ ಸಿಸ್ ಅಂತಿದ್ದಾರೆ ನೋಡಿ. ನೀವು ಸಪೋರ್ಟ್ ಮಾಡ್ತಾ ಇರಿ.
ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ, ಕಣ್ಣನ್ನು ರೆಸ್ಟಿಗೆ ಕೊಡ್ತೀನಿ. ನನ್ನ ಕಣ್ಣಿಗೆ ಇವತ್ತು ಸ್ವಲ್ಪ ಮದ್ದಾಕಿದ್ದಾರೆ, ಹಾಗೆ ನನಗೆ ಸ್ವಲ್ಪ ಕಣ್ಣಿಗೆ ರೆಸ್ಟ್ ಬೇಕಾಗ್ತದೆ. ನೀವು ಸಪೋರ್ಟ್ ಮಾಡ್ತಾನೆ ಇರಿ. ನಿಮಗೆ ಏನು ಮಾತಾಡ್ಲಿಕ್ಕೆ ಉಂಟೆಲ್ಲ ಮಾತಾಡಿ, ರಾಂಗ್ ಮೆಸೇಜ್ ಒಂದು ಹಾಕಬೇಡಿ. ನೋಡಿ 100 ಅವರಿಗೊಂದು ಕೊಡುವ, ನನಗೆ ಇವರಿಗೊಂದು ಬ್ಲೂ ಕೊಡುವ. ಅಕ್ಕ ಅಂತ ಕರೀತಾರೆ, ಆ ಅಕ್ಕ ಅಂತ ಕರೆದವರಿಗೆ ಎಲ್ರಿಗೂ ಕೊಡ್ತೀನಿ ನಾನು. ಓಕೆ 100 ಅವರೇ, ಥ್ಯಾಂಕ್ ಯು ಸೋ ಮಚ್. ಬ್ಲೂ ಕೊಟ್ಟೆ ನೋಡಿ, ಎಲ್ರಿಗೂ ಕನೆಕ್ಟ್ ಆಗಿ ರಿಟರ್ನ್ ಕೊಡ್ತಾರೆ. ತುಂಬ ಜನ ಇದ್ದಾರೆ ನೋಡಿ, ಯಾರಿಗೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಎಲ್ಲರೂ ರಿಟರ್ನ್ ಕೊಡ್ತಾರೆ, ಆಯಿತಾ? ಥ್ಯಾಂಕ್ ಯು ಸೋ ಮಚ್ JNS ಅವರೇ, ಥ್ಯಾಂಕ್ ಯು ಸೋ ಮಚ್. ಕೊಟ್ಟೆ ಅಂತಿದ್ದಾರೆ, ಯಾರಿಗೆ ಕೊಟ್ಟೆ? ಹಾಯ್ ಸಿಸ್, ಲಕ್ಷ್ಮಿ ಅವರು ಬಂದರು. ಹಾಯ್ ಲಕ್ಷ್ಮಿ ಅವರೇ, ಹಾಯ್, ವೆಲ್ಕಮ್ ವೆಲ್ಕಮ್. ಹಾಯ್ ಸಿಸ್ ಅಂತ ಯಾರು ಅಂತಾರೆ ಅವರಿಗೆಲ್ಲ ನಾನು ಬ್ಲೂ ಕೊಡ್ತೀನಿ. ಮತ್ತೆ ಯಾರಾದರೂ ಆಯ್ ಆಂಟಿ ಆಯ್ ಅದೇ ಹಾಗೆಲ್ಲ ಮಾತಾಡಿದರೆ ನಾನು ಅವರಿಗೆ ಏನು ಕೊಡೋದೇ ಇಲ್ಲ, ಅವರನ್ನು ಕ್ಯಾರೇ ಮಾಡೋದಿಲ್ಲ ನಾನು. ಹಾಯ್ ಸಿಸ್ ಅಂತಾರಲ್ವ, ಯಾರಿಗೆ ಅದು ಖುಷಿ ಆಗ್ತದೆ, ಸಿಸ್ ಅಂತ ಬರ್ತಾರಲ್ವ ಎಲ್ಲರೂ, ಖುಷಿ ಅದೊಂದು. ನೋಡಿ ಅವರು ಯಾರಿಗೆಲ್ಲ ಮೆಸೇಜ್ ಮಾಡ್ತಾ ಇದ್ದಾರೆ ಅವರನ್ನು ಚೆಕ್ ಮಾಡಿ, ಯಾರಿಗೆಲ್ಲ ಗಿಫ್ಟ್ ಉಂಟು ನೋಡಿ ಅವರಿಗೆ ಕೊಡಿ, ಆಯಿತಾ? ಇಷ್ಟೊತ್ತು ನಾನು ಓದಿದೆ ಮೆಸೇಜ್. ಲೈಕ್ ಡನ್ ಸಿಸ್, ಥ್ಯಾಂಕ್ ಯು ಸೋ ಮಚ್ ಸಿಸ್, ಥ್ಯಾಂಕ್ ಯು. ನವೀನ್ ಅವರು ಮತ್ತೆ ಬಂದರು ನೋಡಿ, ಅವರಿಗೆ ಗಿಫ್ಟ್ ಕೊಟ್ಟಿದ್ದಾರಂತೆ, ಯಾರಿಗೆ? JNS ಅವರಿಗೆ ರಿಟರ್ನ್ ಕೊಡಿ. ಬೇಜಾರು ಮಾಡ್ಕೋಬೇಡಿ, ನನಗೆ ಕಿಟ್ಟಿ ಅಕ್ಕ ಯಾರದು? ಅಕ್ಕ 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 ನನ್ನ ಅಕ್ಕನಿಗೆ ಈಗ ಆಗ್ತಾ ಇಲ್ಲ ಓದ್ಲಿಕ್ಕೆ. ಗುಡ್ ನೈಟ್ ವೀಣಾ ಅವರೇ. ಅಂತ ಉಂಟು ಅಲ್ಲಿ ಅಕ್ಷರ, ಇದು ಚೀನದ್ದು ಅಕ್ಷರ ತರ ಕಾಣ್ತು ನನ್ನ ಕಣ್ಣಿಗೆ. ಓದಿದ್ದು ತಪ್ಪಾದ್ರೂ ಟೆನ್ಷನ್ ಆಗುತ್ತೆ ಮತ್ತೆ. ನೀವು ಸಪೋರ್ಟ್ ತಗೊಳ್ಳಿ, ಆಯ್ತಾ? ಬೇಜಾರು ಮಾಡ್ಕೋಬೇಡಿ ಯಾರು ಕೂಡ. ಬೆಸ್ಟ್ ಸ್ವಲ್ಪ ಸಪೋರ್ಟ್ ಹಾಕು ಮೆಸೇಜು. ಬೆಸ್ಟ್ ಬೂಸ್ಟ್ ಬೂಸ್ಟ್ ಬೆಸ್ಟ್, ತುಂಬ ಹೆಸರು ಚೆನ್ನಾಗಿರುತ್ತೆ ನಿಮ್ದೆಲ್ಲ. ಬೂಸ್ಟ್ ಅವರೇ ಹೋದ್ರಾ? ಬನ್ನಿ ಜನರೇ, ಬನ್ನಿ ಸಪೋರ್ಟ್ ಮಾಡಿ, ಎಲ್ಲರೂ ಬನ್ನಿ. ಹಾಯ್ ಕಿಟಿ ಸಿಸ್, ಕಿಟಿ ಸರ್ ಬಂದ್ರಾ? ಸಾರಿ ಕಿಟಿ ಸರ್, ವೆಲ್ಕಮ್ ನಿಮಗೆ, ವೆಲ್ಕಮ್. ಕಿಟಿ ಸರ್ ಬಂದದ್ದು ನನಗೆ ಗೊತ್ತಿಲ್ಲ, ನೋಡಲೇ ಇಲ್ಲ ನಾನು. ಹಾಯ್ ಅಂತಿದ್ದಾರೆ, ಇವರು ಯಾರು? ಸಪೋರ್ಟ್ ಮಾಡಿ ಅಂತಿದ್ದಾರೆ. ನಮ್ಮ ಕನ್ನಡದವರಾದರೆ ಒಂದು ಬ್ಲೂ ಕೊಡಲೇಬೇಕಾಗುತ್ತೆ ಈಗ. ಕನ್ನಡದವರಂತಲ್ಲ, ಹಿಂದಿಯವರು ಒಂದು ಬಂದರೂ ಕೊಡ್ತೀನಿ ನಾನು, ಆದರೆ ಮೆಸೇಜಲ್ಲಿ ಸ್ವಲ್ಪ ಇದಿರಬೇಕು, ಆಗ ಎಲ್ರಿಗೂ ಕೊಡ್ತೀನಿ ನಾನು. ಕೊಟ್ಟೆ, ಸಪೋರ್ಟ್ ಪ್ಲೀಸ್ ಅಂತಿದ್ದಾರೆ ನೋಡಿ. PO ಬ್ಲಾಗ್ಸ್ ಸಪೋರ್ಟ್ ನೋಡಿ, ಎಲ್ರಿಗೂ ಕನೆಕ್ಟ್ ಆಗಿ ಮಾಡ್ತಾರೆ ಸಪೋರ್ಟ್ ನೋಡಿ. ಇಲ್ಲಿದ್ದಾರೆ, ತುಂಬ ಜನ ಇದ್ದಾರೆ ನೋಡಿ, ಮಾಡಿ ಹೋಗಿ, ಎಲ್ರಿಗೂ ಮಾಡ್ತಾರೆ, ಎಲ್ಲರೂ ವಾಪಸ್ ಮಾಡ್ತಾರೆ ಸಪೋರ್ಟ್, ಆಯಿತಾ? ಕಿಟ್ಟಿಯವರೇ ಊಟ ಆಯ್ತಾ ನಿಮ್ಮದು? 100 ಅವರೇ ಊಟ ಆಯ್ತಾ ನಿಮ್ಮದು? ಬ್ಲಾಗ್ಸ್ ಅವರೇ ಹೌ ಆರ್ ಯು? ಐ ಆಮ್ ಫೈನ್. ಎಲ್ರದು ಊಟ ಆಯ್ತಾ? ಒಬ್ರಿಬ್ರಿಗೆ ಬೇಡ, ಎಲ್ರದು ಆಲ್ ಫ್ರೆಂಡ್ಸ್. ನಿಮ್ಮದು? ನಂದು ಆಯ್ತು. ವೈಶು ಊಟ ಆಯ್ತು, ಆಯ್ತಾ? ಊಟ ಆಯ್ತಾ? ಕಿಟ್ಟಿ ಅವರೇ ಅಂತಿದ್ದಾರೆ ನಮ್ಮ ಲಕ್ಷ್ಮಿ ಅವರು.
ಕಿಟ್ಟಿ ಅವರೇ ಡನ್ ಅಂತೆ ನೋಡಿ. ಕಿಟ್ಟಿ ಬ್ರದರ್ ಡನ್. ಡಾರ್ಲಿಂಗ್ ಅವರು ಬಂದು ಹಾಯ್ ಹಾಯ್ ವೆಲ್ಕಮ್ ಗುಡ್ ನೈಟ್. ಏನು ಡಾರ್ಲಿಂಗ್ ಅವರೇ ಹಾಯ್ ಅಂತ ಅಂದೆ ಗುಡ್ ನೈಟ್ ಹಾಕೇ ಬಿಟ್ರಲ್ವಾ ಡಾರ್ಲಿಂಗ್ ಅವರೇ? ಒಂದು ಲೈಕ್ ಅನ್ನಾದ್ರೂ ಕೊಡಿ ಅಲ್ವಾ ಅಲ್ಲಿ ಹೋಗಿ. ಥ್ಯಾಂಕ್ ಯು ಅಂತಿದ್ದಾರೆ ನೋಡಿ. ನೋಡಿ ನೀವು ಎಲ್ರಿಗೂ ಕನೆಕ್ಟ್ ಆಗಿ ಪೋ ಅಕ್ಷುಶಿ ಅವರು ಪ್ಲೀಸ್ ಗಿಫ್ಟ್ ಕೊಡಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ನೋಡಿ. ಹಾಯ್ ಅಂತಿದ್ದಾರೆ ರಮೇಶ್ ನಾಯಕ್ ಅವರು ಹಾಯ್ ವೆಲ್ಕಮ್ ವೆಲ್ಕಮ್ ರಮೇಶ್ ನಾಯಕ್ ಅವರೇ ವೆಲ್ಕಮ್. ಲೈಕ್ ಮಲ್ತಾರೆ ಥ್ಯಾಂಕ್ ಯು ಸೋ ಮಚ್. ರಮೇಶ್ ಅವರೇ ಒಂದು ಲೈಕ್ ಅನ್ನು ಕೊಡಿ. ಕಿಟ್ಟಿ ಅವರು ಇದ್ದಾರೆ ನೋಡಿ. ಪೂ ವ್ಲಾಗ್ಸ್ ಅವರಿಗೆ ಗಿಫ್ಟ್ ಕೊಟ್ಟಿದ್ದೀನಿ. ಪೂ ಬ್ಲಾಗ್ಸ್ ಅವರೇ ಪ್ಲೀಸ್ ರಿಟರ್ನ್ ಕೊಡಿ ಗಿಫ್ಟ್. ಪಿ ಓ ಅವ್ರದ್ದು ಹೆಸರು ಏನಂತ ಗೊತ್ತಿಲ್ಲ. ದೇವ ಲೈಕ್ ಡನ್ ಅಂತಿದ್ದಾರೆ ನೋಡಿ ರಮೇಶ್ ನಾಯ್ಕ್ ಅವರು. ಥ್ಯಾಂಕ್ ಯು ಸೋ ಮಚ್ ರಮೇಶ್ ಅವರೇ. ಯಾರಿಗೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ನೋಡಿ, ಇದ್ದಾರೆ ಇಲ್ಲಿ. ಒಬ್ರಿಗೊಬ್ರು ಕೊಡಿ ಕನೆಕ್ಟ್ ಆಗಿ. ಡಾರ್ಲಿಂಗ್ ಅವ್ರದ್ದು ಸಪೋರ್ಟ್ ID ಅವರು ಕನೆಕ್ಟ್ ಆಗ್ತಾರಂತ ಗೊತ್ತಿಲ್ಲ. ಡಾರ್ಲಿಂಗ್ ಅವರೇ ನಿಮ್ಮದು ಚಾನಲ್ ಇಲ್ಲ ಅಲ್ವಾ? ಸಫಿಯಾ ಕಾರ್ಟೂನ್ ಅವರಿದ್ದಾರೆ ನೋಡಿ. ಬೂಸ್ಟ್ ಕುಡೀರಿ ಮಲ್ಕೊಳ್ಳಿ ನೋಡಿ. ಇಲ್ಲೇ ಇದೆ ಬೂಸ್ಟ್ ನಮ್ಮದು ಕುಡಿಲಿಕ್ಕೆ. ನೀವೊಂದು ಹೆಸರು ಇಟ್ಕೊಡ್ತೀರಾ? ಆ ಹೆಸರಿಗೆ ಏನಂತಾನೇ ಗೊತ್ತಲ್ಲ ನಮಗೆ. ಬೂಸ್ಟ್ ಅನ್ಬೇಕಾ ವಾರ್ಲಿಕ್ಸ್ ಅನ್ಬೇಕಾ ಎಂತಂತನೂ ಗೊತ್ತಾಗಲ್ಲ. ಬೂಸ್ಟ್ ಮತ್ತೊಂದು ಒಂದು ಬಂದರು PO ಅವ್ರದ್ದು ಹೆಸರು ಏನಂತ ಗೊತ್ತಿಲ್ಲ ನನಗೆ ನೋಡಿ. ಇವರು ಬಂದರು ಬಸಪ್ಪ ಅವರು. ನಿಮ್ಮದು ಒಣಸು ಆಯ್ತಾ ಇಲ್ವಾ? ನಿಮ್ಮದು ಒಣಸು ಎಂತ ನೀವು ಅರ್ಧ ಕನ್ನಡ ಅರ್ಧ ತುಳು ಮಾತಾಡ್ದ? ನಮ್ಮದು ಹುಣಸು ಆಯಿತು. ನಿಮ್ಮದು ಹುಣಸು ಆಯ್ತಾ? ಓಕೆ ನೀವು ಈ ಮಾಡಿ ಅಂತಿದ್ದಾರೆ. ಐಶು ಮೇಲೆ ಹೋಗಿ ಗಣೇಶ್ ಕುಂಬ್ಳೆ ಆಯ್ ರೀ ಅಂತಿದ್ದಾರೆ ಗಣೇಶ್ ಕುಂಬ್ಳೆ ಅವರು. ಆಯ್ ವೆಲ್ಕಮ್ ಗಣೇಶ್ ಕುಂಬ್ಳೆ. ಗಣೇಶ್ ಕಾಂಬ್ಳೆ ಏನಂತದ ಗಣೇಶ್ ಅವರು ಬಂದರು ನೋಡಿ. ಹಾಯ್ ವೆಲ್ಕಮ್. ಬುಷ್ ಕುಡೀರಿ ಗೊರಕೆ ಹೊಡೀರಿ. ಏೋ ದೇವ. पिन ID रिटर्न करो बेस्ट. सफिया दीदी को रिटर्न दीजिए. ಎಂತ ಮಾತಾಡ್ತೀರಾ ಬೂಸ್ಟ್ ಅವರೇ? ಬೂಸ್ಟ್ ಹೊಡೀರಿ ಗೊರಕೆ ಹೊಡೆಯಿರಿ. ತುಂಬ ಚೆನ್ನಾಗಿದೆ. ಅದೇ ಹೆಸರು ಇಟ್ಕೋಬೇಕಿತ್ತು. ಬೂಸ್ಟ್ ಕುಡೀರಿ ಗೊರಕೆ ಹೊಡೆಯಿರಿ. ತುಂಬ ಚೆನ್ನಾಗಿದೆ ಅದು. ಏನೋ ಹೊಡೆಯಿರಿ. ನನಗೆ ಈಗ ಒಂದು ಮೆಸೇಜ್ ಹಾಕಿ ಸ್ಟ್ರಕ್ ಆಯ್ತಾ ಮೆಸೇಜು? ಲಕ್ಷ್ಮಿ ಗಿಫ್ಟ್ 240 ಡನ್ ಅಂತೆ. ಲಕ್ಷ್ಮಿ ಅವರೇ ಡನ್ ಅಂತೆ. ನನಗೆ ಜಾಯಿನ್ ಆಗ್ತೀನಿ. ನಾಳೆ ಜಾಯಿನ್ ಆಗ್ತೀರಂತೆ ನೋಡಿ. ಪ್ಲೀಸ್ ಗಿಫ್ಟ್ ಕೊಡಿ ರಿಟರ್ನ್ ಕೊಡ್ತೀನಿ ಅಂತೆ ಅಕ್ಷು ಅವರು. ಪಿನ್ ID ಡನ್. ಪಿನ್ ID ಬೆಸ್ಟ್ ತಮ್ಮ ಬೇಗ. ರಂಗಣ್ಣ ಬಂದರು. ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ. ಓಕೆ ರಂಗಣ್ಣ ಥ್ಯಾಂಕ್ ಯು ಸೋ ಮಚ್ ರಂಗ. ಒಂದು ಲೈಕ್ ಕೊಡಿ ರಂಗಣ್ಣ. ನೀವು ಬಂದ ಮೇಲೆ ಒಂದು ಲೈಕ್ ನೆನಪಾಗುತ್ತೆ ನನಗೆ. ಏನು ಓ ರಂಗಣ್ಣ ಒಂದು ಲೈಕನ್ನು ಕೊಡಿ ರಂಗಣ್ಣ. ಲಕ್ಷ್ಮಿ ಗಿಫ್ಟ್ 244 ಡನ್. ಲಕ್ಷ್ಮಿ ಅವರೇ ಗಿಫ್ಟ್ ಡನ್ ಬೆಸ್ಟ್ ಅವರು. ಪ್ಲೀಸ್ ಗಿಫ್ಟ್ ಕೊಡಿ ರಿಟರ್ನ್ ಕೊಡ್ತೀನಿ ಅಂತಾರೆ ಅಕ್ಷು ಅವರು. ಪ್ಲೀಸ್ ಸಪೋರ್ಟ್ ಗೈಸ್ ಅಂತಿದ್ದಾರೆ. ಪೂ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಕಿಟ್ಟಿ ಅವರು. ಕಿಟ್ಟಿ ಸರ್ ಏಪ್ರಿಲ್ 1st ವೀಕ್ ಪ್ಲ್ಯಾನ್ ಮಾಡಿದ್ದೀವಿ. ವೈಶು ಅವರು. 100 ಬಾಯಿ ರಿಟರ್ನ್ ಕರೋ ಸಫಿಯಾ ಅವರು. ಪೂ ಬ್ಲಾಗ್ಸ್ 185 ಗಿಫ್ಟ್ ಡನ್. ಪ್ಲೀಸ್ ರಿಟರ್ನ್. GNS ಪೂ ಬ್ಲಾಗ್ಸ್ ಪ್ಲೀಸ್ ರಿಟರ್ನ್.
ನಮ್ಮದು ಮನಸ್ಸಾಯಿತು. ಓಕೆ ಓಕೆ, ನಿಮ್ಮದು ಮನಸ್ಸಾಯ್ತು. ಸೂಪರ್ ಸಪೋರ್ಟಲ್ಲಿದ್ದಾರೆ ಎವ್ರಿ ಡೇ ಅನ್ಕಟ್ಟ ಅವರು. ಥ್ಯಾಂಕ್ ಯು ಸೋ ಮಚ್. ಅಕ್ಷು ಶಶಿ ಪ್ಲೀಸ್ ಗಿಫ್ಟ್ ಕೊಡಿ, ರಿಟರ್ನ್ ಕೊಡ್ತೀನಿ. ಪೂ ಬ್ಲಾಗ್ ಡನ್. ಪೂ ಬ್ಲಾಗ್ ಪ್ಲೀಸ್ ಎಲ್ರಿಗೂ ರಿಟರ್ನ್ ಕೊಡಿ. ಸಪೋರ್ಟ್ ಮಾಡಿ ಅಂತಿದ್ದೀರಾ ನೋಡಿ, ರಿಟರ್ನ್ ಕೊಡಿ. ಅವರ ಕಮೆಂಟಿಗೆ ಆನ್ಸರ್ ಕೊಡಿ ಪ್ಲೀಸ್, ಕೊಡಿ. ಯಾರೋ ಹಾರ್ಟ್ ಕೊಡ್ತಿದ್ದಾರೆ, ಯಾರದು? ನನಗೆ ಹಾರ್ಟ್ ಕೊಡುವವ್ರು ಯಾರಪ್ಪ? ಸಫಿಯಾ ಕಾರ್ಟೂನ್ ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್. ಸಫಿಯಾ ಕಾರ್ಟೂನ್ ಗಿಫ್ಟ್ ಡನ್. GNS ಪ್ಲೀಸ್, GNS ಪ್ಲೀಸ್ ರಿಟರ್ನ್ ಕೊಡಿ, ರಿಟರ್ನ್ ದೀಜಿಯೇ. ಸಫಿಯಾ ಕಾರ್ಟೂನ್ ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್ ದೀಜಿಯೇ. GNS ಬರ್ತೀವಿ ಸಾರ್ ಅಂತಿದ್ದಾರೆ. 100 ಬಾಯಿ मुर्गा वाले लोग गिफ्ट डन, रिटर्न करो. 100 बाई प्लीज रिटर्न करो. वैशु ರಂಗಣ್ಣ, ರಂಗನಾಯಕ್, ರಂಗಣ್ಣ, ರಂಗ ಅಲ್ಲ ಮೇಡಮ್, ರಂಗನಾಯಕ್ ಅವರು. ರಂಗ ಮತ್ತೆ ಅಂತ ನಿಮ್ಮದು ಹೆಸರು? ರಂಗಣ್ಣ, ರಂಗ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಆಲ್ ಇನ್ ಒನ್, ಆಲ್ ಇನ್ ಒನ್, ಆಲ್ ಇನ್ ಒನ್. ಅಯ್ಯೋ ದೇವ. ಯಾರೆಲ್ಲ ಗಿಫ್ಟ್ ಲೈಕ್ ಕೊಟ್ಟಿಲ್ಲ, ಒಂದು ಲೈಕನ್ನು ಕೊಡಿ. ರಂಗನಾಯಕ್ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಕೊಡಿ. ಒಂದು ಲೆಸ್ ಮಾಡಿದ್ರಲ್ವಾ, ಲೈಕ್ ಕೊಟ್ಟಂತೂ ಲೆಸ್ ಮಾಡಿದ್ರಲ್ವಾ ನೀವು. ಮಾಡಿ ಮಾಡಿ. 54 5 54 ಆಯಿತು. ನೀವು ಸಪೋರ್ಟ್ ಮಾಡ್ತಾ ಇರಿ, ನಾನು ಇದ್ದೀನಿ. ಮಾಡೂರು ಅವರಿದ್ದಾರೆ ನೋಡಿ. ಎಲ್ಲರೂ ಒಬ್ರಿಗೊಬ್ರು ಕನೆಕ್ಟ್ ಆಗಿ. ನಾನು ಇದ್ದೀನಿ ಇಲ್ಲಿ. ಯಾರದು 54 55 ಇತ್ತು, 2 ಲೈಕ್ ಲೆಸ್ ಮಾಡಿದ್ರು. ಯಾರದು ಕೊಟ್ಟು ಲೆಸ್ ಮಾಡುವವರು? ಯಾರದು? ಮಾಡಿ ಮಾಡಿ ಇಲ್ಲ ಪರವಾಗಿಲ್ಲ, ತಗೊಂಡೋಗಿ, ನಿಮಗೆ ಆಯಿತು. 55 ಇತ್ತು, 55 ಹಾಂ. ಈಗ ವಾಪಸ್ಸು ಯಾರೋ ನನಗೆ ಆಟ ಆಡಿಸ್ತಿದ್ದಾರೆ ನೋಡಿ. ಹಾರ್ಟ್ ಯಾರು ಕೊಟ್ಟಿದ್ದು ನನಗೆ? ಒಬ್ರಿಗೊಬ್ರು ಸಹಾಯ ಮಾಡಿ. ನಾನು ಇದ್ದೀನಿ ಇಲ್ಲಿ. ನನಗೆ ಸ್ವಲ್ಪ ಕಣ್ಣು ನೋವು ಆಗ್ತುಂಟಲ್ವ, ಹಾಗೆ ಸುಮ್ಮನೆ ಕೂತೀನಿ. ಸ್ವಲ್ಪ ಒಬ್ರಿಗೊಬ್ರು ಹೆಲ್ಪ್ ಮಾಡಿ. ಟೈಮ್ ಎಷ್ಟಾಯಿತು? ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. 100 ಬ್ರದರ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಥ್ಯಾಂಕ್ ಯು ಬ್ರದರ್. ಯಾರು ಹೊಸ ID ಅವರು ಬಂದರು ನೋಡಿ. ಬ್ಲೂ ಕೊಡಬೇಕಾದವ್ರಿಗೆ ಕೊಡಬೇಕಲ್ವಾ? ಬಸಪ್ಪ ಅವರು.
11:45 ಆಗಿದೆ. ಹೌದು, ನೋಡಿ ಬಂದೆ ನಾನು 12 ಗಂಟೆ ತನಕ ಇರ್ತೀನಿ. ಈಗ ಜನ ಇದ್ದಾರಲ್ವಾ, ಹಾಗೆ ಇರಬೇಕಾಗುತ್ತದೆ. ಅವರಿಗೂ ಗಿಫ್ಟ್ ಎಲ್ಲ ಕೊಡ್ಲಿಕ್ಕೆ ಉಂಟಲ್ವ, ಅದಕ್ಕೆ. ನಂದು ಯಜಮಾನ್ರು ಬರ್ಲಿಕ್ಕೆ ಇದ್ದಾರೆ, ಹಾಗೆ ಅವ್ರು ಬರುವ ತನಕ ಕೂರುದು. ಓಕೆ ಓಕೆ ವೈಶು, ಪಿನ್ ಮಾಡ್ತೀನಿ. ನೋಡಿದಕ್ಕೆ ಆಯಿತು. ಸಿಜಿ ಏನು ಸಿಜಿ ಏನು ಲೈವ್ ಮಾಡಿಲ್ವ ಇವತ್ತು? ಸಿಜಿ ಬಂದ್ರಿ? ಹಾಯ್, ಎಂತ ಬಸಪ್ಪ ಅವರೇ, ನನ್ನ ಮುಖ ನೋಡಿ ನನ್ನ ಚಾನಲ್ಗೆ ಹೋಗಿ ಒಂದು ವಿಡಿಯೋ 2-3 ವಿಡಿಯೋ ನೋಡಿ, ನನಗಾದ್ರೂ ವಾಚ್ ಅವರ್ ಆಗ್ತದೆ. ಹೋಗಿ ಹೋಗಿ ನೋಡಿ, ಅಲ್ಲಿ ನನ್ನ ಮುಖ ಇದೆ ಅಲ್ವಾ ಬೆಸ್ಟ್. ಜಗದೀಶ್ ಪೂಜಾರಿ ಅವರು ಬಂದರು. ಹಾಯ್, ವೆಲ್ಕಮ್ ವೆಲ್ಕಮ್ ಜಗದೀಶ್ ಅವರೇ, ವೆಲ್ಕಮ್ ನಿಮಗೆ. ನಾನು ಅವ್ರು ಬ್ಲೂ ಕೊಡುವವರಿಗೆ ಸ್ವಲ್ಪ ಓದ್ತೀನಿ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. शुभम भाई की लाइव में हुआ होना दीदी? हाँ 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 नूर ब्रदर, हाँ सुब्रमण्य सर का है ना, सुब्रमण्य सर का लाइव में आपको ज्वाइन हो गई मैं, नूर भाई को. यस ब्रदर, यस ब्रदर, यस. ಸಿಜಿ ನೋಡಿ ಪ್ಲೀಸ್ ಗಿಫ್ಟ್ ಕೊಡಿ, ರಿಟರ್ನ್ ಅಂತಿದ್ದಾರೆ. ಸಿಜಿ ಅವರೇ ರಿಟರ್ನ್ ಕೊಡಿ. ಮಾಡೂರ್ ಅವರಿದ್ದಾರೆ ನೋಡಿ, ಒಬ್ರಿಗೊಬ್ರು ಕನೆಕ್ಟ್ ಆಗಿ. ಮಾಡೂರ್ ಅವರಿದೆ. ಸಿಜಿ ಹರಿನಾ ಎಂತ ರಂಗಣ್ಣ ನಿಮ್ಮದು, ನಿನ್ನೆದ್ದ ಓಕೆ ಅಂತಿದ್ದಾರೆ ನೋಡಿ. ವೈಶು ಅವರು ಗಿಫ್ಟ್ ಕೊಟ್ಟು ರಿಟರ್ನ್ ಗಿಫ್ಟ್ ತಗೊಳ್ಳಿ ಅಂತಿದ್ದಾರೆ ನೋಡಿ. ಲಕ್ಷ್ಮಿ ಅವರು ರಂಗನಾಯಕ್ ರಿಟರ್ನ್ ಮಾಡಿ. ಸಿಜಿ ಹರಿನಾ ಎಂತ ಜಪ ಮಾಡುದ ನಂದು ಮತ್ತು ಸಿಜಿದ್ದು? ಸಿಜಿ ನೋಡಿ ಇಲ್ಲಿ ಮತ್ತೆ ಸರಿ ಸಿಕ್ಕಿಲ್ಲ ಸಿಸ್ಟರ್, ಮಳೆ ಬರ್ತಾ? ಹಾ, ನೆಟ್ ಸರಿ ಸಿಕ್ತಿಲ್ವಾ? ಓ ಹಾಗೆ ಅಲ್ವಾ. ಮಳೆ ಬರ್ತುಂಟಾ ಊರಲ್ಲಿ? ಹೌದಾ, ಬೆಂಗಳೂರಲ್ಲಿಯಾ? ನಮ್ಮ ಮುಂಬೈಯಲ್ಲಿ ಇಲ್ಲಪ್ಪ, ಇಂಥ ಬಿಸಿಲು ಅಂದರೆ ದೇವಾ, ಹೊರಗಡೆ ಹೋಗ್ಲಿಕ್ಕೇನೂ ಆಗಲ್ಲ, ಅಷ್ಟು ಬಿಸಿಲಿದೆ. ತುಂಬಾ ಇದಾಗ್ತದೆ ನನಗೆ, ಡೈಲಿ ಹೋಗ್ಬೇಕಲ್ವಾ. कमेंट के साइड ज्वाइन करो, कमेंट के साथ ज्वाइन करो. ನಮ್ಮ ಜನರಲ್ ನಾಲೆಜ್ ಭಯ್ಯ ಅವರಿಗೆ ಥ್ಯಾಂಕ್ ಯು. ಅಪ್ಪು ಬ್ಲಾಗ್ಸ್ ಅವರೇ, ಅಪ್ಪು ಬ್ಲಾಗ್ಸ್ ಅವರೇ, ಅದು ಬರ್ತಾ ಇಲ್ಲ ಅಕ್ಕ. ನೋಡಿ ನನ್ನ ಚಾನಲ್ಗೆ ಹೋಗಿ, ಬೆಲೆದಿಂಗಲ್ ತುಳು ಬ್ಲಾಗ್ಸ್ ಇದೆ ಅಲ್ವಾ, ಆ ಚಾನಲ್ಗೆ ಹೋಗಿ ಇದು ಮಾಡಿ, ಆಗ ವಿಡಿಯೋ ಇರ್ತದೆ. ಅದೆಲ್ಲ ವಿಡಿಯೋದಲ್ಲಿ ನನ್ನ ಮುಖ ಇದೆ ನೋಡಿ, ನೋಡ್ಕೊಂಡು ಬನ್ನಿ. ಮುಖ ನೋಡಿ ಅದರದ್ದು ಎಷ್ಟು ವಿಡಿಯೋ ಇದೆ ಅದನ್ನೆಲ್ಲ ನೋಡ್ಕೊಂಡು ಬಂದು ಗೊತ್ತಾಗುತ್ತದೆ. ಎಲ್ಲ ನೋಡಿ, ವಾಚ್ ಮಾಡಿ ನನ್ನ ವಿಡಿಯೋವನ್ನು, ಆಯಿತಾ ಬಸಪ್ಪ ಅವರೇ? ಮುಖ ತೋರಿಸಲ್ಲ ನಾನು ಇವತ್ತು ನನ್ನ ಕಣ್ಣು ಇದೆ ಹಾಗೆ ನೋಡಿ. ಅದ್ರಾಗೆ ಹೋಗಿ, ಅದರಲ್ಲಿ ಮುಖ ಇದೆ ನಂದು, ಒರಿಜಿನಲ್ ಮುಖ ಇದೆ ನೋಡಿ. ಹಾಯ್ ತತ್ವಜ್ಞಾನ ಅಮೃತ ಅವರೇ, ಹಾಯ್, ವೆಲ್ಕಮ್ ನಿಮಗೆ, ವೆಲ್ಕಮ್. ಹೂ ಗಿಫ್ಟ್ ಡನ್ ಅಂತಿದ್ದಾರೆ. ನವೀನ್ ಜಿ, ನೀವು ಮಲಗ್ತೀನಿ ಅಂತ ಗುಡ್ ನೈಟ್ ಅಂದ್ರಿ ಜಿ ದೀದಿ. ಹಾಂ ನೂರ್ ಬ್ರದರ್ ಬಾಯಿ. मैंने सुब्रमण्य सर का ब्लॉग से आपको कनेक्ट हो गई. अभी कल 3 दिन से नहीं आया, उनका ज्वाइन नहीं हो गए मैंने उधर. ರಂಗ ಅಣ್ಣ ಪ್ಲೀಸ್ ಗಿಫ್ಟ್ ಕೊಡಿ, ರಿಟರ್ನ್ ಮಾಡಿ. ರಂಗ ಅಣ್ಣ ಪ್ಲೀಸ್ ಗಿಫ್ಟ್ ಕೊಡಿ. ಸಪಿಯಾ ಕಾರ್ಟೂನ್ ಸೂಪರ್ ಸಪೋರ್ಟ್. ಸಿಜಿ ಏನು ಊಟ ಮಾಡಿದ್ರಿ ಸಿಸ್ಟರ್? ವೆಜ್ ಸಿಸ್ ಇವತ್ತು. ಸಪಿಯಾ ಕಾರ್ಟೂನ್ ನೂರ್ ಬಾಯಿ ರಿಟರ್ನ್ ಕರೋ, ನೂರ್ ಬಾಯಿ ಸಪಿಯಾ ಕಾರ್ಟೂನ್ ಕೋ ರಿಟರ್ನ್ ಕರೋ. ಹಾಯ್ 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 ಉಮೇಶ್ ಹಾಯ್ ಅವರೇ, ಹಾಯ್, ವೆಲ್ಕಮ್ ನಿಮಗೆ. ಡನ್ ನೋಡಿ ಎಂದಿದ್ದಾರೆ ರಂಗಣ್ಣವರು. ವೈಶು
ಐಸ್ ಎನಲಾಸಿಸ್ ಯಾರದು? ಸರಳ ಸಿಸ್ ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ನೇಪಾಲ್ ಅವರು. ಶಶಿ ಮಲೆನಾಡು ಬ್ಲಾಗ್ಸ್ ಅವರು. ಹಾಯ್ ಶಶಿ ಅವರೇ, ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ನಿಮಗೆ ಓದ್ಬೇಕಂತ ಹಂಬಲ ಇದೆ, ಆದರೆ ಏನು ಮಾಡೋದು, ಕಣ್ಣಲ್ಲಿ ಎಷ್ಟು ನೋಡಿದರೆ ನೀರು ಬರುತ್ತೆ. ಓ ರಂಗಣ್ಣನಿಗೆ ಕೆಲಸ ಇಲ್ಲ ನೋಡಿ, ಸಿ ಜಿ ಹರಿನ್ ಅಂತ. ಹೌದು, ಅವರು ನನ್ನ ಪ್ರೀತಿಯ ಸಿಸ್. ಅವರು ನನ್ನ ಸಿಸ್ ಇದ್ದಾರಲ್ಲ, ಅವರ ಇದಕ್ಕೆ ಇವರು ಕೂಡ ಆ್ಯಡ್ ಆಗ್ತಾರೆ, ಸಿ ಜಿ ಅವರು ಕೂಡ ಹಾಗೆ. ಸಿ ಜಿ ಹರಿನಾ, ಓಕೆ, ಥ್ಯಾಂಕ್ ಯು ಸೋ ಮಚ್ ಅಲ್ವಾ ದೀದಿ. ಸಿ ಜಿ, ಖುಷಿ ಆಯ್ತು ನಮಗೆ. ಹಾಯ್ ಅಂತಿದ್ದಾರೆ. ಹಾಯ್ ಮಲೆನಾಡು ಅವರೇ, ಹಾಯ್, ಬನ್ನಿ ಬನ್ನಿ. ಬ್ಲೂ ಕೊಟ್ಟೆ ನೋಡಿ, ಒಬ್ರಿಗೊಬ್ರು ಕನೆಕ್ಟ್ ಆಗಿ ನೋಡಿ ಬನ್ನಿ. ಸಿ ಜಿ ನಮಸ್ತೆ ಅಂತಿದ್ದಾರೆ ರಂಗಣ್ಣ. ಎಂತಕ್ಕೆ ಈಗ ನಮಸ್ತೆ ಕೊಡೋದು, ಇಷ್ಟು ಮೆಸೇಜ್ ಹಾಕಿದ ಮೇಲೆ? ಊಟ ಮಾಡಿದ್ರಾ ಅಂತಿದ್ದಾರೆ ತತ್ವಜ್ಞಾನ ಅಮೃತ ಅವರು. ಊಟ ಮಾಡಿದ್ದೇನೆ ಸಿಸ್, ನಿಮ್ದಾಯ್ತಾ? ಏನು ಊಟಕ್ಕೆ ಇವತ್ತು ನಿಮಗೆ? ಸಾರಿ ತತ್ವಜ್ಞಾನ ಅಮೃತ ಅವರೇ, ನನಗೆ ಮೆಸೇಜ್ ಓದಲಿಕ್ಕೆ ಆಗಲಿಲ್ಲ. ಆಗ ತುಂಬ ಜನ ಬಂದಿದ್ರಲ್ವ, ಮೇಲೆ ಹೋಯ್ತು ಎಲ್ಲ ಮೆಸೇಜ್. ಯಾರು ತಪ್ಪು ತಿಳಿಯಬೇಡಿ, ಓದ್ತೀನಿ ನಾನು ನೋಡಿ. ಈಗ ಸ್ವಲ್ಪ ಜನ ಇದ್ದಾರೆ, ಸ್ವಲ್ಪ ಓದ್ತಾ ಇದ್ದೀನಿ ನೋಡಿ. ಸಿ ಜಿ, ನನಗೆ ಮತ್ತೆ ಕಣ್ಣು ನೋವಿರುವ ಕಾರಣ ಸ್ವಲ್ಪ ಅವಾಯ್ಡ್ ಮಾಡ್ತಿದ್ದೀನಿ. ಸಿ ಜಿ ಓಕೆ ಓಕೆ ಅಂತಿದ್ದಾರೆ. ಗುಡ್ ನೈಟ್ ಅಂತಿದ್ದಾರೆ ಸ್ವಾತಿ ಅವರು. ಥ್ಯಾಂಕ್ ಯು ಸ್ವಾತಿ ಅವರೇ, ಇಷ್ಟೊತ್ತಿ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ ನನ್ನ ಕಡೆಯಿಂದ ನಿಮಗೆ. ರಂಗನಾಯ್ಕ ಅವರು, ಹರಿನಾ ನಿಮಗೂ ನಮಸ್ತೆ. ಯಾವಾಗದ್ದು ನಮಸ್ತೆ? ಇಷ್ಟೊತ್ತು ಬಂದು ಮೆಸೇಜ್ ಹಾಕಿ ಒಂದು ಲೈಕನ್ನು ಕೊಡದೆ ನಮಸ್ತೆ ಮಾಡ್ತಿದ್ದೀರಾ ರಂಗಣ್ಣ. ಚಂಡಾನಾಲೆ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಭಯ್ಯ. ಅಕ್ಷು ಅವರು, ಸಿ ಜಿ ಗಿಫ್ಟ್ ರಿಟರ್ನ್ ಕೊಡಿ. ಸಿ ಜಿ ಪ್ಲೀಸ್ ರಿಟರ್ನ್ ಕೊಡಿ ಅಕ್ಷು ಅವರಿಗೆ. ಜೇನ್ सपिया कार्टून प्लीज रिटर्न. सपिया कार्टून दीदी प्लीज रिटर्न कीजिए. जीएनएस ब्रदर को प्लीज रिटर्न कीजिए. लाइक डन. थैंक यू सो मच ಶಶಿ ಮಲೆನಾಡು ಅವರೇ, ಥ್ಯಾಂಕ್ ಯು. ಸೂಪರ್ ಸಪೋರ್ಟಲ್ಲಿದ್ದಾರೆ. ಓಕೆ, ಎಲ್ರಿಗೂ ಗಿಫ್ಟ್ ವಾಪಸ್ ಕೊಡ್ತೀನಿ, ಕಮೆಂಟ್ ಹಾಕಿರಿ ಅಂತಿದ್ದಾರೆ ಶಶಿ ಅವರು. ಊಟ ಆಯ್ತಾ? ಊಟ ಆಯಿತು, ನಿಮಗೆ ಬ್ಲೂ ಕೊಟ್ಟಿದ್ದೀನಿ ನೋಡಿ. ರಂಗಣ್ಣ ಅವರು, ಸಿ ಜಿ ಹರಿನಾ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬೆಸ್ಟ್ ಅವರು. ಸೂಪರ್ ಸಪೋರ್ಟಲ್ಲಿದ್ದಾರೆ. ಮೆಸೇಜ್ ಸಪೋರ್ಟ್ ಮಾಡಿ ಎಲ್ಲರೂ ಅಂತಿದ್ದಾರೆ. ಬ್ಲಾಗ್ಸ್ ಅವರು. ಅಬೀಸ್ ಕಿಚನ್ ಅವರು ಬಂದರು. ಹಾಯ್ ಲಕ್ಷ್ಮೀ ಸಿಸ್ಟರ್, ಹಾಯ್ ಅಂತಿದ್ದಾರೆ. ಎಲ್ರಿಗೂ ಹಾಯ್ ವೆಲ್ಕಮ್ ವೆಲ್ಕಮ್. ಎಲ್ರಿಗೂ ಹೊಸ್ದಾಗಿ ಈಗ ಬಂದಿದ್ದವ್ರಿಗೆ ಎಲ್ರಿಗೂ ವೆಲ್ಕಮ್. ಊಟ ಆಯ್ತಾ ಎಲ್ರದು? ಪಿನ್ ಐ ಡಿ ರಿಟರ್ನ್ ಕರೋ. ಪಿನ್ ಐ ಡಿ ವೈಶು ರಿಟರ್ನ್ ಕರೋ. ಸಪಿಯಾ ಕಾರ್ಟೂನ್ नूर और सपिया रिटर्न करो. सपिया रिटर्न करो. सपिया ऑलरेडी डन नूर भाई, वो ऑलरेडी डन है सपिया दीदी. ರಂಗನಾಯಕ್ ಅವರೇ, ಗಿಫ್ಟ್ ಡನ್. ರಂಗಣ್ಣ ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್ ಕೊಡಿ ಶಶಿ ಮಲೆನಾಡು ಅವರಿಗೆ. ಓಕೆ ಓಕೆ, ಕಮೆಂಟ್ ಹಾಕಿ ಎಲ್ಲರೂ ರಿಟರ್ನ್ ಮಾಡ್ತೀನಿ ನಾನು. ನೆಟ್ ಪ್ರಾಬ್ಲಮ್ ಇದೆ. ಸಿ ಜಿ ನಿಮ್ಮದು ವಿಡಿಯೋ ಅರ್ಧ ನೋಡಿದ್ದೇನೆ, ಈಗ ನೋಡ್ತೀನಿ ಆಯಿತಾ. ಆಗ ಟೈಮ್ ಆಗಲಿಲ್ಲ ನನಗೆ, ಮತ್ತೆ ಈಗ ನೋಡ್ತೀನಿ ಆಯಿತಾ. ಸಿ ಜಿ ಒಂದೂ ನೋಡಿದ್ದೇನೆ. ನೀವು ನಿಮ್ಮದು ನಾದಿನಿ ಅವರ ಮನೆಗೆ ಹೋಗಿದ್ದು, ನಾದಿನಿ ಮನೆಗೆ ಹೋಗಿದ್ದೀರಲ್ವಾ. ಪಿನ್ ಐ ಡಿ ರಿಟರ್ನ್ ಕರೋ. ತತ್ಮಜ್ಞಾನ ಪರವಾಗಿಲ್ಲ ಬಿಡಿ ಸಿಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ತತ್ಮಜ್ಞಾನ ಅಮೃತ ಅವರೇ. ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ, ಪರವಾಗಿಲ್ಲ ಓದಿಲ್ಲ ಅಂದರೆ. ಆದರೂ ನನಗೆ ಮನಸ್ಸು ಕೇಳಲ್ಲ, ಓದಬೇಕಂತ ಆಸೆ ಆಗುತ್ತುಂಟು. ವ್ಲಾಗ್ಸ್ ತತ್ವಜ್ಞಾನ ಅಮೃತ ಗಿಫ್ಟ್ ಡನ್ ಅಂತೆ. JNS ಅವರು, ಪ್ಲೀಸ್ ಅವರಿಗೆ ರಿಟರ್ನ್ ಕೊಡಿ. ಅನುರಾಗ್ ಅವರು, ಅನುರಾಗ್ ಅವರು, ಅಭಿ ಕಿಚನ್ ಹಾಯ್ ಅಂತಿದ್ದಾರೆ. ಪ್ಲೀಸ್ ಆಲ್ಸೋ ಕಮೆಂಟ್ ಇನ್ ಮೈ ಚಾನಲ್, ಐ ವಿಲ್ ರಿಟರ್ನ್ ರೆಡಿ ಅಂತಿದ್ದಾರೆ. ಪೂ ಬ್ಲಾಗ್ಸ್ಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಪ್ಲೀಸ್ ಅವರು ರಿಟರ್ನ್ ಕೊಡ್ತಾರೆ ನೋಡಿ. ಫಸ್ಟ್ ಗಿಫ್ಟ್ ಡನ್ ಅಂತಿದ್ದಾರೆ ಶಶಿ ಮಲೆನಾಡು ಅವರು. ಸಪಿಯಾ ಹಾಯ್ ಅಂತಿದ್ದಾರೆ. ಓಂ ಮಹಾಜನ್, ವೈಶು ನನಗೆ ರಮೇಶ್ ಅಣ್ಣ ಗಿಫ್ಟು ಕೊಟ್ಟಿದ್ದೆ, ರಿಟರ್ನ್ ಮಾಡಿ. ಇಂಥವ
ಯಾರೆಲ್ಲ ಕೊಟ್ಟಿಲ್ಲ ಅವರಿಗೆ ಕೊಡಿ. ಯಾರೆಲ್ಲ ಲೈಕನ್ನು ಕೊಟ್ಟಿಲ್ಲ ಅದನ್ನು ಕೂಡ ನನಗೂ ಕೊಡಿ. ನಾನು ಸ್ವಲ್ಪ ಇಲ್ಲೇ ಇದ್ದೀನಿ ನಾನು. ಬಸಪ್ಪ ಅವರೇ ಸಿಕ್ತಾ ನನ್ನ ಮುಖ? ಬಸಪ್ಪ ಅವರೇ 86 ಮುಖ ಇದೆ ನಂದು ಅದರಲ್ಲಿ ವಿಡಿಯೋದಲ್ಲಿ. 86 100 ಎಷ್ಟೋ ಮುಖ ಇದೆ ನೋಡಿ. ಬೆಳಿಗ್ಗೆಯಿಂದ ಮುಖ ತೋರಿಸಿ ಯಾವ ಊರು ನಿಮ್ಮದು? ಅಷ್ಟೇ ಆಯಿತು ಇವ್ರದ್ದು. ರಂಗಣ್ಣನವರು. ರಂಗಣ್ಣಲ್ಲ ಇವರು ಯಾರು, ಬಸಪ್ಪ ಅವರು ಸಪೋರ್ಟ್ ಐಡಿ ಅವ್ರದ್ದು. ಸೀದಾ ಹೋಗಿ ವಿಡಿಯೋ ನೋಡ್ಬೇಕು, ನಾನಿದ್ದೀವಿನಾ ಇಲ್ವಾ ಅಂತ ಗೊತ್ತಾಗುತ್ತೆ ಅಲ್ವಾ. ಪಾಪ ಎಷ್ಟು ಜನ ಇದ್ದಾರೆ ನೋಡಿ. ಯಾರಾದರೂ ಮುಖ ತೋರಿಸಿ ಅಂದ್ರೆ ಇಲ್ಲ, ಯಾರೂ ಇಲ್ಲ. ಚೆನ್ನಾಗಿ ಮೆಸೇಜ್ ಮಾಡ್ತಾ ಇದ್ದಾರೆ, ಗಿಫ್ಟ್ ತಗೊಳ್ತಿದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಒಂದು ಬ್ಯಾಡ್ ಕಮೆಂಟ್ ಇಲ್ಲ, ಏನಿಲ್ಲ. ತುಂಬ ಚೆನ್ನಾಗಿ ಅವರವರ ಪಾಡಿಗೆ ಅವರವರು ಗಿಫ್ಟ್ ಕೊಟ್ಟು ತಗೊಳ್ತಿದ್ದಾರೆ, ಅದು ಖುಷಿ. ಒಬ್ರೊಬ್ರು ಬಂದು ಊರು ಒಂದು ಸರಿ ಹೇಳಿದರೆ ಗೊತ್ತಾಗಲ್ಲ, 4 ಸರಿ ಹೇಳ್ಬೇಕು ಅವ್ರಿಗೆ. ಊರು ಯಾವುದು. ಎಲ್ಲೋ ಅಕ್ಕ, ಹಾಯ್. ಅವರೇ ಹಾಯ್, ವೆಲ್ಕಮ್. ಗುಡ್ ಅಂತಿದ್ದಾರೆ. ಮಾಡೂರವರಿದ್ದಾರೆ ನೋಡಿ, ಎಲ್ರಿಗೂ ಒಬ್ರಿಗೊಬ್ರು ಕನೆಕ್ಟ್ ಆಗಿ. ಮಾಡೂರವರಿದ್ದಾರೆ ನೋಡಿ ಎಲ್ಲರೂ. ಒಬ್ರೊಬ್ರದ್ದು ಬೇಕಾದರೆ ಪಿನ್ ಮಾಡಲಿಕ್ಕೆ ಯಾರಿಗೆ ಆದರೂ ಬೇಕಾದರೆ ಮಾಡುವ ಪಿನ್. ಎಲ್ರಿಗೂ ಅವರವರ ಗಿಫ್ಟ್ ಕೊಡಿ. ಓಕೆ ಇದೆ ವೈಶು, ಇದೆ ನಿಮ್ದೇ ಇದೆ. ಎಲ್ರದ್ದು ಮೆಸೇಜ್ ಓದಿ ಯಾರಿಗೆ ಗಿಫ್ಟ್ ಕೊಡ್ತಾರೆ ಅಂತ ಗೊತ್ತಾಗುತ್ತೆ. ನೋಡಿ 60 ಜನ ಅಷ್ಟು ಬಂದರು ನನಗೆ ಈಗ. ಅವರು ಬಸಪ್ಪ ಅವರು ಒಂದು ಲೈಕನ್ನು ಕೊಟ್ಟಿಲ್ಲ ನನಗೆ. ಆದರೂ ಅವರಿಗೆ ಒಂದೇ, ನಿಮ್ಮದು ಮುಖ ತೋರಿಸಿ ನಿಮ್ಮ ಊರು ಯಾವುದು? ಉಡುಪಿ ಬಂದು ಒಂದು ಸಾಕಾಯ್ತು ನನಗೆ. ಬೆಳಿಗ್ಗೆ ಕೂಡ ಬಂದಿದ್ರು, ಉಡುಪಿ ಅಂದೆ. ಈಗ ಬಂದು ನಿಮ್ಮ ಊರು ಯಾವುದು ಮುಖ ತೋರಿಸಿ. ಎಂತಪ್ಪ ಅಷ್ಟು ಮುಖದಲ್ಲಿ ಏನಿದೆ ಅಪ್ಪ? ನಮಗೆ ಮದುವೆ ಆಗಿದೆ, ಮಕ್ಕಳಿದ್ದಾರೆ, ಮುಖದಲ್ಲಿ ಮುಖ ನೋಡ್ಕೊಂಡು ಏನಾಗಬೇಕು ಅನ್ನೋದು ನಾನು. ಒಬ್ರೊಬ್ರು ಇರ್ತಾರೆ ಒಂದು, ಅವರಿಗೆ ಎಷ್ಟು ಅಂದರೆ ನೋಡಿಕೆ ಮುಖ ನೋಡಲಿಕ್ಕೆ ಇದ್ದರೆ ವಿಡಿಯೋದಲ್ಲಿ ಇದೆಯಪ್ಪ. ಎಷ್ಟು ಬೇಕಾದರೆ ವಿಡಿಯೋ ನೋಡಿ, ನಮಗೆ ವಾಚ್ ಅವರ್ ಸಿಗುತ್ತೆ. ವಿಡಿಯೋ ನೋಡೋದಿಲ್ಲ ನೋಡಿ, ಹಾಗೆ ಮುಖ ತೋರಿಸಿ. ನಾಳೆ ಮುಖಕ್ಕೆ ಸ್ವಲ್ಪ ಕರಿ ಮೆಸ್ಕೊಂಡು ಬರ್ತೀನಿ ನೋಡಿ. ಮುಖ ತೋರಿಸಿ ಅನ್ನೋವರೆಗೆ ಮುಖ ತೋರಿಸಿ ಬಿಡ್ತೀನಿ. ವೈಶು ನಮಸ್ತೆ ಅಂತಿದ್ದಾರೆ ರಂಗಣ್ಣ. ಎಷ್ಟು ಸರಿ ನಮಸ್ತೆ ಅಪ್ಪ ದೇವ ನಿಮ್ಮದು. ಗುಡ್ ನೈಟ್ ನಮಸ್ತೆ ಅಂತಿದ್ದಾರೆ. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಒಂದು 60 ಆದರೂ ಆಗಲಿ, ಪ್ಲೀಸ್ ಲೈಕ್ ಕೊಡಿ. ರಂಗಣ್ಣ ಒಂದು ಲೈಕನ್ನು ಕೊಡಿ ಪ್ಲೀಸ್. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ಪ್ಲೀಸ್. 58 ಆಗಿದೆ, 2 ಬೇಕು 60 ಆಗಲಿಕ್ಕೆ. ಎಲ್ಲರೂ ಲೈಕ್ ಕೊಡಿ ಪ್ಲೀಸ್. ಆಗಿದೆ ಲೈಕ್, 1 2 ಕೊಡಿ. ಇಷ್ಟು 65 70 ತನಕ ಆಗ್ತಿತ್ತು ಲೈಕ್, ಬಂದಿಲ್ಲ. ನಾನು ನಿಮಗೋಸ್ಕರ ಇಷ್ಟು, ನಾನಿಲ್ಲದ್ರೆ 11ವರೆಗೆ ಬಂದ್ ಮಾಡ್ತೀನಿ. ನಾನು ನಿಮಗೋಸ್ಕರ ಇದ್ದೀರಲ್ವ ಅಂತ ನಾನು ಚಾಲು ಮಾಡಿಟ್ಟದ್ದು. ಗಿಫ್ಟ್ ತಗೊಳ್ಳಿ, ಒಬ್ಬರು ಎಲ್ಲರೂ ಹೆಲ್ಪ್ ಆಗುತ್ತೆ ಅಲ್ವಾ, ಹಾಗೆ ಚಾಲು ಮಾಡಿ ಇಟ್ಟಿದ್ದೀನಿ.
ಓದಲ್ಲ. ಒಂದು ಗಿಫ್ಟು ಲೆಸ್ ಆಯ್ತಂತ ತಲೆಗೆ ಹಾಕೊಂಡು ಕೂರಬಾರ್ದು ಯಾರು ಕೂಡ. ಯಾಕಂದರೆ ಹಾಗೆ ಮಾಡಿ ಕೂತ್ಕೊಂಡ್ರೆ ಮತ್ತೆ ನಮಗೆ ಅದೇ ಯೋಚನೆ ಆದರೆ ತೊಂದರೆ ಆಗುತ್ತೆ. ಗಿಫ್ಟ್ ಹೋದದ್ದು ಹೋಗಲಿ, ಬಂದದ್ದು ಬರಬೇಕಂತ ನಾವು ಇಟ್ಕೊಂಡು ನಾವು ಮುಂದುವರಿತಾನೆ ಹೋಗಬೇಕು. ಆಗ ನಮಗೆ ಖಂಡಿತವಾಗಿಯೂ ಜಯ ಸಿಗುತ್ತೆ ಒಂದಲ್ಲ ಒಂದು ದಿನ. ಗೊತ್ತಾಯ್ತಾ? ಗಿಫ್ಟ್ ಹೋಯ್ತು ಹಾಗೆ ಈಗ ಅಂತ ತಲೆ ಕೆಡಿಸ್ಕೋಬೇಡಿ. ನಂದು ಕೂಡ ಹೋಗ್ತಾ ಉಂಟು, ತುಂಬಾ ಹೋಗ್ತಾ ಉಂಟು ನಂದು. ನಾನು ತಲೆನೇ ಕೆಡಿಸ್ಕೋಬೀಳೋದಿಲ್ಲ. ನನಗೆ ಇವಾಗ ಎಷ್ಟು 955 ಏನೋ ಆಗಿದೆ. ನನಗೆ 45 ಅಷ್ಟು ಬೇಕು ಗಿಫ್ಟ್. ಆದರೆ ಕೆಲವರು ಲೆಸ್ ಮಾಡಿದರು, ಆಗ್ತಿತ್ತು. ತುಂಬ ಜನ ಲೆಸ್ ಮಾಡಿದರು. ನಂದು ಏನು ಮಾಡೋದು, ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಓದೋದು ಹೋಗಲಿ, ಬಂದದ್ದು ಬರುತ್ತೆ ಅಷ್ಟೇ. ಮಾಡೋದು, ಕಷ್ಟಪಡೋದು, ಬಂದರೆ ಸಿಗುತ್ತೆ. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮಾತಾಡಿ ಸೂಪರ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಆನಂದ್ ಪಾಟೀಲ್ ಅವರು ಬಂದರು. ಹಾಯ್ ವೆಲ್ಕಮ್. ಒಂದು ಲೈಕ್ ಅನ್ನು ಕೊಡದಿದ್ರು, ಒಂದು ಲೈಕ್ ಕೊಡಿ. ಊಟ ಆಯ್ತಾ ಆನಂದ್ ಪಾಟೀಲ್ ಅವರೇ? ನಾನೊಂದು 10 ನಿಮಿಷ ಇದ್ದೀನಿ ಅಷ್ಟೇ. 10 ನಿಮಿಷನೂ ಇಲ್ಲ, 12 ಆಯಿತು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಬೇಜಾರು ಮಾಡ್ಕೋಬೇಡಿ ಮೆಸೇಜ್ ಓದಿಲ್ಲ ಅಂತ. ಸಾರಿ. ಥ್ಯಾಂಕ್ ಯು. ಯಾರೆಲ್ಲ ಬಂದರು ಅಂತಲೂ ಗೊತ್ತಾಗ್ತಿಲ್ಲ. ಮಾಡೂರು ಬ್ಲಾಗ್ಸ್ ಅವರಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬಟ್ ನೀವು ಕಮೆಂಟ್ ಮಾಡಿಲ್ಲ ಸಿಸ್ ವೈಶು ಅವರೇ. ಯಾಕೆ ವೈಶು ಅವರೇ? ನೋಡಿ, ಅವರಿಗೆ ಕಮೆಂಟ್ ಮಾಡಿಲ್ಲ ಅಂತೆ. ಬ್ಲಾಗ್ಸ್ ಅವರಿಗೆ ಪ್ಲೀಸ್ ಮಾಡಿ. ಎಲ್ರಿಗೂ ಒಬ್ರಿಗೊಬ್ರು ಕಮೆಂಟ್ ಮಾಡಿ, ಗಿಫ್ಟ್ ಕೊಡಿ, ಚೆಕ್ ಮಾಡಿ. ಸ್ವಲ್ಪ ಹೊತ್ತಿದ್ದೀನಿ.
ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು JNS ಅವರೇ, ಥ್ಯಾಂಕ್ ಯು ಮಾಡೂರ್ ಅವರೇ, ಥ್ಯಾಂಕ್ ಯು ಸಫಿಯಾ ಕಾರ್ಟೂನ್ ಅವರೇ, ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಅಕ್ಕ. ನಂದು ಯಾವಾಗ 300 ಆಗುತ್ತೋ ಏನು? ಎಷ್ಟಾಯಿತು ವೈಶು? ಎಷ್ಟಾಯ್ತು ಈಗ ವೈಶು? ನನಗೆ ಯಾಕೆ ರಂಗವನ್ನ ಅವರೇ ಥ್ಯಾಂಕ್ ಯು. ನನಗೆ ಯಾಕೆ ಥ್ಯಾಂಕ್ ಯು? ನಾನು ಇವತ್ತು ಮೆಸೇಜ್ ಓದಿಲ್ಲ ಅಲ್ವ, ಅದೇ ಬೇಜಾರು ನನಗೆ. ಪಾಪ ಎಲ್ಲರೂ ಮಾಡ್ತಿದ್ದಾರೆ ಓಕೆ ವೈಶು ಅಂತಿದ್ದಾರೆ. ಆಗುತ್ತೆ ವೈಶು, ವೆಯ್ಟ್ ಮಾಡಿ. ನಾನು ಕೂಡ ಹಾಗೆ ಮಾಡಿದ್ದೆ. ಎಲ್ಲರದ್ದು ಲೈವ್ಗೆ ಹೋಗಿ ಹೋಗಿ ನುಗ್ಗಿ ನುಗ್ಗಿ ಕೊಡಿ 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 ಅಂತ ಕೊಡಿ ಅಂತ ಹೇಳಲ್ಲ ನಾನು, ಡೈರೆಕ್ಟ್ ಕೊಟ್ಟೆ ಬರೋದು ನಾನು. ಹೌದಾ? ಮಾರ್ನಿಂಗಿಂದ ನಂದು ಕೂಡ 10 ಲೆಸ್ ಆಗಿದೆ ಸಿಸ್. 10 ಅಲ್ಲ, ನಂದು 10 12 ತನಕ ಲೆಸ್ ಆಗಿದೆ ವೀಣಾ. ವೈಶು ನಿದ್ದೆ ಇಲ್ಲ ಅಂತ ಅಲ್ಲಪ್ಪ, ನನಗೆ ಕಣ್ಣು ನೋವು ಇವತ್ತು. ನನಗೆ ಇವತ್ತು ಕಣ್ಣು ನೋವಿದೆ, ಅದಕ್ಕೆ ನಾನು ಮೆಸೇಜ್ ಓದ್ತಿಲ್ಲ. ನನಗೆ ಇವತ್ತು ಚಸ್ಮಾ ಬರಲಿಕ್ಕೆ ಇದೆ. ಚಸ್ಮಾ ನಾನು ಕಣ್ಣು ಟೆಸ್ಟ್ ಮಾಡಿ 6 ತಿಂಗಳಾಯಿತು, ಹೋಗಿ ವಾಪಸ್ ಟೆಸ್ಟಿಗೆ ಹೋಗಿದ್ದೆ ಇವತ್ತು. ಆಗ ಚಸ್ಮದ್ದು ಚೇಂಜ್ ಮಾಡಬೇಕಂತಿದ್ರು. ನಮ್ಮದು ಫಸ್ಟಿದ್ದು ಸ್ವಲ್ಪ ಹೈ ಇತ್ತು. ಹೈ ಅಂದರೆ ಸ್ವಲ್ಪ, ಈಗ ತುಂಬ ಕಡಿಮೆ ಆಗಿದೆ. ಅದಕ್ಕೆ ಕಡಿಮೆ ಪವರ್ ಇದ್ದು ಕೊಡ್ತೀವಿ ಅಂತಿದ್ದಾರೆ, ಅದಕ್ಕೆ ಕೊಟ್ಟು ಬಂದಿದ್ದೇನೆ. ಮತ್ತು ಕಣ್ಣಿಗೆ ಸ್ವಲ್ಪ ಇದೆಲ್ಲ ಡ್ರಾಪ್ಸ್ ಎಲ್ಲ ಹಾಕ್ಲಿಕ್ಕಿತ್ತು. ಆಗ ಅದರಿಂದಾಗಿ ನನಗೆ ಬ್ಲರ್ ಕಾಣ್ತಾ ಉಂಟು. ಈಗ ಸ್ವಲ್ಪ ಆಗ್ಬೋದು. ಕಣ್ಣು ನೋವು ಬರುತ್ತೆ ನನಗೆ ಇದು ಡೈರೆಕ್ಟ್ ನೋಡಿದರೆ ಮೊಬೈಲ್. ಚಸ್ಮೆ ಇದ್ದರೆ ಪರವಾಗಿಲ್ಲ, ಅದಕ್ಕೆ ನಾನು ಓದ್ತಿಲ್ಲ ಆಯಿತಾ, ಮತ್ತೆ ಯಾವುದಕ್ಕಲ್ಲ. ಇಲ್ಲಾಂದರೆ ನನ್ನಷ್ಟು ಮೆಸೇಜ್ ಓದುವವರು ಯಾರಿದ್ದಾರೆ? ನಾನು ಪಟ್ 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 ಓದ್ತೀನಿ, ಆದರೆ ಇವತ್ತಾಗಲ್ಲ. ತಪ್ಪಾದರೆ ಒಂದು ವೇಳೆ ಅದು ಕೂಡ ಬೈತಾರೆ, ಮತ್ತೆ ನೀವು ಎಂತ ಓದೋದು ನಿಮ್ಮ ಕರ್ಮ ಅಂತ. ಅದಕ್ಕೆ ತಪ್ಪು ಓದಬಾರ್ದಂತ ಆಕೆ ಓದ್ತಾ ಸುಮ್ಮನೆ ಇದ್ದೀನಿ. ನೋ ಅಂತಿದ್ದಾರೆ ನೋಡಿ. ಗುಡ್ ಮಾರ್ನಿಂಗ್ ಕಂಟೆಂಟ್ ಸರ್ಕಲ್ ಅವರೇ, ಗುಡ್ ಮಾರ್ನಿಂಗ್. 60 ಲೈಕ್ ಡನ್ ಕೊರಿಯರ್, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ದೂರ పోతారు ಭಾರಿ ದಿನ ನೋಡ್ಬೇಕಂತೆ ಬರೋದುಲ್ಲಾರು, ಭಾರಿ ಬಿಸಿಟ್ ಉಳ್ಳಾರು ಮುಂಬೈಡು ಪೋಯರ ಊರಿಗೂ. ಪೂ ಅವರು ಸೂಪರ್ ಲಕ್ಷ್ಮಿ ಅವರು ಸೂಪರ್ ಸಪೋರ್ಟ್. ಪೂ ಅವರು ನನಗೆ ಪ್ಲೀಸ್ ಕಮೆಂಟ್ ಹಾಕಿ ಮಾಡಿ ನೋಡಿ, ಕಮೆಂಟ್ ಮಾಡಿ. ರೆಸ್ಟ್ ಮಾಡ್ತೀನಿ ನಾನು, ಓದಲ್ಲ ಅಂತಾನೆ ಕೂರೋದು, ಮತ್ತು ನೀವೆಲ್ಲ ಮಾತಾಡ್ತಿರೋಲ್ಲ ಅಂತ ಮಾತಾಡೋದು. ನನಗೆ ಕಣ್ಣಲ್ಲಿ ಸ್ವಲ್ಪ ಇವತ್ತು ಒಂದು ಸರ್ತಿ ಅಷ್ಟೇ, ನಾಳೆ ಚಸ್ಮಾ ಬರುತ್ತೆ. ಪಾಂಡಾಪುರ, ಹೌದಾ? ಮೀನಾಜಿ ಕಂಟೆಂಟ್ ಅನ್ನ ಸರ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ನೋಡಿ. ಮೀನಾ ಅವರು ಲೈವ್ ಮಾಡಿ ಮ್ಯೂಟ್ ಮಾಡಲ್ಲ ನಾನು, ಯಾಕೆ ಗೊತ್ತುಂಟಾ? ಅದು ಉಪಯೋಗ ಇಲ್ಲ. ನನ್ನ ಕೈಯೆಲ್ಲ ಆದಷ್ಟು ನಾನು ಮಾತಾಡ್ತೀನಿ, ಇವತ್ತು ನೋಡ್ತೀನಿ ಓದ್ತೀನಿ ಅಷ್ಟೇ. ಮ್ಯೂಟ್ ಅಂತೂ ಮಾಡೋದೇ ಇಲ್ಲ ನಾನು ಯಾವಾಗಲೂ.
ಅದು ವೇಸ್ಟ್ ಮ್ಯೂಟ್ ಮಾಡಿದರೆ. ನೀವು ಮೆಸೇಜ್ ಆಗ್ತಾ ಇರಿ, ನಾನು ಇದ್ದೀನಿ ಆಯಿತಾ. ನಾನು ಕೂಡ ಮತ್ತೆ ಹೋಗ್ತೀನಿ. ಮೊನ್ನೆ ಹಾಗೆ ಆಗಿದೆ ಗೊತ್ತಾ, ಬೆಸ್ಟ್ ಅವರು ಮೆಸೇಜ್ ಆಗ್ತಾ ಇದ್ದರು, ಮತ್ತು ಯಾರಿಬ್ಬರು ಇದ್ದರು. ನಾನು ಈಗ ಸ್ವಲ್ಪ ಚಾರ್ಜಲ್ಲಿ ಇಟ್ಟು ಅಲ್ಲೇ ಮಲಗಿದ್ದು. ನನಗೆ ಗೊತ್ತಿಲ್ಲ, ಮಾರ್ನಿಂಗ್ 6 ಗಂಟೆಗೆ ಎದ್ದು ನೋಡ್ತೀನಿ, ದೇವ್ರೇ ಗತಿ, ಏನು ಗತಿ ಎಂತ. ಆನಲ್ಲೇ ಇದೆ ನಂದು ಲೈವ್, ಕಟ್ಟಾಗಿಲ್ಲ, ಅದೇ ಬೇಜಾರಾಯಿತು. ಹಾಗೆ ಆನಲ್ಲಿ ಇಟ್ಟೊಂದು ನಾನು ಇದು ಮಾಡೋದಿಲ್ಲ, ಮಲಗಲ್ಲ. ಸ್ವಲ್ಪ ಟಾರಿನ ನಾನು ಚೆನ್ನಾಗಿದ್ದೀನಿ ಹರೀಶ್. ಹರಿನಾ ನೀನು ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೀನಿ ಹರೀಶ್ ಅವರೇ. ಅಭಿಷ್ ಕಿಚನ್ ಅವರು ಇದ್ದಾರೆ ನೋಡಿ, ಲಕ್ಷ್ಮಿ ಅವರಿದ್ದಾರೆ, ರಮೇಶ್ ಗುರು ಹಾಯ್ ಅಂತಿದ್ದಾರೆ, ವೈಶು ಅವರಿದ್ದಾರೆ. ಹಾಯ್ ಅಭಿಬ್ರು, ರಮೇಶ್ ನಾಯಕ್ ಅವರು. ಒಬ್ರಿಗೊಬ್ರು ಗಿಫ್ಟ್ ತಗೊಳ್ಳಿ. ಈಗ ಆಯಿತು ಟೈಮು ನೋಡಿ, 12:05 ಆಯಿತು, ಆಗ್ತಾ ಉಂಟು ಟೈಮು. ಗಿಫ್ಟ್ ಅವರವರ ಗಿಫ್ಟ್ ಯಾರ್ಯಾರು ಬಾಕಿ ಇದೆ ಎಲ್ಲರೂ ತಗೊಂಡ್ಬಿಡಿ. ನನಗೆ ಯಾರೆಲ್ಲ ಕೊಟ್ಟಿಲ್ಲ ಅವರೆಲ್ಲ ನನಗೂ ಕೊಡಿ. ನನಗೆ 1Kಗೆ ಒಂದು 60 ಬೇಕು, ಪ್ಲೀಸ್ ಕೊಡಿ. 60 ಅಲ್ಲ, 40 ಬೇಕು, 45 ಬೇಕು, ಪ್ಲೀಸ್ ಕೊಡಿ. 1K ಆಗಲ್ಲ. ಮಾಡ್ತೀನಿ ನಾನು 41 ದಿನದಲ್ಲೇ ಮಾಡ್ತೀನಿ. ಆದರೆ ನಾನು ಈಗ ಒಂದು ವಾರದಿಂದ ಸರಿಯಾಗಿ ಗಿಫ್ಟ್ ತಗೊಳ್ಳಿಕ್ಕೆ ಹೋಗ್ತಿಲ್ಲ. ಹಾಗೆ ಇಲ್ಲಾದರೆ ಈಗ 1K ಊಪರ್ ಮೇಲೆ ಹೋಗ್ತಿತ್ತು ನಂದು. ಟೈಮ್ ಸಿಗಲ್ಲ. ಎಲ್ಲದಕ್ಕೂ ಟೈಮ್ ಬೇಕು. ನೋಡಿ ಕೊಟ್ಟಿದ್ದಾರೆ ನೋಡಿ, ಥ್ಯಾಂಕ್ ಯು ರಮೇಶ್ ಗುರು ಅಂದರು ನೋಡಿ ಅಭೀಶ್ ಅವರು. ಕಿರಣ್ ಅವರಿದ್ದಾರೆ. ಹರಿನಾ ಅಂತಿದ್ದಾರೆ. ಏನು ಕಿರಣನ್ನ ನಂದು ಜಪ ಮಾಡ್ತಿದ್ದೀರಿ ನೀವು? ಹಾಂ ಕಿರಣ್ ಬ್ರದರ್. ಥ್ಯಾಂಕ್ ಯು. ನೋಡಿ ಕನೆಕ್ಟ್ ಆದವ್ರಿಗೆ ಎಲ್ರಿಗೂ ರಿಟರ್ನ್ ಕೊಡಿ. ಎಲ್ರಿಗೂ ರಿಟರ್ನ್ ಕೊಡಿ ಕನೆಕ್ಟ್ ಆದವರಿಗೆ.
ಹಾಯಮ್ಮ ದೇವ. ಪಾಪ ಎಲ್ಲರ ಅದು ಹೆಸರು ಓದಿಲ್ಲ ಇವತ್ತು. ಏನು ಅಂದ್ಕೊಂಡ್ರೆ ಏನೋ ಟೈಮೇ ಸಿಗಲ್ಲಾದ್ರೆ ಏನು ಮಾಡೋದು. ಕನೆಕ್ಟ್ ಆಗಿ 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 ಅಕ್ಕ ಏನು ವೈಶು ಆಲ್ರೆಡಿ ಕನೆಕ್ಟೆಡ್ ಆಗಿದ್ದೀನಿ ನಿಮಗೆ ಅಂತಿದ್ದಾರೆ. ವೈಶು ಏನು ಹಾಂ ಬಾಬು ಬಂದೆ. ಎಂತ ಮಲಗಿದು ಎಲ್ಲ ಯಾವ್ಯಾವ ಕಡೆ ಹೋಗಿ ಮಕ್ಕಳೇ. ದೇವ ಕೊಡಿ ಎಲ್ಲರೂ ಕೊಡಿ. ನಿಮ್ಮ ಅಡುಗೆ ಸಖಿಯವರು ಬಂದರು ನೋಡಿ. ಹರೀಶನ್ನ ರಿಟರ್ನ್ ಮಾಡಿ ಅಂತಿದ್ದಾರೆ. ಹಾಯ್ ಕಿರಣ್ ಸರ್, ನಾನು ಆಲ್ರೆಡಿ ಹೋಗಿದ್ದೀನಿ. ಲೈಕ್ ಡನ್ ಅಂತಿದ್ದಾರೆ. ಹಾಯ್ ನಿಮ್ಮ ಅಡುಗೆ ಸಖಿಯವರೇ, ಥ್ಯಾಂಕ್ ಯು, ವೆಲ್ಕಮ್. ಹರಿನಾ. ಓಕೆ ಕಿರಣ್ ಅವರೇ, ಥ್ಯಾಂಕ್ ಯು ಹರಿನಾ ಅಂತ ಅಂದಿದ್ದಕ್ಕೆ. ಕಂಡಿ ಸರ್ಕಲ್ ಲಕ್ಷ್ಮಿ ರಿಟರ್ನ್ ಅಂತಿದ್ದಾರೆ. ಮಾತಾಡಿ ನಿಮಗೋಸ್ಕರ ಕೂತಿದ್ದೀನಿ ನಾನಿಲ್ಲಿ ನೋಡಿ. ಇಲ್ಲಾದರೆ ಇಷ್ಟೊತ್ತು ಮಲಗ್ತಿದ್ದೆ. 11:30 ಮೆಸೇಜ್ ಮಾಡ್ತಿದ್ದೀರಲ್ವ, ಅರ್ಧದಲ್ಲಿ ಹೋಗ್ಬಾರ್ದಂತ ಕೂತಿದ್ದು. ಹಾಯ್ ಅಮ್ಮ. ಥ್ಯಾಂಕ್ ಯು. ಓಕೆ ನಾನು ಇಡುವುದಾ, ಕಟ್ ಮಾಡುದಾ? ಎಲ್ಲರೂ ಸಪೋರ್ಟ್ ಮೆಸೇಜ್ ಹಾಕಿ.
ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ ನನ್ನ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಓಕೆ, ನಾನು ಹೋಗುದಾ? ನಾನು ಮಾತಾಡಲ್ಲ, ನೀವು ಒಮ್ಮೆ ಇದು ಮಾಡ್ತಾ ಇರಿ.
ಆಯಿತಾ? ಹೋಗುದಾ ನಾನು? ಬಾಯ್ ಬಾಯ್ ಎಲ್ರಿಗೂ, ಬಾಯ್ ಬಾಯ್, ಗುಡ್ ನೈಟ್, ಗುಡ್ ನೈಟ್. ಗುಡ್ ನೈಟ್ ಎಲ್ರಿಗೂ, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಬಾಯ್ ಬಾಯ್ ಎಲ್ರಿಗೂ, ಗುಡ್ ನೈಟ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಥ್ಯಾಂಕ್ ಯು. ನಾನು ಹೋಗ್ತೀನಿ ಆಯಿತಾ? ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಬಾಯ್ ಬಾಯ್. ಬೆಸ್ಟ್ ನಾನು ಮಲಗ್ತೀನಿ ಆಯಿತಾ? ಬಾಯ್ ಬಾಯ್ ಬಾಯ್, ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಬಾಯ್ ಬೆಸ್ಟು. ನಿದ್ದೆ ಬರ್ತುಂಟು. ಪೂ ಅವರೇ, ನಾಳೆ ಮಾರ್ನಿಂಗು 10:30ಗೆ ಬನ್ನಿ. ಎಲ್ಲರೂ ಮಾರ್ನಿಂಗ್ 10:30ಗೆ ಜಾಯ್ನ್ ಆಗಿ, 10:30ಗೆ. ಓಕೆ, ಬಾಯ್ ಬಾಯ್ ಎಲ್ರಿಗೂ. പാത്തൊരുന്നിച്ച് മ്യൂട്ട് ಹೊಡಿದಿರುತ್ತೆ, ಮ್ಯೂಟ್ ಹೊಡಿಜಿ ಮಾತಾಡೋದಿಲ್ಲ. ಅಂಡ ಆಗುಲ್ ಮಸ್ತ್ ಜನ ಒಳ್ಳೆ ಕಟ್ವಲ್ ಬರ್ಕೊಂಡು ಬಂದಿದ್ದೆ ರಂಗೋಲಿ ಮಾತಾಡೋದು ಎನ್ನಿದ್ರೆ
ಕಣ್ಣು ತೋಜಿ ಕಣ್ಣು ಅಂಡ ಒಂಥರ ಕಣ್ಣಾಡ ತೆಜ್ಜದ ಹಾಂ ಮಬ್ಬು ತೋಜಿ ಅದು ಆವು ಬಂಡೇರು ಅಂಚಾಗುಲಿ ಉಳ್ಳೇರು ತುಲೆ ಆಸ್ಪತ್ರೆ ಜನ ಹತ್ತು ಉಳ್ಳೇರು ನನ್ನ 5-6 ಜನ ಮಲ್ತೊಂದು ಉಳ್ಳೇರು ಸೈಜ್ ಬುಡ್ದು ಬನ್ನಿ ಆಗಲೇ ಮಲ್ತೊಂದು ಕಣ್ಣು చూసి ಓದರ ನಿದ್ರೆ ಜೋರು ಮುಂದೆ ಕಣ್ಣು ಜೋರು ಓಕೆ ಎಲ್ರಿಗೂ ಬಾಯ್ ಆಯ್ತಾ ಹಾಂ ಬೆಸ್ಟ್ ಅವು ಬಿಡೋಕೆ ಜೈತೀನಿ ಹಾಂ ಬೆಸ್ಟ್ ಏನು ಇಂಪಾರ್ಟೆಂಟ್ ಇದೆಯಾ ಓಕೆ ಏನು ಬೆಸ್ಟ್ ಅವರೇ ಹಾಂ ಬೆಸ್ಟು ಏನು ಅಕ್ಕ ಇಂಪಾರ್ಟೆಂಟ್ ಇದೆ ಏನಿದು ನಾನು ಅಲ್ಲೇ ಮಲಗಿದ್ದೆ ನೋಡಿ ನನಗೆ ಜೋರು ನಿದ್ದೆ ಬಂದಿತ್ತು ಈರೊಂದು ಲೈಕ್ ಕೊರ್ಕೀರ್ ನೈಟ್ ಕೊರ್ಲೆ ಲೈಕ್ ಕೊರ್ಲೆ ಒಂಜಿ ಕೊರ್ತು ಜಾರ ಕಡೆ ಬೊಯ್ದಿನ ಜೀರು ಆಲ್ ಇನ್ ಒನ್ ವರ್ಲ್ಡ್ ಚಾನಲ್ ಲೈವ್ ಜಾಯಿನ್ ಆಗಿ ಯಾವಾಗ ಎಷ್ಟು ಗಂಟೆಗೆ ಆಲ್ ಇನ್ ಒನ್ ವರ್ಲ್ಡ್ದು ಈ ಜಗ ತೂದು ಹೊತ್ತಿತ್ತು ಎಷ್ಟು ಗಂಟೆಗೆ ಓಕೆ ಏನಾಯಿತು ಗಲಾಟೆ ಆಯಿತಾ ಓಕೆ ಆಯಿತಾ ಬೆಸ್ಟ್ ನಾನು ಮಲಗ್ತೀನಿ ಆಯಿತಾ ಬಾಯ್ ಗುಡ್ ನೈಟ್ ಬೆಸ್ಟ್ ತಮ್ಮ ಬಾಯ್ ಆಯಿತಾ ತಿರುತೀನಿ ಓಕೆ ಬರ್ತೀನಿ ಓಕೆ ಬಾಯ್ ಆಯಿತಾ